ಸಮಗ್ರವಾದ ಈ ಒಂದು ಶಾಲೆಯ ನಡಪಾವನಂಚಿನ ಆಡಳಿತ ವರ್ಗಗಾರಿಗೂ ವಿದ್ಯಾರ್ಥಿಗಳಿಗಾರಿಗೂ ಅಥವಾ ಆ ಶಿಕ್ಷಕರಿಗಾರಿಗೂ ಯಾವುದೇ ರೀತಿಯ ಅಡೆತಡೆ ಲೋಪದೋಷ ಆಗಿ ಬರಲೇಕ ಉರಿಯಕುಡಿ ಒಂದೊಂದು ತಿದ್ದೊಂದು ಒಗ್ಗಟ್ಟು ಒಮ್ಮತಡು ಪ್ರೀತಿ ವಿಶ್ವಾಸ ಆತ್ಮೀಯತೆ ನಂಬಿಕೆ ಇತ್ತೊಂದು ಆ ಮೂಲಕ ಈ ಅಕ್ಷಯ ಪರಮಾಚನ ಕಾಲೇಜು ಭವಿಷ್ಯತ್ತು ಉತ್ತರೋತ್ತರವಾದ ಅಭಿವೃದ್ಧಿಯಾದ ಅನಾಥ ವಿದ್ಯಾರ್ಥಿಗಳನ್ನು ಮಾತ್ರ ಮತ್ತೊಂದು ವಿದ್ಯಾರ್ಥಿಯ ಮಕ್ಕಳಿಗಂತ ಯೋಗ ಬಾಟಿ ಮಹಾಗಣಪತಿ ಅನುಗ್ರಹವಂತರು ಆ ಮೂಲಕವಾದ ನಮ್ಮ ಮಾತ್ರೆಗಳ ಐಕ್ಯವಂತನೆ ನಡೆಸೋರು ಉರಿಯಕುಡಿ ಒಂದೊಂದು ತಿದ್ದೊಂದು ಒಗ್ಗಟ್ಟು ಒಮ್ಮತಡು ಪ್ಲೇಕಂತ ಯೋಗ ವಾಕ್ಯ ಆ ಮಹಾಗಣಪತಿ ಅನುಗ್ರಹವಂತರು ಈ ಒಂದು ಮೇಲಂತಸ್ತ ಘಟನೆಗಳು ಯಾವುದೇ ರೀತಿಯ ಒಂದು ವೇಳೆ ವಾಸ್ತುದೋಷ ಭೂಮಿ ದೋಷ ಹೆಚ್ಚಿನ ಒಬ್ಬೇ ರೀತಿಯ ದಶದೋಷಗಳಿದ್ದಂಡ ಮಾತ್ರ ಮಹಾಗಣಪತಿ ಪರಿಹಾರವನ್ನು ಕೊಡುದು ಚಿರಂಜಿ ಮಹಾಗಣಪತಿ ಯಾಗಿರುವಂತಹ ಆ ಮೂಲಕವಾದ ಶಾರದಾ ಪೂಜೆ ಮತ್ತು ಆ ಮೂಲಕ ಈ ಒಂದು ಶಿಕ್ಷಣ ಸಂಸ್ಥೆ ಉತ್ತರೋತ್ತರದ ಅಭಿವೃದ್ಧಿ ಆಗುವ ದ್ವೇ ತಡೆಗಳಿಗೆ ಮಾತ್ರ ನಿವೃತ್ತಿವಂತ ನೋಡುವ ಪ್ರತಿಕರಾಧ್ಯಕ್ಷ ಮಹಾಗಣಪತಿ ರಾಮದೇವರಾಯಂಚಿನ ಲಿಂಗೇಶ್ವರ ಮಹಾಗಣಪತಿ ರಾಮದೇವರು ಅಂಜನಾರ್ಯಪುರದ ವಿಷ್ಣುಮೂರ್ತಿ ದೇವರೇ ನಿಖಲ ಕುಲದೇವರೇ ಕೃಷ್ಣದೇವರೇ ಕುಲ ಕುಟುಂಬದ ದೇವದೇವರೇ ಮಾತೃಮೂರ್ತಿ ಬಂದು ಅವರ ಪೂಜೆ ಮಹಾಗಣಪತಿ ಅನುಗ್ರಹಗಳು ಪಡೆದು ಭಕ್ತಿಪೂರ್ವಕವಾದ ಪ್ರಾರ್ಥನೆ ಮಹಾಗಣಪತಿ ನಮಃ ಗಣಾಧ್ಯಕ್ಷ ಮಹಾಗಣಪತಿ ನಮಃ ಮನಸೋಪೋದ್ದಿಷ್ಟ ಪ್ರಾರ್ಥನಂ ಓಂ ಶ್ರೀ ಓಂ ವೇದಶೋಪನಿಷತ್
ವೆಲ್ಕಮ್ ಮಾಡಿ. ಪ್ರತಿಯೊಂದು ವಿದ್ಯಾರ್ಥಿಗೆ ಆನ ಮೇಧಾಶಕ್ತಿಗೆ ಅವು ಕ್ರಿಯಾಶಕ್ತಿ ಆದಿಪ್ಪಡು ಮನ್ಪು ಉದ್ದೇಶದಿ ಬಂದು ಆ ನಮ್ಮ ಶಾರದಾ ಪೂಜೆನ ನಮ್ಮ ಅಂತಂದು ಬರ್ಪು ನಾವು ಅಪಗ ಈ ಬರ್ತುಡು ಗಣಾಧ್ಯಕ್ಷ ಮಹಾಗಣಪತಿನ ಹೋಮನ ಮತ್ತೊಂದು ಆ ಮೂಲಕವಾದ ಶಾರದಾ ಪೂಜೆನ ಭಯಭಕ್ತಿ ವಿಶ್ವಾಸ ಪೂರ್ವಕವಾದ ಗುರು ಮಹಾಗಣಪತಿನ ಆರಾಧನೆ ಮತ್ತೊಂದು ಗದ್ದಿಗೆಯನ್ನು ಏರಾವಂದು ಆ ಚತುಷ್ಷಷ್ಟಿ ತೀರ್ಥದೇವತೆಗಳು ಷೋಡಶಾಕಲ ಚೈತನ್ಯ ದೇವತೆಗಳು ಆದಿತ್ಯಾದಿ ನವಗ್ರಹ ಇಂದ್ರಾದಿ ಲೋಕಪಾಲಕರನ್ನ ಮಾತ ಆರಾಧನೆ ಮತ್ತೊಂದು ಅಂಚನೆ ಪ್ರಧಾನ ಅಧಿದೇವತಾಯನಂಚಿನ ವಿದ್ಯಾಧಿದೇವತಾಯನಂಚಿನ ಆ ಸರಸ್ವತಿನ ಪ್ರಾಣ ಪ್ರತಿಷ್ಠಾಪನೆದ ಮೂಲಕ
ಮೂಲಕವಾದ ಗ್ರಂಥುಡು ಒಕ್ಕ ಪ್ರತಿಷ್ಠಾಪನ ಮೂಲಕವಾದ ಕಲಶುಡು ಪ್ರತಿಷ್ಠಾಪನ ಮಲ್ತದೆ ಧ್ಯಾನವಹಾನಾದಿ ಷೋಡಶೋಪಚಾರ ಪೂಜಾ ಕರ್ಮಾಂಗಗಳಿನ ಮಾತ್ರ ಮಲ್ತದೆ ಅಂಗಪೂಜೆ ಪತ್ರಪೂಜೆ ಪುಷ್ಪಪೂಜೆ ನಾಮಪೂಜೆ ಅವರಣ ಪೂಜೆ ಭಜನಾ ಸಂಕೀರ್ತನದ ಮೂಲಕವಾದ ಯಥಾಶಕ್ತಿ ನಮ ಆ ಫಲಪುಷ್ಪುಡು ಅಪ್ಪ ನೈವೇದ್ಯಕ ಸಮರ್ಪಣೆ ಮಲ್ತದೆ ಮಂತುನಂಚಿನ ಮಹಾಮಂಗಲಾರತಿ ಸೇವೆ ಮಲ್ತಿಂಚಿ ಸೇವೆಡಿ ಸಾವಿರ ಬಗೆತ್ತು ಹೆಚ್ಚು ಕಡಿಮೆ ಆ ಅಪ್ಪೆ ಶಾರದಾದೇವಿ ಕ್ಷಮೆನ ಕುರುಡು ಭಕ್ತಿರುದ್ಧಾರ ಮಲ್ತಿಂಚಿ ಸೇವೆಡಿ ಅಪ್ಪೆ ಶಾರದಾದೇವಿ ಪ್ರಸನ್ನ ಆ ಶಾರದಾದೇವಿ ಅನುಗ್ರಹ ಮಂತ್ ಕೊಡ್ದು ಮಿತ್ತಗಾತಿ ಈ ಒಂದು ಅಕ್ಷಯ ಕಾಲೇಜ್ ಉತ್ತರೋತ್ತರವಾದ ಅಭಿವೃದ್ಧಿ ಹಾಪನಲ್ಪ ಶಾರದಾದೇವಿನ ಅನುಗ್ರಹ ಶುರುವಾದ ಬಲ ಎಡ್ಡ ರೀತಿ ತಿಕ್ಕುಲೆಕ್ಕಂದ್ರೆ ಯೋಗ ಭಾಗ್ಯ ಶಾರದಾದೇವಿ ಅನುಗ್ರಹ ಮಂತ್ ಕೊಡು ಈ
Dear students, please switch off your mobile phones. Don't keep it silent. Please do switch off your mobiles.
Maitreyanti.
ವೆರಿ ಗುಡ್. ಇದೀಗ ಕೆಲವೇ ಕ್ಷಣಗಳಲ್ಲಿ ಅಕ್ಷಯ ವೈಭವ 2022 ಈ ಕಾರ್ಯಕ್ರಮ ಶುರುವಾಗಲಿದೆ. ಇಲ್ಲಿನ ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿರುವವರು ಉದ್ಘಾಟಕರಾಗಿ ಶ್ರೀ ವಿ ಸುನಿಲ್ ಕುಮಾರ್, ಇಂಧನ ಹಾಗೂ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಸಚಿವರು, ಕರ್ನಾಟಕ ಸರ್ಕಾರ. ಹಾಗೆ ಇಂದಿನ ಈ ಕಾರ್ಯಕ್ರಮಕ್ಕೆ ಆಶೀರ್ವಚನವನ್ನ ನೀಡಲಿರುವವರು ಪರಮ ಪೂಜ್ಯ ಶ್ರೀ 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 ಗುರುದೇವಾನಂದ ಸ್ವಾಮೀಜಿ, ಶ್ರೀ ಗುರುದೇವ ದತ್ತ ಸಂಸ್ಥಾನಂ ಒಡಿಯೂರು. ಹಾಗೆ ಇನ್ನೋರ್ವ ಸ್ವಾಮೀಜಿ ಪರಮ ಪೂಜ್ಯ ಶ್ರೀ 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 ಮಹಾಬಲೇಶ್ವರ ಸ್ವಾಮೀಜಿ, ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ ಕಣಿಯೂರು. ಹಾಗೆ ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಲಿರುವವರು ಶ್ರೀ ಸಂಜೀವ ಮಠಂದೂರು, ಶಾಸಕರು, ಪುತ್ತೂರು ವಿಧಾನಸಭಾ ಕ್ಷೇತ್ರ. ಹಾಗೆ ಇಂದಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವವರು ಶ್ರೀ ಕೋಟ ಶ್ರೀನಿವಾಸ ಪೂಜಾರಿ, ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ. ಇದೀಗ ಬಂದಿರುವಂತಹ ಎಲ್ಲ ಗಣ್ಯರು ಹಾಗೆ ಪರಮ ಪೂಜ್ಯ ಸ್ವಾಮೀಜಿಗಳು ವೇದಿಕೆಯತ್ತ ಆಗಮಿಸುತ್ತಿದ್ದಾರೆ. ದಯವಿಟ್ಟು ಎಲ್ಲರೂ ಎದ್ದು ನಿಂತು ಸಹಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಪರಮ ಪೂಜ್ಯ ಶ್ರೀ 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 ಗುರುದೇವಾನಂದ ಸ್ವಾಮೀಜಿ, ಶ್ರೀ ಗುರುದೇವ ದತ್ತ ಸಂಸ್ಥಾನಂ ಒಡಿಯೂರು. ಪರಮ ಪೂಜ್ಯ ಶ್ರೀ 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 ಮಹಾಬಲೇಶ್ವರ ಸ್ವಾಮೀಜಿ, ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ ಕಣಿಯೂರು. ಹಾಗೆ ಎಲ್ಲ ಗಣ್ಯಾತಿ ಗಣ್ಯರು ವೇದಿಕೆಯತ್ತ ಆಗಮಿಸ್ತಾ ಇದ್ದಾರೆ. ನೇರ ನುಡಿಯ ನುಡಿಯುವೆ, ದಿಟ್ಟ ಹೆಜ್ಜೆಯ ನಿಡುವೆ, ಇಟ್ಟ ಹೆಜ್ಜೆಯ ಹಿಂದೆ ಪಡೆಯದೆ ಸಾಧನೆಯ ಹಾದಿಯಲ್ಲಿ ನಾ ಮುನ್ನುಗ್ಗುವೆ ಎನ್ನುವ ವಿವೇಕ ವಾಣಿಯೊಂದಿಗೆ ಇದೀಗ ಅಕ್ಷಯ ವೈಭವ 2022 ಗ್ಲೋರಿಯಾ ಕಾಲೇಜು ಅಕ್ಷಯ ಕಾಲೇಜು ಎಂಬ ನಾಮಾಂಕಿತಗೊಂಡು ಇದೀಗಾಗಲೇ 1 ವರ್ಷ ಕಳೆದಿದೆ. ಇಂದು ಅಂದರೆ ನವೆಂಬರ್ 5, 2022 ಶನಿವಾರದ ಇಂದು ವೈದಿಕ ಕಾರ್ಯಕ್ರಮ ಹಾಗೂ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಮ್ಮ ಈ ಕಾಲೇಜು ಕ್ಯಾಂಪಸ್ ಅಕ್ಷಯ ವೈಭವ ಅನ್ನುವಂತಹ ಹೆಸರಿನಲ್ಲಿ ಅಧಿಕೃತವಾಗಿ ಉದ್ಘಾಟನೆಗೊಂಡಿದೆ. ಇದೀಗ ಅಕ್ಷಯ ವೈಭವ 2022 ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸರ್ವರನ್ನ ಅಕ್ಷಯ ಗ್ರೂಪ್ ಹಾಗೂ ಅಕ್ಷಯ ಕಾಲೇಜ್ ಪರವಾಗಿ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಯಾವುದೇ ಒಂದು ಕಾರ್ಯಕ್ರಮ ಶುಭಾರಂಭಗೊಳ್ಳಬೇಕಾದ್ರೆ ಆ ವಿಘ್ನ ವಿನಾಶಕನ ಅಂತೆಯೇ ಸಕಲ ದೇವರುಗಳ ಆಶೀರ್ವಾದ ಅತ್ಯಗತ್ಯ. ಅಂತೆಯೇ ನಮ್ಮ ಇಂದಿನ ಈ ಕಾರ್ಯಕ್ರಮ ಅಕ್ಷಯ ವೈಭವ ಯಾವುದೇ ವಿಘ್ನಗಳಿಲ್ಲದೆ ನಿರ್ವಿಘ್ನವಾಗಿ ನೆರವೇರಲಿ ಎಂದು ಆ ಭಗವಂತನ ಸ್ತುತಿಯೊಂದಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಶುಭ ಚಾಲನೆಯನ್ನ ನೀಡಲಿದ್ದಾರೆ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರು. ಶರಣು ನಿನಗೆ
ಶರಣು ವಿನಾಯಕ ಶರಣು ನಿನಗೆ ಶರಣು ವಿನಾಯಕ ವಿನಾಯಕ ವಿದ್ಯಾದಾಯಕ ದೇವ ವಿನಾಯಕ ವಿದ್ಯಾದಾಯಕ ದೇವ ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು ಪಾಶಾಂಕುಶಧರ ಮೂಷಿಕ ವಾಹನ ಸರ್ಪಾಲಂಕೃತನೇ ಗಜಾನನ ಆದಿಪೂಜಿತ ನೀನು ವೇದ ವಂದಿತ ನೀನು ಮೋದಕ ಪ್ರಿಯ ನೀನು ಗಣಾಧಿಪ ಮೋದಕ ಪ್ರಿಯ ನೀನು ಗಣಾಧಿಪ ಶರಣು ನಿನಗೆ ಶರಣು ವಿನಾಯಕ ಗಿರಿಜಾಸುತನಿಗೆ ಗರಿಕೆಯ ಸಲ್ಲಿಸುವೆ ಪರಿಹರಿಸು ಪಾಪ ಗಣಾಧಿಪ ರಕ್ತವಲ್ಲನು ನೀನು ಲಂಬೋದರ ನೀನು ರಕ್ಷಿಸಿ ಕಾಪಾಡು ಗಣನಾಯಕ ರಕ್ಷಿಸಿ ಕಾಪಾಡು ಗಣನಾಯಕ ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು ವಿನಾಯಕ ವಿನಾಯಕ ವಿದ್ಯಾದಾಯಕ ದೇವ ವಿನಾಯಕ ವಿದ್ಯಾದಾಯಕ ದೇವ ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು ವಿಘ್ನ ವಿನಾಶಕನ ಅಂತೆಯೇ ಪುತ್ತೂರು ಒಡೆಯನ ಆಶೀರ್ವಾದವನ್ನ ಬೇಡುತ್ತಾ ಇದೀಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ನಮ್ಮ ಕಾಲೇಜು ಅಂದ್ರೆ ಅಕ್ಷಯ ಕಾಲೇಜು ನಡೆದು ಬಂದ ಹಾದಿಯನ್ನು ಇದೀಗ ಪ್ರಾಸ್ತಾವಿಕ ಮಾತಿನ ಮೂಲಕ ನಿಮ್ಮ ಎದುರುಗಳಿದ್ದಾರೆ ನಮ್ಮ ಅಕ್ಷಯ ಕಾಲೇಜಿನ ಪ್ರಾಂಶುಪಾಲರಾದಂತಹ ಶ್ರೀಯುತ ಸಂಪತ್ ಪಕ್ಕಳ ಇವರು. ಈ ಒಂದು ಸುಂದರವಾದ ವೇದಿಕೆಯಲ್ಲಿ ಪುತ್ತೂರಿನ ಒಡೆಯ ಶ್ರೀ ಮಹಾಲಿಂಗೇಶ್ವರ ಸ್ವಾಮಿಯನ್ನು ನೆನೆಯುತ್ತಾ ವಿದ್ಯಾದಾಯಿನಿ ಸರಸ್ವತಿಗೆ ನಮಿಸುತ್ತಾ ಅದೇ ರೀತಿ ಈ ಒಂದು ಸುಂದರ ವೇದಿಕೆಯಲ್ಲಿ ನಮ್ಮೊಡನೆ ಬಂದು ಉಪಸ್ಥಿತಿರುವಂತಹ ಪರಮ ಪೂಜ್ಯ ಸ್ವಾಮೀಜಿಯವರಿಗೂ ನಮಿಸ್ತಾ ಎಲ್ಲ ಗಣ್ಯರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಅಕ್ಷಯ ಕಾಲೇಜು ಪುತ್ತೂರು ಅನ್ನೋದು ಇವತ್ತು ಪುತ್ತೂರಿನ ಪ್ರತಿಯೊಬ್ಬರಿಗೆ ಗೊತ್ತಿರುವಂಥ ವಿಷಯ. ಕೇವಲ ಪುತ್ತೂರು ಮಾತ್ರ ಅಲ್ಲದೆ ಈ ಅಕ್ಷಯ ಕಾಲೇಜ್ ಅನ್ನುವಂಥದ್ದು ಇನ್ನು ರಾಜ್ಯಾದ್ಯಂತ ಹೆಸರು ಮಾಡ್ತಿರೋದು ನಮಗೆಲ್ಲರಿಗೂ ಗೊತ್ತಿದೆ. ಈ ಅಕ್ಷಯ ಕಾಲೇಜ್ ಅನ್ನುವಂಥದ್ದು 2004ರಲ್ಲಿ ಶ್ರೀ ಆನಂದ್ ಆಚಾರ್ಯ ಅನ್ನೋದು ಪುತ್ತೂರಿನ ಎಲ್ರಿಗೂ ಪರಿಚಯ ಇದ್ದವರು. ಅದೇ ರೀತಿ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಒಬ್ಬರು ಉದ್ಯೋಗಿ ಆಗಿದ್ದುಕೊಂಡು ತಮ್ಮ ಗ್ರಾಮೀಣ ಕ್ಷೇತ್ರಕ್ಕೂ ಕೂಡ ಉದ್ಯೋಗವನ್ನು ಫ್ಯಾಷನ್ ಕ್ಷೇತ್ರದಲ್ಲಿ ತಂದುಕೊಡುವ ಒಂದು ನಿಟ್ಟಿನಲ್ಲಿ ಅವರು ಈ ಕಾಲೇಜನ್ನು ಸುಶೀಲಾ ಮೆಮೋರಿಯಲ್ ಟ್ರಸ್ಟ್ ಮೂಲಕ 2004ರಲ್ಲಿ ಪುತ್ತೂರಿನ ದರ್ಬೆಯಲ್ಲಿ ಪ್ರಾರಂಭಿಸ್ತಾರೆ. ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಸಂಯೋಜನೆಗೊಳಗೊಂಡು 2004ರಲ್ಲಿ BSc ಫ್ಯಾಷನ್ ಡಿಸೈನ್ ಪದವಿಯನ್ನು ಪುತ್ತೂರಿನಲ್ಲಿ ಮೊದಲ ಕಾಲೇಜ್ ಆಗ್ತದೆ. ಇದು ಫ್ಯಾಷನ್ ಡಿಸೈನ್ ಥರದ್ದು ಕೋರ್ಸನ್ನು ಕೊಡುವಂಥದ್ದು ಪ್ರಾರಂಭ ಆಗ್ತದೆ. 2004ರಿಂದ 2012ರವರೆಗೆ BSc ಪದವಿಯನ್ನು ಗ್ಲೋರಿಯಾ ಕಾಲೇಜ್ ಎಂಬ ಹೆಸರಿನಡಿ ಈ ಸಂಸ್ಥೆ ನೀಡ್ತಾ ಬರ್ತದೆ. ಈ ಸಂದರ್ಭದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ 10 ಹಲವು ಪ್ರಥಮ ರ್ಯಾಂಕ್ಗಳನ್ನು ಗಳಿಸಿರುವಂಥ ಹೆಮ್ಮೆಯನ್ನು ಕೂಡ ಇದು ಪಡೆದುಕೊಳ್ತದೆ. ಬಳಿಕ 2012 ನಂತರ ಕೆಲವು ಕಾರಣಗಳಿಂದ ಇಲ್ಲಿ BSc ಪದವಿ ಮುಂದುವರಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದರೆ ಜನರ ಬೇಡಿಕೆಗೂ ಹೆತ್ತವರ ಆಸಕ್ತಿಗೂ ಇದೇ ಸಂಸ್ಥೆಯಲ್ಲಿ 2019ರವರೆಗೂ 2 ವರ್ಷಗಳ ಡಿಪ್ಲೊಮಾ ಇನ್ ಫ್ಯಾಷನ್ ಡಿಸೈನ್ ಪದವಿ ನಡೀತಾ ಬರ್ತದೆ. 2018ರಲ್ಲಿ ಒಂದು ಕಾರ್ಯಕ್ರಮ ಸಂದರ್ಭದಲ್ಲಿ ನಮ್ಮ ಈ ಕಾಲೇಜಿನ ಸಂಸ್ಥಾಪಕರಾಗಿರುವಂತಹ ಗ್ಲೋರಿಯಾ ಕಾಲೇಜನ್ನು ಸ್ಥಾಪಿಸಿರುವಂತಹ
ಫೌಂಡರ್ ಚೇರ್ಮನ್ ಯಾರಿದ್ದಾರೆ ಆನಂದ್ ಸರ್, ಅವರು ನಮ್ಮ ಇವಾಗದ ಅಧ್ಯಕ್ಷರಾಗಿರುವಂಥ ಜೈನ್ ಸರನ್ನು ಭೇಟಿಯಾಗಿರುವ ಸಂದರ್ಭದಲ್ಲಿ ಈ ಕಾಲೇಜನ್ನು ನೀವು ಸ್ವೀಕರಿಸಿಕೊಂಡು ನೀವು ಮುನ್ನಡೆಸಬೇಕು, ತಮ್ಮ ಸಾರಥ್ಯದಲ್ಲಿ ಈ ಒಂದು ಕಾಲೇಜ್ ಮುಂದುವರಿಬೇಕು ಅಂತ ಹೇಳಿದಾಗ ಅವರು ಬಹಳ ಆಸಕ್ತಿಯಿಂದ ಇದಕ್ಕೆ ಒಪ್ಪಿಕೊಂಡು 2018ರಲ್ಲಿ ಅಕ್ಟೋಬರಲ್ಲಿ ಅಕ್ಷಯ್ ಎಜುಕೇಷನ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ಅನ್ನೋದು ಅಧಿಕೃತವಾಗಿ ರೂಪುಗೊಳ್ತದೆ. ಈ ಮೂಲಕ ಗ್ಲೋರಿಯಾ ಕಾಲೇಜ್ ಎಂಬ ಹೆಸರಿನಲ್ಲಿಯೇ 2019ರಿಂದ ಮಂಗಳೂರು ವಿಶ್ವವಿದ್ಯಾನಿಲಯದ ಸಂಯೋಜನೆಯೊಡನೆ ಮತ್ತೊಮ್ಮೆ ಗ್ಲೋರಿಯಾ ಕಾಲೇಜ್ ಅಕ್ಷಯ್ ಎಜುಕೇಷನ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ಮೂಲಕ ನಮ್ಮ ಶ್ರೀಯುತ ಜಯಂತ್ ನಡುಬೈಲ್ ಸರ್ ಅವರ ನಾಯಕತ್ವದಲ್ಲಿ ಪ್ರಾರಂಭ ಆಗ್ತಾರೆ 2019ರಲ್ಲಿ. ಮತ್ತೊಮ್ಮೆ BSc ಫ್ಯಾಷನ್ ಡಿಸೈನ್ ಪದವಿ ಇಲ್ಲಿ ಪ್ರಾರಂಭ ಆಗ್ತದೆ. ಆ ಒಂದು ಕೋರ್ಸ್ ಪ್ರಾರಂಭ ಆಗಿ 1 ವರ್ಷ ಆಗಬೇಕಾದ್ರೆ ಜಗತ್ತಿಗೆ ಮಹಾಮಾರಿ ಆಗಿರುವಂಥ ಕೋವಿಡ್ ಬಂದಿರೋದು ಎಲ್ಲರಿಗೂ ಗೊತ್ತಿರುವಂಥದ್ದು. ಎಲ್ಲ ಕಾಲೇಜುಗಳು ತುಂಬ ಕಷ್ಟದಿಂದ ನಡೆಯುವಂಥ ಸಂದರ್ಭದಲ್ಲಿ ಪುತ್ತೂರಿನ ಮಾಜಿ ಹೆಮ್ಮೆಯ ಶಾಸಕ ಹೇಳಿರುವಂತೆ ಶಕುಂತಲಾ ಶೆಟ್ಟಿ ಅವರೊಂದು ಸಲ ಮಾತಾಡುವಾಗ ಹೇಳ್ತಾರೆ, ಕಾಲೇಜುಗಳನ್ನು ಮುಚ್ಚುವ ಸಂದರ್ಭದಲ್ಲಿ ಜಯಂತ್ ನಡುಬೈಲ್ ಅವರು ಕಾಲೇಜನ್ನು ಪ್ರಾರಂಭ ಮಾಡಿಸಿದ್ದಾರೆ, ಒಂದು ಅದ್ಭುತವಾದ ಸಾಹಸಕ್ಕೆ ಕೈ ಹಾಕಿದ್ದಾರೆ ಅಂತೇಳಿ. ಇವತ್ತು ಅವರೆಲ್ಲ ಎಲ್ಲರೂ ಹೇಳುವಂಥ ಕೆಲಸವೇ. ಕೋವಿಡ್ನ ಆ ಸಂದರ್ಭದಲ್ಲಿ ಒಂದು ಕಾಲೇಜನ್ನು ಪ್ರಾರಂಭಿಸಿ ನಮಗೆ ಟೆಕ್ನಿಕಲ್ ಸಮಸ್ಯೆ ಇತ್ತು, ನಾವು ಅಧಿಕೃತವಾಗಿ ವಿಶ್ವವಿದ್ಯಾಲಯದಿಂದ ನಮಗೆ ಸಂಯೋಜನೆ ಸಿಗದೆ ನಾವು ಪ್ರಚಾರ ಮಾಡಲಿಕ್ಕೆ ಆಗೋದಿಲ್ಲ. ಆದರೂ ಕೂಡ ಸುಮಾರು 52 ವಿದ್ಯಾರ್ಥಿಗಳು ಬಂದು ಕಾಲೇಜಿಗೆ ಸೇರ್ತಾರೆ. ಬಹಳ ಅದ್ಭುತವಾಗಿ ಆ ಕೋರ್ಸ್ ಮೂಡಿ ಬರ್ತದೆ. ಅದೇ ರೀತಿ 2019ರಲ್ಲಿ BSc ಫ್ಯಾಷನ್ ಡಿಸೈನ್ ಪದವಿ ಪ್ರಾರಂಭ ಆದ ನಂತರ 2020ರಲ್ಲಿ BSc ಇಂಟೀರಿಯರ್ ಡಿಸೈನ್ ಆ್ಯಂಡ್ ಡೆಕೋರೇಷನ್ ಕೋರ್ಸ್ ನಮ್ಮ ಕಾಲೇಜಿನಲ್ಲಿ ಗ್ಲೋರಿಯಾ ಕಾಲೇಜಿನಲ್ಲಿ ಪ್ರಾರಂಭ ಆಗ್ತದೆ. 2019ರಲ್ಲಿ ಫ್ಯಾಷನ್ ಡಿಸೈನಿಗೆ, 2020ರಲ್ಲಿ ಗ್ಲೋರಿಯಾ ಕಾಲೇಜಿನಲ್ಲೇ BSc ಇಂಟೀರಿಯರ್ ಡಿಸೈನ್ ಆ್ಯಂಡ್ ಡೆಕೋರೇಷನ್ ಪದವಿ ಪ್ರಾರಂಭ ಆಗ್ತದೆ ಮಂಗಳೂರು ವಿಶ್ವವಿದ್ಯಾಲಯದ ಸಂಯೋಜನೆ. ಅದೇ ರೀತಿ 2021 ಮಾರ್ಚ್ ತಿಂಗಳಿನಿಂದ ಕರ್ನಾಟಕ ಉನ್ನತ ಶಿಕ್ಷಣ ಇಲಾಖೆಯಿಂದ ಹಾಗೂ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಅಧಿಕೃತ ಅನುಮೋದನೆ ಮೂಲಕ ನಮ್ಮ ಗ್ಲೋರಿಯಾ ಕಾಲೇಜ್ ಅನ್ನುವ ಹೆಸರು ಅಕ್ಷಯ ಕಾಲೇಜ್ ಎಂದು ಬದಲಾಗ್ತದೆ. 2021 ಮಾರ್ಚ್ ತಿಂಗಳ ನಂತರ ನಮ್ಮ ಗ್ಲೋರಿಯಾ ಕಾಲೇಜಿನ ಹೆಸರು ಅಕ್ಷಯ ಕಾಲೇಜ್ ಪುತ್ತೂರು ಎಂದು ಬದಲಾಗಿ ಇದೀಗ 2021 ನಾವು ಇಲ್ಲಿ ಇವಾಗ ಬಂದು 1 ವರ್ಷ ಕಳೀತದೆ. 2021 ಆಗಸ್ಟಲ್ಲಿ ನಾವು ಇಲ್ಲಿ ಬಂದಿದ್ದೇವೆ. ಮೊನ್ನೆ ತಾನೇ 2 ವರ್ಷ ಆಯಿತು. ನಾವು ಆ ಸಂದರ್ಭದಲ್ಲಿ ವೈದಿಕ ವಿಧಿವಿಧಾನಗಳನ್ನು ಮಾಡಿಕೊಂಡು ಇಲ್ಲಿ ಅದ್ಧೂರಿಯಾಗಿ ಆ ಕಾರ್ಯಕ್ರಮ ನಡೆದು ಇಲ್ಲಿ ಶುಭಾರಂಭಗೊಂಡಿದೆ. ಅಧಿಕೃತವಾಗಿ ಉದ್ಘಾಟನೆ ಅಂತ ನಡೆದಿರುವ ಕಾರಣ ಅಕ್ಷಯ ವೈಭವ ಗಣಹೋಮಾದಿ ಮೊದಲುಗೊಂಡು ವೈದಿಕ ಕಾರ್ಯಕ್ರಮಗಳ ಒಡನೆ ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸೇರಿಕೊಂಡು ದೀಪಾವಳಿಯ ತುಳಸಿ ಪೂಜೆ ಈ ಶುಭ ಸಂದರ್ಭದಲ್ಲಿ ಇವತ್ತು ನಾವು ಅಧಿಕೃತವಾಗಿ ನಮ್ಮ ಕಾಲೇಜಿನ ಕಟ್ಟಡಗಳನ್ನು ಉದ್ಘಾಟಿಸುವಂತಹ ಅಕ್ಷಯ ವೈಭವ ಅಂತ ಕಾರ್ಯಕ್ರಮದ ನಾವೆಲ್ಲಿದ್ದೇವೆ. ಅದೇ ರೀತಿ ಕೋರ್ಸ್ ಬಗ್ಗೆ ಹೇಳ್ತಾ ಹೋಗುವಾಗ 2022ರಲ್ಲಿ ನಾವು 2021ರಲ್ಲಿ BCom ಪದವಿಯನ್ನು ಪ್ರಾರಂಭಿಸ್ತೇವೆ. ಎಲ್ಲ ಕಡೆ BCom ಇರ್ತದೆ. ಸೊ ನಾವು ಅದೇ ರೀತಿ ಮಾಡಿದರೆ ಅದರಲ್ಲಿ ಏನು ವ್ಯತ್ಯಾಸಗಳಿರೋದಿಲ್ಲ ಅಂತ ಹೇಳಿ ಯಾವುದು ಅಗತ್ಯ ಇದೆ BComಲ್ಲಿ ಏವಿಯೇಷನ್ ಆ್ಯಂಡ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಅನ್ನೋ ಕೋರ್ಸ್ ಪುತ್ತೂರಿನ ಆದ್ಯಂತ ಸುತ್ತಮುತ್ತದಲ್ಲಿ 4 ತಾಲೂಕುಗಳು ಎಲ್ಲೂ ಇಲ್ಲ, ಮ್ಯಾಂಗ್ಳೂರಿಗೆ ಹೋಗಬೇಕಾಗ್ತದೆ. ಆ ಕೋರ್ಸ್ ಕೂಡ ಇಲ್ಲಿ 2021ಕ್ಕೆ ನಾವು ಪ್ರಾರಂಭಿಸಿರ್ತೇವೆ. ಇದೀಗ ನಮ್ಮ ಕಾಲೇಜಿನಲ್ಲಿ BSc ಫ್ಯಾಷನ್ ಡಿಸೈನಿಂಗ್, BSc ಇಂಟೀರಿಯರ್ ಡಿಸೈನಿಂಗ್ ಆ್ಯಂಡ್ ಡೆಕೋರೇಷನ್, BCom ಏವಿಯೇಷನ್ ಆ್ಯಂಡ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಈ 3 ಪದವಿಗಳು ಇದ್ದುಕೊಂಡು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಯಾವುದೇ ಕಾಲೇಜುಗಳಿಗೆ ಈ ಕೋರ್ಸ್ಗಳಿಗೆ ಹೋದರೆ ಅಲ್ಲಿರುವ ಫೀಸಿಗಿಂತ ಬಹಳಷ್ಟು ಕಡಿಮೆ ಫೀಸಲ್ಲಿ ಪ್ರತಿಯೊಂದು ಆಸಕ್ತಿ ಇರುವಂಥ ವಿದ್ಯಾರ್ಥಿಗಳಿಗೆ, ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಅವಕಾಶ ಸಿಗುವ ಹಾಗೆ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ಈ ಪದವಿಗಳು ನಡೀತಿದೆ ಅಂತಂದರೆ ಅದು ಮಂಗಳೂರು ವಿಶ್ವವಿದ್ಯಾನಿಲಯದ ಏಕೈಕ ಒನ್ ಆ್ಯಂಡ್ ಓನ್ಲಿ ಕಾಲೇಜ್ ಅಂತ ಹೇಳಿದರೆ ಅದು ಅಕ್ಷಯ ಕಾಲೇಜ್ ಅಂತ ಹೇಳಿ ಭಾಳ ಹೆಮ್ಮೆಯಲ್ಲಿ ನಮಗೆ ಹೇಳ್ಕೊಳ್ಬೋದಾಗಿದೆ. ಯಾಕಂದರೆ ಈ ಪದವಿಯನ್ನು ಪಡಿಬೇಕಾದ್ರೆ ಅಷ್ಟೇ ಅದಕ್ಕೆ ಯಾಕಂದರೆ ಬೇರೆ ಕೋರ್ಸ್ಗಳಿಗೆ ಕಂಪೇರ್ ಮಾಡಿದ್ರೆ ತುಂಬ ಫೀಸ್ ಕಟ್ಟಬೇಕಾಗ್ತದೆ. ಇಲ್ಲಿ ಆ ರೀತಿ ಯಾವುದೇ ಜಂಜಾಟಗಳು ಇರುವುದಿಲ್ಲ. ಸಾಧನೆಯ ವಿಷಯಕ್ಕೆ ಬಂದರೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಬಹಳಷ್ಟು ಸಾಧನೆಗಳನ್ನು ಮಾಡಿದ್ದಾರೆ. ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿದಂಥ ವಿದ್ಯಾರ್ಥಿನಿಯರಿದ್ದಾರೆ, ಇಲ್ಲಿ ಅಂತಾರಾಷ್ಟ್ರೀಯ ಚಾಂಪಿಯನ್ ಆದವರಿದ್ದಾರೆ, ರಾಷ್ಟ್ರೀಯ ಒಲಿಂಪಿಕ್ ಕಾರ್ಯಕ್ರಮದಲ್ಲಿ ಸಿಲ್ವರ್ ಮೆಡಲ್ ಪಡೆದವರಿದ್ದಾರೆ.
ಪಠ್ಯ ಚಟುವಟಿಕೆಯಲ್ಲಿ ಪಠ್ಯೇತರ ಚಟುವಟಿಕೆ ತಮ್ಮನ್ನು ತಾವು ತೊಡಗಿಸಿಕೊಂಡು ಮುಂದುವರಿದು ಬಂದ ಬಹಳಷ್ಟು ವಿದ್ಯಾರ್ಥಿಗಳಿದ್ದಾರೆ. ನುರಿತ ಬೋಧಕ ವರ್ಗದವರಿದ್ದಾರೆ, ಪ್ರತಿಭಾನ್ವಿತ ವಿದ್ಯಾರ್ಥಿಗಳು, ಶಿಕ್ಷಕ ವೃಂದವು ಇಲ್ಲಿದೆ ಅಂತ ಹೇಳಿಗೆ ಬಹಳ ಹೆಮ್ಮೆ ಅಂತ ಅನಿಸ್ತದೆ. ಸೊ ಈ ಸಂದರ್ಭದಲ್ಲಿ ನಾವು ಮುಂದೆ ಮಾಡಲು ಇಚ್ಛಿಸಿರುವಂತಹ ಕೋರ್ಸ್ಗಳ ಬಗ್ಗೆ ಹೇಳಬೇಕಾಗ್ತದೆ. ಬರುವ ವರ್ಷ 2023 ಜೂನ್ ಅಂದರೆ ಬರುವ 2023-24ನೇ ಶೈಕ್ಷಣಿಕ ಸಾಲಿನಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದ ಸಂಯೋಜನೆಯೊಡನೆ ನಾವು ಪ್ರಾರಂಭಿಸಲು ಉದ್ದೇಶಿಸಿರುವಂಥ ಕೋರ್ಸ್ಗಳು ಯಾವುದಂದರೆ BBA ಲಾಜಿಸ್ಟಿಕ್ ಮತ್ತು ಸಪ್ಲೈ ಚೈನ್ ಅಂತೇಳಿ, ಅದೇ ರೀತಿ BA ಡಿಟೆಕ್ಟಿವ್ ಆ್ಯಂಡ್ ಸೆಕ್ಯೂರಿಟಿ ಆ್ಯಂಡ್ ಡಿಟೆಕ್ಟಿವ್ ಸೈನ್ಸ್ ಪ್ರಾರಂಭ ನಾವು ಮಾಡಿದರೆ ಇಡೀ ದೇಶದಲ್ಲಿ ಮೊದಲ ಕಾಲೇಜ್ ಅಕ್ಷಯ ಕಾಲೇಜ್ ಆಗಲಿಕ್ಕಿದೆ. ಅದನ್ನು ಕೂಡ ನಾವು ಖಂಡಿತವಾಗಿ ಮಾಡುವ ಸರ್ವ ಪ್ರಯತ್ನವನ್ನು ಪಡ್ತಾ ಇದ್ದೇವೆ. ಅದರಲ್ಲಿ ಕ್ರಿಮಿನಾಲಜಿ, ಸೈಕಾಲಜಿ, ಒಂದು ಡಿಟೆಕ್ಟಿವ್ ಮಾಡುವಂಥದ್ದು, CBA CID ಅದೆಲ್ಲವೂ ಅದರಲ್ಲಿ ಬರುವಂಥದ್ದು ಬಹಳ ಅದ್ಭುತವಾದ ಕೋರ್ಸು. ಅದನ್ನು ಮಾಡ್ತಿದ್ದೇವೆ, ಪ್ಲ್ಯಾನಲ್ಲಿದೆ. ಸೊ BCAಯಲ್ಲಿ ಈಗ BCAಗೆ ಹೆಚ್ಚಿನ ಬೇಡಿಕೆ ಇದೆ. BCA ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಕೂಡ ನಾವು ಮಾಡುವಂಥದ್ದಿದ್ದೇವೆ. ಅದು FND ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಡಯಟಿಕ್ಸ್ ಅಂತೇಳಿ, ಅದು ಹೋಟೆಲ್ ಮ್ಯಾನೇಜ್ಮೆಂಟ್ ಥರ ಅದು ಕೂಡ ಮಾಡುವಂಥದ್ದಲ್ಲಿದ್ದೇವೆ. ಒಟ್ಟಾರೆಯಾಗಿ ನಾವು 4 ಹೊಸ ಕೋರ್ಸ್ಗಳನ್ನು ಈ ಕಾಲೇಜಲ್ಲಿ ಮಕ್ಕಳಿಗೆ ಆಗಲಿ ಹೆತ್ತವರಿಗೆ ಆಗಲಿ ಯಾವುದೇ ಫೀಸಿನ ವಿಷಯದಲ್ಲಿ ತುಂಬ ಕಷ್ಟ ಆಗದೇ ಇರುವ ರೀತಿಯಲ್ಲಿ ನಮ್ಮ ಕಾಲೇಜಿನ ಚೇರ್ಮನ್ ಅವರ ಮಾರ್ಗದರ್ಶನ ನಾವು ಅದನ್ನು ಪ್ರಾರಂಭಿಸಲಿಕ್ಕಿದ್ದೇವೆ. ತಮ್ಮೆಲ್ಲರ ಸಹಕಾರ ಇಲ್ಲಿ ಅವರಿಗೆ ಸಿಕ್ಕಿದೆ, ಮುಂದೆ ಕೂಡ ಸಿಗಬೇಕಾಗಿ ನಾನು ನಮ್ಮ ಕಾಲೇಜಿನ ಎಲ್ಲರ ಪರವಾಗಿ ಈ ಸಂದರ್ಭದಲ್ಲಿ ತಮ್ಮ ಹತ್ರ ಪ್ರಾರ್ಥಿಸ್ತೇನೆ. ಆದ ಕಾರಣ ನಮ್ಮ ಅಕ್ಷಯ ವೈಭವ ಏನಾಗ್ತಿದೆ, ಇದು ಕ್ಷಯ ಆಗದೆ ಅಕ್ಷಯ ಆಗಿ ಹೋಗಲಿ, ಅಕ್ಷಯ ಆಗ್ತಾ ಇರಲಿ, ಕಷ್ಟದಲ್ಲಿರುವವರಿಗೆ ಒಂದು ಬೆಳಕಾಗಿ ಬರಲಿ. ನಮ್ಮ ಮ್ಯಾನೇಜ್ಮೆಂಟಲ್ಲಿರುವಂಥ ನಮ್ಮ ಅಧ್ಯಕ್ಷರದು ಉದಾತ್ತ ಧ್ಯೇಯ ಗುಣಗಳೆಲ್ಲ ಪುತ್ತೂರಿಗೆ ಪರಿಚಿತವಾಗಿರುವಂಥದ್ದು. ಇವತ್ತು ಅವರ ನೇತೃತ್ವದಲ್ಲಿ ಅವರ ನೆರಳಲ್ಲಿರುವಂಥ ನಾವೆಲ್ಲರೂ ಕೂಡ ಅವರ ಹಾಗೇ ಬದುಕಲಿಕ್ಕೆ ಪ್ರಯತ್ನ ಪಡ್ತಿದ್ದೇವೆ. ಯಾಕಂದರೆ ಒಂದು ಸಂದರ್ಭದಲ್ಲಿ ಮಾತಾಡುವಾಗ ಒಬ್ಬರು ನನಗೆ ಹೇಳಿದರು, ನೀವು ಹೀಗೇ ಇದ್ರಾ ಅಥವಾ ನಿಮ್ಮ ಚೇರ್ಮನನ್ನು ನೋಡಿ ಕಳಿತೀರಾ ಅಂತೇಳಿ, ಏನೋ ಒಂದು ವಿಷಯದಲ್ಲಿ ಮಾತಾಡಬೇಕಾದ್ರೆ ನಾವು ಇದ್ದದ್ದು ಹೀಗೆ, ಈಗ ಹೆಚ್ಚಾದದ್ದು ನಮ್ಮ ಚೇರ್ಮನನ್ನು ನೋಡಿ ಅಂತೇಳಿ. ಸೊ ಒಬ್ಬರು ಒಳ್ಳೆಯ ವ್ಯಕ್ತಿಯ ತಿಟ್ಟರೆ ಆ ಪಾಸಿಟಿವ್ ಎನರ್ಜಿಗಳು ನಮಗೆ ತುಂಬ ಸಿಗ್ತದೆ ಅಂತ ಹೇಳೋದಕ್ಕೆ ಬಹಳ ಒಂದು ಅದ್ಭುತವಾಗಿರುವಂಥ ಒಂದು ಉದಾಹರಣೆ ನಮ್ಮ ಸರ್ ಅಂತ ಹೇಳ್ಬೋದು. ಅದೇ ರೀತಿ ಈ ಕಾಲೇಜ್ ಒಳಗಡೆ ಬರುವಾಗಿರ್ಬೋದು, ಯಾವುದೇ ಮನಸ್ಸಿನಲ್ಲಿ ಬೇಜಾರಿರ್ಬೋದು, ನೋವಿರ್ಬೋದು, ಅದು ವಿದ್ಯಾರ್ಥಿಗಳಿರ್ಬೋದು ಅಥವಾ ಉಪನ್ಯಾಸಕರಿರ್ಬೋದು, ಯಾವುದು ಇದ್ದರೂ ಕೂಡ ಕಾಲೇಜಿನ ಹೊರಗಡೆ ಬಂದಾಗ ಅದು ಕ್ಷಣಾರ್ಧದಲ್ಲಿ ದೂರ ಆದದಿದೆ. ಯಾಕಂದರೆ ಈ ಒಂದು ಜಾಗದಲ್ಲಿ ವಾಸವಾಗಿರ್ಬೋದು, ಇದು ವಿನ್ಯಾಸಗೊಂಡಂಥ ರೂಪ ಇರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಪಾಸಿಟಿವ್ ಎನರ್ಜಿ, ಋಣಾತ್ಮಕ ಶಕ್ತಿದು ಇದು ಧನಾತ್ಮಕ ಶಕ್ತಿಗಳಿಲ್ಲಿದೆ ಅಂತ ನಾವು ಹೇಳ್ಬೋದು. ಆದ ಕಾರಣ ಅದೆಲ್ಲವನ್ನು ಕೂಡ ಇನ್ನೂ ಕೂಡ ಸಾಕ್ಷಾತ್ಕಾರವಾಗಲಿ, ನಮ್ಮಲ್ಲಿ ಇನ್ನೂ ಕೂಡ ಆವಿರ್ಭೂತವಾಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸಿದ ಎಲ್ಲ ಗಣ್ಯರಿಗೂ, ಅದೇ ರೀತಿ ಸೇರಿರುವಂಥ ಎಲ್ಲ ಹೆತ್ತವರಿಗೂ, ಎಲ್ಲ ಪ್ರೀತಿ ಪಾತ್ರರಿಗೂ, ಪರಮ ಪೂಜ್ಯ ಸ್ವಾಮೀಜಿಗಳಿಗೂ ಪಾದಕ್ಕೆ ನಮಿಸ್ತಾ ನನ್ನ ಪ್ರಾಸ್ತಾವಿಕ ಮಾತುಗಳನ್ನು ಕೊನೆಗೊಳಿಸ್ತೇನೆ. ಧನ್ಯವಾದ. ವಂದನೆಗಳು. ಅತಿಥಿ ದೇವೋಭವ ಎನ್ನುವ ಮಾತಿದೆ. ಅತಿಥಿಗಳನ್ನು ದೇವರಂತೆ ಕಾಣುವುದು ಭಾರತೀಯ ಸಂಸ್ಕೃತಿ. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಅತಿಥಿ ಅಭ್ಯಾಗತರನ್ನು ಪರಿಚಯಿಸಿ ಸ್ವಾಗತಿಸಲಿದ್ದಾರೆ ಅಕ್ಷಯ ಕಾಲೇಜು ಇದರ ಅಧ್ಯಕ್ಷರಾದ ಶ್ರೀ ಜಯಂತ್ ನಡುಬೈಲ್ ಇವರು. ಓಂ ಶ್ರೀ ಗುರುಭ್ಯೋ ನಮಃ. ಪುತ್ತೂರು ಒಡೆಯ ಶ್ರೀ ಮಾಲಿಂಗೇಶ್ವರ ದೇವರ ನಮನಕ್ಕೆ, ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿಯವರ ಆರಾಧ್ಯ ದೈವರದ ಕೋಟಿ ಚಿಹ್ನೆಯನ್ನು ನೆನೆಸ್ತಾ, ಇವತ್ತು ಅಕ್ಷಯ ಕಾಲೇಜ್ ಪುತ್ತೂರು ಅಕ್ಷಯ ವೈಭವದ ಕಾರ್ಯಕ್ರಮದ ಘನವೇದಿಕೆ ಇರುವಂಥ ಪರಮ ಪೂಜ್ಯ ಸ್ವಾಮೀಜಿಯವರೇ, ಎಲ್ಲ ನನ್ನ ಗಣ್ಯ ವ್ಯಕ್ತಿಗಳೇ, ಎಲ್ಲ ನನ್ನ ಬಂದಿರುವಂಥ ಆತ್ಮೀಯ ಮಿತ್ರರೇ, ವಿದ್ಯಾರ್ಥಿಗಳೇ, ಪೋಷಕರೇ, ಇವತ್ತು ಅಕ್ಷಯ ವೈಭವದ ಬಗ್ಗೆ ನಮ್ಮ ಪ್ರಾಂಶುಪಾಲರಾದ ಸಂಪತ್ ಪಾಕಲವರು ತನ್ನ ಕೆಲವು ವಿಷಯಗಳನ್ನು ಸವಿಸ್ತಾರವಾಗಿ ಹೇಳಿದರು. ಅಕ್ಷಯ ಕಾಲೇಜು ನಡೆದುಕೊಂಡು ಬಂದ ಬಗ್ಗೆ, ಅದಕ್ಕಿಂತ ಮುಂಚೆ ಗ್ಲೋರಿಯಾ ಕಾಲೇಜ್ ಎಂಬ ಸಂಸ್ಥೆಯನ್ನು ಅದು ಯಾವ ರೀತಿಯಲ್ಲಿ ಇತ್ತು, 2004ರಲ್ಲಿ ಗ್ಲೋರಿಯಾ ಕಾಲೇಜ್ ಅಂತ ಸ್ಥಾಪನೆಯಾಗಿ ಪುತ್ತೂರಲ್ಲಿ ಪ್ರಥಮವಾಗಿ ಫ್ಯಾಷನ್ ಡಿಸೈನನ್ನು ತಂದಂಥ ನಮ್ಮ ಆನಂದಾಚಾರ್ಯವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರ ಮೂಲಕ ಸ್ಥಾಪನೆಯಾದಂಥ ಫ್ಯಾಷನ್ ಡಿಸೈನ್ ಕಾಲೇಜ್ ಅದು ಕಾಲಕ್ರಮೇಣ 2019 ತನಕ 20 ತನಕ ಗ್ಲೋರಿಯಾ ಕಾಲೇಜ್ ಇಲ್ಲಿ ದರ್ಬೆ ಒಂದು ಬಾಡಿಗೆಯ ಕಟ್ಟಡದಲ್ಲಿ ಶಿಕ್ಷಣವನ್ನು ಕೊಡುತ್ತಿತ್ತು. ಅದು ಡಿಪ್ಲೊಮಾ ಫ್ಯಾಷನ್ ಆಗಿ ಪದವಿ ಶಿಕ್ಷಣ ಒಂದು ಕೆಲವು ಸಮಯದಲ್ಲಿ ಗ್ಲೋರಿಯಾ ಕಾಲೇಜಲ್ಲಿ ಇತ್ತು. ಪದವಿ ಶಿಕ್ಷಣ ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟಂಥ ಪದವಿ ಶಿಕ್ಷಣ ಅದು ಕೆಲವು ಸಮಯ ಅಲ್ಲಿ ಗ್ಲೋರಿಯಾ ಕಾಲೇಜಲ್ಲಿ ಆಗ್ತು.
ಏನೋ ಒಂದು ಅನಿರೀಕ್ಷಿತವಾಗಿ ನನಗೆ ಅಲ್ಲಿಗೆ ಪಾದಾರ್ಪಣೆ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟದು ಸರ್ ಆನಂದಾಚಾರ್ಯವರು. ಯಾಕೆಂದರೆ ನಾನು ಏನೋ ಒಂದು ವಿದ್ಯಾರ್ಥಿಯನ್ನು ನಾನು ದತ್ತು ಅಡಾಪ್ಟ್ ಮಾಡಿಕೊಳ್ತಿರುವಾಗ ಒಂದು ವಿದ್ಯಾರ್ಥಿಗೆ ಫ್ಯಾಷನ್ ಡಿಸೈನ್ಗೆ ಕಲಿಬೇಕಂತ ಇತ್ತು, ಮನಸ್ಸಲ್ಲಿ ಇತ್ತು. ಆವಾಗ ಆ ಫ್ಯಾಷನ್ ಡಿಸೈನ್ ಕಲಿಬೇಕಂತ ಹೇಳಿ ಗ್ಲೋರಿಯಾ ಕಾಲೇಜಿಗೆ ನಾನು ಆ ಹುಡುಗಿಯನ್ನು ಸೇರಿಸಲಿಕ್ಕೆ ಹೋಗಿದ್ದೆ. ಆವಾಗ ಸಾಧಾರಣ ಅದು 6-7 ವರ್ಷದ ಹಿಂದೆ ಅದು ಹೋಗುವಾಗ ಅವರ ಪರಿಚಯ ಆಯಿತು. ನಾನು ಆ ವಿದ್ಯಾರ್ಥಿಯನ್ನು ಸೇರಿಸಿ ಆ ವಿದ್ಯಾರ್ಥಿಗೆ ಈಗ ಬ್ಯಾಂಗ್ಳೂರಿಗೆ ಕೂಡ ದೊಡ್ಡ ಜಾಬ್ ಕೂಡ ಸಿಕ್ಕಿದೆ. ನಂತರ ಆನಂದಾಚಾರ್ಯ ಅವರ ಪರಿಚಯ ನನಗೆ ನಂತರ ಕಾಲಕ್ರಮೇಣದಲ್ಲಿ ಒಳ್ಳೆ ರೀತಿಯಲ್ಲಿ ಒಂದು ನಡ್ಕೊಂಡು ಬಂತು. ನಂತರ 2019ರಲ್ಲಿ ಒಂದು ನನ್ನನ್ನು ಅತಿಥಿಯಾಗಿ ಕರೆದಿದ್ದರು, ಗ್ಲೋರಿಯಾ ಕಾಲೇಜಿಗೆ ಫ್ಯಾಷನ್ ಡಿಸೈನಿಗೆ ಅತಿಥಿಯಾಗಿ ನನ್ನನ್ನು ಕರೆದಿದ್ದರು. ಆವಾಗ ನಾನು ಅತಿಥಿಯಾಗಿ ಹೋಗಿದ್ದಾಗ ಮತ್ತೆ ನಮ್ಮ ಸಂಬಂಧ ಒಳ್ಳೆ ಗಟ್ಟಿಯಾಯಿತು. ಅವರು ಹೇಳಿದರು, ಸರ್ ನನ್ನಿಂದ ಇನ್ನು ಗ್ಲೋರಿಯಾ ಕಾಲೇಜು ನಡೆಸಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಅದರ ಮೂಲಭೂತ ಸೌಕರ್ಯ ಆಗಲಿ ಅದಕ್ಕೆ ಆಗುವಂಥ ಕೆಲಸ ನನ್ನಿಂದ ಕಷ್ಟ ಇದೆ, ನೀವು ಅದನ್ನು ನಡೆಸ್ತೀರಾ ಅಂತ ಕೇಳುವಾಗ ನನಗೆ ನಿಜವಾಗಿ ಶಿಕ್ಷಣದ ಬಗ್ಗೆ ಏನು ಅಷ್ಟು ಇಲ್ಲ. ನಾನು ಎಷ್ಟೋ ಮಕ್ಕಳನ್ನು ದತ್ತು ತಗೊಂಡು ಓದುತ್ತಿದ್ದರೂ ಕೂಡ, ಎಷ್ಟೋ ಶಾಲೆ ಕಾಲೇಜಿಗೆ ನಾನು ನನ್ನ ಕೊಡುಗೆ ಕೊಟ್ಟಿದ್ದರೂ ಕೂಡ ನನಗೆ ಅದರ ಬಗ್ಗೆ ಏನೂ ನಾಲೆಜ್ ಇರಲಿಲ್ಲ. ಆದರೆ ಏನೋ ಅಲ್ಲಿ ನನಗೆ ಪಾದಾರ್ಪಣೆ ಮಾಡಬೇಕೇನೋ ಶಾರದೆಯ ಮಾತೆಯ ಅನುಗ್ರಹ ಇತ್ತ ಏನೋ. 2019ರಲ್ಲಿ ನಾನು ಅವರಿಗೆ ಅನುವು ಮಾಡಿಕೊಟ್ಟೆ. ಆಯಿತು ಸರ್, ನಾನು ನಡೆಸ್ತೇನೆ ಗ್ಲೋರಿಯಾ ಕಾಲೇಜನ್ನು ಅಂತೇಳಿ. 2019ರಲ್ಲಿ ನನಗೆ ಅಲ್ಲಿ ಕೊಟ್ಟು ನಾನು ಪ್ರಥಮವಾಗಿ ಫ್ಯಾಷನ್ ಡಿಸೈನ್ ಮ್ಯಾಂಗ್ಳೂರು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟಂಥ ಫ್ಯಾಷನ್ ಡಿಸೈನ್ನ ಸಬ್ಜೆಕ್ಟನ್ನು ನಾವು ತಗೊಂಡೆವು. ನಂತರ 2020ರಲ್ಲಿ BSc ಇಂಟೀರಿಯರ್ ಡಿಸೈನನ್ನು ನಮಗೆ ಇದಾಯಿತು, ಸ್ಯಾಂಕ್ಷನ್ ಆಯಿತು ವಿಶ್ವವಿದ್ಯಾನಿಲಯ ಮೂಲಕ. 2021ರಲ್ಲಿ ಬಿಕಮ್ ಏವಿಯೇಷನ್ ಆ್ಯಂಡ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಕೂಡ ಮಂಗಳೂರು ವಿಶ್ವವಿದ್ಯಾನಿಲಯದ ಮೂಲಕ ನಮಗೆ ಅಂಗೀಕೃತವಾಯಿತು. ನಂತರ ನಾವಲ್ಲಿ ಬಾಡಿಗೆ ಕಟ್ಟಡದಿಂದ ನಮ್ಮದೇ ಆದ ಒಂದು ಮಕ್ಕಳಿಗೆ ಸುಸಜ್ಜಿತವಾದ ಒಂದು ಕ್ಯಾಂಪಸನ್ನು ಮಾಡಬೇಕು, ಮಕ್ಕಳಿಗೆ ಅದಕ್ಕೆ ಸರಿಯಾಗಿ ಹೊಂದುವಂಥ ಇಡೀ ಮಂಗಳೂರು ದಕ್ಷಿಣ ಕನ್ನಡ ಆಗಲಿ ಎಲ್ಲಿ ಇಲ್ಲದಂಥ ಒಂದು ಬೇಕಾದ ಇನ್ನು ಫ್ಯೂಚರಿಗೆ ಆ ಫ್ಯಾಷನ್ ಡಿಸೈನ್ ಆಗಲಿ ಇಂಟೀರಿಯರ್ ಡಿಸೈನ್ ಆಗಲಿ ಬೇರೆ ಬೇರೆ ವೃತ್ತಿಪರ ಕೋರ್ಸ್ಗಳಿಗೆ, ಅಂದರೆ ಇದ್ದಂಥ ಕೋರ್ಸ್ ಅಲ್ಲ, ವೃತ್ತಿಪರ ಕೋರ್ಸು, ಅದು ಅವರು ಕಲಿತ ಕೂಡಲೇ ಅವರಿಗೆ 100ಕ್ಕೆ 100 ಕೆಲಸ ಸಿಗುವಂಥ ಆ ಕೋರ್ಸನ್ನು ತಗೊಳ್ಳಬೇಕಂತ ಹೇಳಿ ನಾನು ಪ್ರತಿಯೊಂದು ಹಂತದಲ್ಲಿ ಅದಕ್ಕೆ ಪೂರಕವಾದಂಥ ಕ್ಯಾಂಪಸನ್ನು ನಾವು ಸಂಪ್ಯದಲ್ಲಿರುವಂಥ ಮಾಡಿದೆವು. ಇದು ನಿಜವಾಗಿ ಅದು ಯಾವ ಭಗವಂತನ ಅನುಗ್ರಹ ಅಂತ ಗೊತ್ತಿಲ್ಲ, ಆ ರೀತಿಯಲ್ಲಿ ನಡೀತು ಬಂತು. ನಂತರ ನಮಗೆ ಒಳ್ಳೆಯ ಯಂಗ್ ಫ್ಯಾಕಲ್ಟಿ ಕೂಡ ಬೇರೆ ಬೇರೆ ಕಾಲೇಜಲ್ಲಿ ಎಕ್ಸ್ಪೀರಿಯನ್ಸ್ ಆದವರಂಥ ಯಂಗ್ ಫ್ಯಾಕಲ್ಟಿ ಕೂಡ ನಮಗೆ ಒದಗಿ ಬಂತು. ಅದು ಬೇರೆ ಬೇರೆ ಕಡೆಯಲ್ಲಿ ನಮಗೆ ಪ್ರಿನ್ಸಿಪಾಲ್ ಆಗಲಿ ಆಗಲಿ ಟೀಚರ್ಸ್ ಆಗಲಿ ಎಲ್ಲ ಕಡೆಯಿಂದ ನಮಗೆ ಒದಗಿ ಬಂತು. 2021ರಲ್ಲಿ ಈ ಕಾಲೇಜಿಗೆ ನಾವು ಸ್ಥಳಾಂತರ ಆಗಿದ್ದೆವು. ಆವಾಗ ಕೆಲಸ ಪೂರ್ಣಗೊಂಡಿರಲಿಲ್ಲ. ಆವಾಗ ನಾವು ವೈದಿಕ ಮಾತ್ರ ಮಾಡಿ ನಾವು ಕ್ಯಾಂಪಸನ್ನು ಕ್ಲಾಸನ್ನು ಸ್ಟಾರ್ಟ್ ಮಾಡಿದೆವು. ಅಧಿಕೃತವಾಗಿ ಉದ್ಘಾಟನೆ ಆಗಿರಲಿಲ್ಲ. ಮಾನ್ಯ ಶಾಸಕರು ನನಗೆ ಆವಾಗವಾಗ ಸಲಹೆ ಕೊಡ್ತಿದ್ದರು, ನಾವು ಅದನ್ನು ಒಂದು ಒಳ್ಳೆ ರೀತಿಯಲ್ಲಿ ಮಾಡುವ, ಮಾನ್ಯ ಉನ್ನತ ಶಿಕ್ಷಣದ ಮಂತ್ರಿವರ್ಯರನ್ನು ಅಶ್ವತ್ಥನಾರಾಯಣ ಕರೆದು ಒಳ್ಳೆ ರೀತಿಯಲ್ಲಿ ಮಾಡುವ, ಉದ್ಘಾಟನೆ ಮಾಡುವ ಅಂತ. ಸ್ವಲ್ಪ ಮುಂದಕ್ಕೆ ಹೋಯ್ತು, ಅದು ಇನ್ನು ಮುಂದೆ ಆಗಲಿಕ್ಕೆ ಇದೆ. ಅವರು ನನಗೆ ಬೇರೆ ಕಡೆಯಿಂದ ಎಲ್ಲ ಸಲಹೆ ಕೊಡ್ತಿದ್ದರು, ಮಾನ್ಯ ಶಾಸಕರು ಕೂಡ. ನಂತರ ಈ ವರ್ಷ ಅದನ್ನೇ ನಾವು ಉದ್ಘಾಟನೆ ಅಂತಲ್ಲ, ಅಕ್ಷಯ ವೈಭವ ಅಂತ ಮೂಲಕ ನಮ್ಮ ಪರಿಸರದ ಎಲ್ಲರ ಒಂದು ಗಣ್ಯ ವ್ಯಕ್ತಿಗಳನ್ನು ಕರೆದು, ಎಲ್ಲ ನಮ್ಮ ಆತ್ಮೀಯರನ್ನು ಕರೆದು ಈ ಕಾಲೇಜಿನ ಒಂದು ಚಟುವಟಿಕೆಯನ್ನು ನೋಡುವಂಥ ಕೆಲಸ ಮಾಡಿಸಬೇಕಂತ ಹೇಳಿ ನಮ್ಮ ಎಲ್ಲ ಸ್ಟಾಫ್ಗಳು ನಿರ್ಧರಿಸಿ ಈ ಕಾರ್ಯಕ್ರಮಕ್ಕೆ ಇವತ್ತು ಬಂದಿದ್ದೆವು. ಎಲ್ಲ ಇದರ ಬಗ್ಗೆ ಸವಿಸ್ತರವಾಗಿ ಪ್ರಾಂಶುಪಾಲರು ಕೂಡ ಹೇಳಿದರು, ಈ ಸಬ್ಜೆಕ್ಟ್ ಬಗ್ಗೆ ಆಗಲಿ ಅಥವಾ ಬೇರೆ ಬೇರೆ. ನನಗೆ ನಿಜವಾಗಿ ಹೆಮ್ಮೆ ಆಗ್ತದೆ, ಯಾಕೆಂದರೆ ನಾವು ಕೊಟ್ಟಂಥ ಕ್ಲಾಸಲ್ಲಿ ಎಲ್ಲ ಒಂದು ಲೋಪದೋಷ ಇಲ್ಲದೆ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗ್ತದೆ ಈ ಕಾಲೇಜ್ ಅಂತ ಹೇಳಲಿಕ್ಕೆ ಉದಾಹರಣೆ, ಕೆಲವು ನ್ಯಾಷನಲ್ ವರ್ಲ್ಡ್ ರೆಕಾರ್ಡ್ಸ್ ಕೂಡ ನಮ್ಮ ಕಾಲೇಜಲ್ಲಿ ಒಂದು ವಿದ್ಯಾರ್ಥಿಗೆ ಬಂದಿದೆ. ಯೋಗದಲ್ಲಿ ಗಿನ್ನೆಸ್ ದಾಖಲೆ ಕೂಡ ಬಂದಿದೆ. ನಂತರ ರಾಷ್ಟ್ರೀಯ ಇದಕ್ಕೆ ಸೆಲೆಕ್ಷನ್ ಆದವರು ಕೂಡ ಇದ್ದಾರೆ. ಅದಲ್ಲದೆ ನನಗೆ ಮುಖ್ಯವಾಗಿ ನಾನು ತಗೊಂಡಾಗ ಗ್ಲೋರಿಯಾ ಕಾಲೇಜಲ್ಲಿ ಏನೋ 32 ಮಕ್ಕಳು ಓದ್ತಾ ಇದ್ದರು. ಅವರು ಈಗ ಫೈನಲಿ ಎಕ್ಸಾಮ್ ಮೊನ್ನೆ ಆಯ್ತಷ್ಟೇ. ಮೊನ್ನೆ ಎಕ್ಸಾಮ್ ಆ ಎಕ್ಸಾಮ್ ಆಗುವ ಮೊದಲೇ ಅವರಿಗೆ 32 ಜನರಿಗೆ ಕೂಡ ಪ್ಲೇಸ್ಮೆಂಟ್ ಆಗಿದೆ, ಉದ್ಯೋಗ ಲಭಿಸಿ. ಈಗ ಕೆಲವು ಮಕ್ಕಳು ಉದ್ಯೋಗದಲ್ಲಿ ಹೋಗಿದ್ದಾರೆ, ಕೆಲವು ಮಕ್ಕಳು ಉದ್ಯೋಗದಲ್ಲಿ ಸಹ ಇದ್ದಾರೆ. 32 ಮಕ್ಕಳಿಗೆ ಸಹ ಪ್ಲೇಸ್ಮೆಂಟ್ ಆಗಿದೆ.
ಅಂಥ ಒಂದು ಕೆಲಸ ನಮ್ಮ ಕಡೆಯಿಂದ ಆಗ್ತಾ ಉಂಟು. ಇದಕ್ಕೆ ಭಗವಂತ ಮತ್ತು ನಮ್ಮ ಎಲ್ಲ ಆತ್ಮೀಯ ಸಲಹೆಗಾರರು, ಅದಕ್ಕೆ ನಂತರ ನಮ್ಮ ಇದು ಅಕ್ಷಯ ಎಜುಕೇಷನ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ಮೂಲಕ ನಮ್ಮ ಆನಂದ್ ಸರ್ ಕೂಡ ಇದ್ದಾರೆ ಅದರ ಒಟ್ಟಿಗೆ. ನಂತರ 15 ಜನ ಗವರ್ನಿಂಗ್ ಮೆಂಬರ್ಸ್, ಅದು ಕೂಡ 15 ಜನ ನಮ್ಮ ಗವರ್ನಿಂಗ್ ಮೆಂಬರ್ಸಲ್ಲಿ ಎಲ್ಲ ನಿವೃತ್ತ ಪ್ರಾಂಶುಪಾಲರಾದಂಥ ಬೇರೆ ಬೇರೆ ಕಾಲೇಜು ನಿವೃತ್ತ ಪ್ರಾಂಶುಪಾಲರು, ನಿವೃತ್ತ ಯೋಧರು, ನಿವೃತ್ತ ಲಾಯರ್ಗಳು ಎಲ್ಲ ಹಿರಿಯರ 15 ಜನ ನಮ್ಮ ತಿಂಗಳಿಗೊಮ್ಮೆ ಒಂದು ಮೀಟಿಂಗ್ ಮಾಡಿ ಅವರ ಸಲಹೆ ಮೂಲಕ ನಮ್ಮ ಗವರ್ನಿಂಗ್ ಬಾಡಿಯಲ್ಲಿ ಅವರು ಕೂಡ ಇದ್ದಾರೆ. ಇದೆಲ್ಲ ನಿಮ್ಮ ಸಲಹೆಯಿಂದ ನಮಗೆ ಆಯಿತು. ಇದು ನಮ್ಮ ಕಾಲೇಜು ನಡ್ಕೊಂಡು ಬಂದಂಥ ಇದು. ನಂತರ ಈ ಅಕ್ಷಯ ವೈಭವವನ್ನು ನಾನು ಎಲ್ಲ ಆತ್ಮೀಯರನ್ನು ಸ್ವಾಗತ ಮಾಡ್ತೇನೆ. ನನಗೆ ಈ ಒಂದು ಅವಕಾಶ ಸಿಕ್ಕಿದಂತೂ ನಿಜವಾಗಿ ಅದು ದೇವರ ಅನುಗ್ರಹ ಅಂತ ಹೇಳ್ಬೋದು. ಇವತ್ತಿನ ಕಾರ್ಯಕ್ರಮವನ್ನು ನಾನು ಹೆಚ್ಚಾಗಿ ಕೊಡೋದಿಲ್ಲ, ಯಾಕೆಂದರೆ ಸ್ವಾಮೀಜಿಯವರು ಕೂಡ ಇವತ್ತು ಪರಮಪೂಜ್ಯ ಒಡಿಯೂರು ಸ್ವಾಮೀಜಿಯವರಿಗೆ ಶನಿವಾರ, ಅವರ ನಿಜವಾಗಿ ಶನಿವಾರ ಎಲ್ಲಿ ಕೂಡ ಹೋಗುವುದಿಲ್ಲ, ಎಲ್ಲಿ ಕೂಡ. ಆದರೆ ನನ್ನ ಏನೋ ಒಂದು ಪ್ರೀತಿಗೆ ಅವರು ಬರ್ತೇನೆ, ನಾನು ಬಂದ ಕೂಡಲೇ ನನ್ನನ್ನು ಬಿಡಬೇಕಂತ ಅವರು ಹೇಳಿದ್ದಾರೆ. ಅವರಿಗೆ ಆಗಲಿ ಬೇರೆ ಎಲ್ಲ ಅತಿಥಿ ಕೂಡ ಎಲ್ಲ ಇದ್ದ ಕಾರಣ ಇವತ್ತು ಪರಮ ಪೂಜ್ಯ ಸ್ವಾಮೀಜಿಯವರು, ಒಡಿಯೂರು ಸ್ವಾಮೀಜಿಯವರು ನಮಗೆ ಎಲ್ಲ ಚಿರಪರಿಚಿತರು. ಎಲ್ಲ ಕಡೆಯಲ್ಲಿ ಎಲ್ಲಿ ನಮಗೆ ಒಂದು ನಮ್ಮ ಕೆಲಸಕ್ಕೆ ಅಥವಾ ಎಲ್ಲಿಗೆ ಅನುಗ್ರಹ ಕೊಡುವವರು ಅವರು ನಮ್ಮ ಸ್ವಾಮೀಜಿಯವರು. ಪ್ರತಿಯೊಂದು ತುಳು ಭಾಷಾ, ದಕ್ಷಿಣ ಕನ್ನಡದಲ್ಲಿ ತುಳು ಭಾಷೆಗೆ ಒತ್ತು ಕೊಟ್ಟು ಇಡೀ ಒಡಿಯೂರು ಅಲ್ಲಿ ಶಿಕ್ಷಣ ಸಂಸ್ಥೆ ITI ಆಗಲಿ ಬೇರೆ ಬೇರೆ ಶಿಕ್ಷಣ ಸಂಸ್ಥೆ ನಡೆಸಿಕೊಂಡು ತನ್ನ ಎಲ್ಲರಿಗೂ ಮಾರ್ಗದರ್ಶನ ಕೊಡುವವರು ಒಡಿಯೂರು ಸ್ವಾಮೀಜಿಯವರಾದ ಶ್ರೀ 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 ಗುರುದೇವಾನಂದ ಒಡಿಯೂರು ಸ್ವಾಮೀಜಿಯವರ ಪರಮ ಕಮಲಕ್ಕೆ ಆಶೀರ್ವಾದವನ್ನು ಕೇಳುತ್ತಾ, ಅದೇ ರೀತಿ ಅವರನ್ನು ಅಕ್ಷಯ ಕಾಲೇಜಿಗೆ ನಾನು ಆತ್ಮೀಯವಾಗಿ ಸ್ವಾಗತ ಕೂಡ ಮಾಡುತ್ತಾ, ಅದೇ ರೀತಿ ಕಣ್ಣೀರು ಶ್ರೀ ಕ್ಷೇತ್ರ ಚಾಮುಂಡೇಶ್ವರಿ ಕ್ಷೇತ್ರದ ಸ್ವಾಮೀಜಿಯವರು, ಮಹಾಬಲೇಶ್ವರ ಶ್ರೀ 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 ಮಹಾಬಲೇಶ್ವರ ಸ್ವಾಮೀಜಿಯವರು ಅವರು ನನ್ನ, ಯಾಕೆಂದರೆ ನಾನು ಅವರು ಕಳೆದ ವರ್ಷ ಇದೇ ವರ್ಷ ಅಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಆಯಿತು. ಏನೋ ಅವರು ಕೆಲವು 1-2 ವರ್ಷದಿಂದ ನನಗೆ ಬೇಡ ಅಂತ ಹೇಳಿದ್ರು ಕೂಡ ಆ ದೇವಸ್ಥಾನದ ಬ್ರಹ್ಮಕಲಶದ ಅಧ್ಯಕ್ಷನಾಗಲಿಕ್ಕೆ ನನಗೆ ಅನುವು ಮಾಡಿಕೊಟ್ಟದು ಕಣ್ಣೀರು ಶ್ರೀ ಶ್ರೀ ಮಹಾಬಲೇಶ್ವರ ಸ್ವಾಮೀಜಿಯವರು. ಏನೋ ಒಂದು ನನ್ನ ಪ್ರೀತಿ ಇಟ್ಟು ತನ್ನ ಎಲ್ಲ ಅವರು ನಿಷ್ಠರು, ತನ್ನ ಯಾವುದೇ ಒಂದು ದೊಡ್ಡ ಭಾವ ಇಲ್ಲ, ಪ್ರತಿಯೊಂದು ಕಡೆಯಲ್ಲಿ ಸಲಹೆ ಕೊಡೋರು. ಶ್ರೀ 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 ಮಹಾಬಲೇಶ್ವರ ಸ್ವಾಮೀಜಿಯವರ ಕಮಲ ಚರಣಕ್ಕೆ ವಂದಿಸ್ತಾ ಅವರನ್ನು ಕೂಡ ಅಕ್ಷಯ ಕಾಲೇಜಿಗೆ ನಾನು ಆತ್ಮೀಯವಾಗಿ ಸ್ವಾಗತ ಮಾಡ್ತಿದ್ದೇನೆ. ಅದೇ ರೀತಿ ಇವತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುವವರು ನಿಮಗೆ ಎಲ್ಲ ಚಿರಪರಿಚಿತರು. ತನ್ನ ಕ್ಷೇತ್ರದ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಸಾಮಾಜಿಕವಾಗಿ ಎಲ್ಲ ಕಡೆಯಲ್ಲಿ ಪ್ರತಿ ಕಡೆಯಲ್ಲಿ ಬಂದು ನಮಗೆ ಸಲಹೆಯನ್ನು ಕೊಡುವವರು ನಮ್ಮ ಮಾನ್ಯ ಶಾಸಕರು ಆದ ಶ್ರೀ ಸಂಜೀವ ಮಠಂದರು ಕೂಡ. ಇವತ್ತು ಬೆಳಿಗ್ಗೆ ಕೂಡ ಅವರಿಗೆ ಏನೋ ಕಾರ್ಯಕ್ರಮ ಆಗಿ ಸದನ ಅದೇ ಸಮಯಕ್ಕೆ ಬಂದಿದ್ರು ಕೂಡ. ನಿನ್ನೆ ಕೂಡ ನಾವು ಒಂದು ಕಾರ್ಯಕ್ರಮದಲ್ಲಿ ಒಟ್ಟಾಗಿದ್ದೆವು. ನಾವು ನಮಗೆ ಈ ಕಾಲೇಜಿಗೆ ಅವರು ಇದು ಫಸ್ಟ್ ಅಲ್ಲ, ಇದಕ್ಕಿಂತ ಮುಂಚೆ ಕೂಡ ಬಂದಿದ್ದರು. ಅವರ ಒಂದು ಉದ್ದೇಶ ಇತ್ತು, ಈ ಕಾಲೇಜಿನನ್ನು ಒಳ್ಳೆ ರೀತಿಯಲ್ಲಿ ಬೇರೆ ರೀತಿಯಲ್ಲಿ ನಾನು ಉನ್ನತ ಶಿಕ್ಷಣವನ್ನು ಕಳೆದು ಬೇರೆ ಬೇರೆ ನನಗೆ ಲಾಸ್ಟ್ ಕಳೆದ ಇದರಲ್ಲಿ ಬ್ಯಾಂಗ್ಳೂರಲ್ಲಿ ನನಗೆ ಆ ಕೋರ್ಸಿನ ಬಗ್ಗೆ ನನಗೆ ಸಿಗಲಿಕ್ಕೆ ಕಷ್ಟ ಇತ್ತು. ನಾನು ಒಂದು ದಿವಸ ಅವರಲ್ಲೇ ನಿಂತು ನನಗೆ ಆ ಕೋರ್ಸಿನ ಬಗ್ಗೆ ಅಲ್ಲಿಂದ ಸರ್ಕಾರದಿಂದ ಸ್ಯಾಂಕ್ಷನ್ ಆಯಿತು. ಅದಕ್ಕೆ ಸಹಕಾರ ಕೊಟ್ಟದಂಥ ಶ್ರೀ ಮಾನ್ಯ ಶಾಸಕರಾದಂಥ ಸಂಜೀವ ಮಠದನ್ನು ನಾನು ಅಕ್ಷಯ ಕಾಲೇಜಿಗೆ ಆತ್ಮೀಯವಾಗಿ ನಾನು ಸ್ವಾಗತ ಮಾಡ್ತಿದ್ದೇನೆ. ಇವರಿಗೆ ಇಂಟೀರಿಯರ್ ಡಿಸೈನ್ ವಿಭಾಗದ ಉಪನ್ಯಾಸಕರಾಗಿರುವಂತಹ ಶ್ರೀಯುತ ಸತೀಶ್ ಸರ್ ಇವರು ಪುಷ್ಪವನ್ನಿತ್ತು ನಮ್ಮಿ ಅಕ್ಷಯ ವೈಭವ 2022 ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ತಮಗಿದು ಆದರದ ಸ್ವಾಗತ ಸರ್. ಅದೇ ರೀತಿ ದೂರದ ಊರಿಂದ ಅದು ಏನೋ ಗೊತ್ತಿಲ್ಲ ಶಿಕ್ಷಣಕ್ಕೆ ಒತ್ತು ಕೊಡುವರು. ಪ್ರತಿ ಕಡೆಯಲ್ಲಿ ಶಿಕ್ಷಣಕ್ಕೆ ಅಂದರೆ ಟೀಚರ್ಸ್ ಇದರಿಂದ ಆರಿಸಿಕೊಂಡು ಬಂದು ವಿಧಾನ ಪರಿಷತ್ತಿಗೆ ಸದಸ್ಯರಾಗಿ ಬಂದವರು ಶ್ರೀ ಭೋಜಗೌಡವರು. ಬ್ಯಾಂಗ್ಳೂರಿಂದ ಬೆಳಿಗ್ಗೆನೇ ಫ್ಲೈಟಲ್ಲಿ ಬಂದು ಮೊನ್ನೆನೇ ಅವರು ಹೇಳ್ತಿದ್ರು, ಬಂದಾಗಲೇ ಆಯಿತು ನಾನು ಬ್ಯಾಂಗ್ಳೂರಿಂದ ಬರ್ತೀನಿ, ನಾನು
ನಿಮ್ಮ ಕಾರ್ಯಕ್ರಮ ನಾನು ತಪ್ಪಿಸುವುದಂತ ಇಲ್ಲ ಅಂತ ಹೇಳಿ ನಮಗೆ ಅನುಕೊಡು. ಅದಕ್ಕೆ ಪೂರಕವಾಗಿ ಅಕ್ಷಿತ್ ಸುವರ್ಣ ಕೂಡ ಇದ್ದರು. ಅವರು ಅವರ ಪ್ರತಿಯೊಂದನ್ನು ಅವರು ನೋಡಿಕೊಂಡದ್ದು. ಅಕ್ಷಿತ್ ಸುವರ್ಣ ಮಂಗಳೂರಿನವರು ದಳದ ಇವರು ರಾಷ್ಟ್ರೀಯ ಜನತಾ ದಳದ ಪ್ರಧಾನ ಕಾರ್ಯದರ್ಶಿ ಕೂಡ ಆಗಿದ್ದಾರೆ. ಜನತಾ ದಳದ ಪ್ರಧಾನ ಕಾರ್ಯದರ್ಶಿ ಕೂಡ ಆಗಿದ್ದಾರೆ. ಶಿಕ್ಷಕರ ಕ್ಷೇತ್ರದಿಂದ ಆರಿಸಿಕೊಂಡು ಬಂದವರು ಕೂಡ ಆಗಿದ್ದಾರೆ. ನಂತರ ಟೀಚರ್ಸಿಗೆ ಪ್ರತಿ ಕಡೆಯವರಿಗೆ ಸಹಕಾರ ಕೊಡುವಂಥ ಒಂದು ಶಿಕ್ಷಣ ಪ್ರೇಮಿ ಕೂಡ ಆಗಿದ್ದಾರೆ. ಸರ್, ತಮ್ಮನ್ನು ಅಕ್ಷಯ ಕಾಲೇಜಿಗೆ ನಾನು ಆದರದಿಂದ ಸ್ವಾಗತ ಮಾಡ್ತಿದ್ದೇನೆ ಸರ್. ಇವರಿಗೆ ಕಾಮರ್ಸ್ ಡಿಪಾರ್ಟ್ಮೆಂಟ್ ನ ಉಪನ್ಯಾಸಕರಾಗಿರುವಂತಹ ಶ್ರೀಯುತ ಕಿಶೋರ್ ರೈ ಇವರು ಪುಷ್ಪವನ್ನಿತ್ತು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಪಂಚಾಯತಿನ ಪ್ರಥಮ ಪ್ರಜೆ, ಆರ್ಯಪ್ಪ ಗ್ರಾಮ ಪಂಚಾಯತಿನ ಪ್ರಥಮ ಪ್ರಜೆ. ಯಾಕೆಂದರೆ ನಮಗೆ ಪಂಚಾಯತಿ ವ್ಯಾಪ್ತಿ ಬರ್ತಿದೆ. ನಾವು ಪ್ರತಿಯೊಂದು ಅಲ್ಲಿ ಪಂಚಾಯತಿಯಲ್ಲಿ ಕೇಳುವಾಗ ಅವರಿಗೆ ಯಾವುದಕ್ಕೂ ನಮಗೆ ಒಂದು ಬೇಡ, ಅದು ಮಾಡೋದು ಬೇಡ, ಇದು ಮಾಡೋದು ಯಾವುದೂ ಇಲ್ಲ, ನಮಗೆ ಸಹಕಾರ ಕೊಡುವಂಥದ್ದು. ಅದು ಕೂಡ ನಮ್ಮ NSS ಕ್ಯಾಂಪಿನ ವಿದ್ಯಾರ್ಥಿಗಳು ಆರ್ಯಪ್ಪ ಪಂಚಾಯತನ್ನು ನಾವು ದತ್ತು ತಗೊಂಡಿದ್ದೇವೆ. ಯಾಕೆಂದರೆ ಸ್ವಚ್ಛತೆ ಆಗಲಿ ಪ್ರತಿಯೊಂದು ವಿಧಕ್ಕೆ ಆರ್ಯಪ್ಪ ಪಂಚಾಯತನ್ನು ನಾವು ದತ್ತು ತಗೊಂಡಿದ್ದೇವೆ. ನಮ್ಮ ಇದಕ್ಕೆ ಅವರಿಗೆ ಅನುವು ಮಾಡಿಕೊಟ್ಟಂಥ ಶ್ರೀ ಸರಸ್ವತಿ ಮೇಡಮ್, ತಮ್ಮನ್ನು ಕೂಡ ನಾನು ಅಕ್ಷಯ ಕಾಲೇಜಿಗೆ ನಾನು ಆದರದಿಂದ ಸ್ವಾಗತ ಮಾಡ್ತೇನೆ ಮೇಡಮ್. ಇವರಿಗೆ ಇಂಟೀರಿಯರ್ ಡಿಸೈನ್ ವಿಭಾಗದ ಉಪನ್ಯಾಸಕಿಯಾಗಿರುವಂತಹ ಶ್ರೀಮತಿ ನಿವೇದಿತಾ ಮ್ಯಾಮ್ ಇವರು ಪುಷ್ಪವನ್ನಿತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ನನಗೆ ಹಿರಿಯರು, ಯಾಕೆಂದರೆ ಪ್ರತಿ ಕಡೆಯಲ್ಲಿ ನಾನು ಅವರ ಕಾಗದದಲ್ಲಿ ಅವರ ಹೆಸರು ಇಲ್ಲ, ಆದರೆ ಅವರು ಬೆಳಗಿಂದಲೇ ಬಂದಿದ್ದಾರೆ. ನನಗೆ ಪ್ರಸಿದ್ಧವಾದ ಶ್ರೀ ಕ್ಷೇತ್ರ ಗೆಜ್ಜೆಗಿರಿ ನಂದನ ಬಿತ್ತಲು ಅಲ್ಲಿ ಇಷ್ಟೊಂದು ಜನರ ಕೆಲಸ ಮಾಡಬೇಕಿದ್ರೆ ಅನುವು ಮಾಡಿಕೊಟ್ಟದು ಮಂಗಳೂರಿನ ಕಂಕನಡಿ ಗರಡಿಯ ಅಧ್ಯಕ್ಷರು ಆಡಳಿತ ಮುಕ್ತೇಶ್ವರರಾದ ಚಿತ್ತರಂಜನ್. ಅವರು ಹಿರಿಯರು ಕೂಡ, ಅವರು ಕೋಟಿ ಚೆನ್ನೈಯರ ಪ್ರತಿರೂಪ ಅಂತ ಹೇಳ್ಬೋದು. ತನ್ನ ಎಲ್ಲ ಕೆಲಸಗಾರ ಇದು ಮಾಡಿದುಕೊಡು ಗೆಜ್ಜೆಗಿರಿಯ ಪ್ರಥಮ ಅಧ್ಯಕ್ಷರಾಗಿದ್ದರು. ಕಾರಣಾನಂತರದಿಂದ ನನ್ನನ್ನು ಅಧ್ಯಕ್ಷನಾಗಬೇಕಂತ ಹೇಳಿ ನನಗೆ ಒತ್ತಾಸೆಯನ್ನು ಕೊಟ್ಟದಂಥ ಚಿತ್ತರಂಜನ ಸರ್, ತಮ್ಮನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತ ಮಾಡ್ತಿದ್ದೇನೆ ಸರ್. ಇವರಿಗೆ ಇಂಟೀರಿಯರ್ ಡಿಸೈನ್ ವಿಭಾಗದ ಉಪನ್ಯಾಸಕರಾಗಿರುವಂತಹ ಶ್ರೀಯುತ ರಕ್ಷನ್ ಇವರು ಪುಷ್ಪವನ್ನಿತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಶ್ರೀ 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 ಗೋಕರ್ಣನಾಥೇಶ್ವರ ದೇವಸ್ಥಾನ ಕುದ್ರೋಳಿ ಇದರ ಕೋಶಾಧಿಕಾರಿ ಗುರು ಬೆಳದಿಂಗಲು ಅಂತ ಹೇಳುವಂಥ ಸಾವಿರ ಇದು ಬಡವರ ಪಾಲಿಗೆ ಒಂದು ಬೆಳಕಾಗುವಂಥ ಗುರು ಬೆಳದಿಂಗಲು. ಅಂದರೆ ಲಾಸ್ಟ್ ಕೊರೋನಾ ಸಮಯದಲ್ಲಿ ಎಷ್ಟೋ ಸಾವಿರ ಒಂದು ಕಿಟ್ಟು ಕೊಟ್ಟು ಬಡವರ ಪಾಲಿಗೆ ಆಸಕಿರಣ ಆದವರು ಮತ್ತು ಯುವಕರ ಪಾಲಿಗೆ, ನಿಜವಾಗಿ ಯುವಕರ ಪಾಲಿಗೆ ಒಂದು ಆಸಕಿರಣ ಆದವರು ನನ್ನ ಆತ್ಮೀಯ ಸ್ನೇಹಿತರು ಕೂಡ, ಮಂಗಳೂರಲ್ಲಿ ನ್ಯಾಯವಾದಿ ಕೂಡ ಅವರು ಗೋಕರ್ಣನಾಥೇಶ್ವರ ದೇವಸ್ಥಾನದ ಕೋಶಾಧಿಕಾರಿ ಕೂಡ ಅಲ್ಲದೆ ಬೇರೆ ಬೇರೆ ಸಂಘ ಸಂಸ್ಥೆಯಲ್ಲಿ ಇದ್ದವರು ನನ್ನ ಆತ್ಮೀಯ ಸ್ನೇಹಿತರಾದಂಥ ಶ್ರೀ ಆರ್ ಪದ್ಮರಾಜ್ ಸರ್, ತಮ್ಮನ್ನು ಕೂಡ ನಾನು ಆದರದಿಂದ ಸ್ವಾಗತ ಮಾಡ್ತಿದ್ದೇನೆ. ಇವರಿಗೆ ಫ್ಯಾಷನ್ ಡಿಸೈನ್ ವಿಭಾಗದ ಉಪನ್ಯಾಸಕ ಆಗಿರುವಂತಹ ಶ್ರೀಮತಿ ಲಿಖಿತಾ ಮ್ಯಾಮ್ ಇವರು ಪುಷ್ಪವನ್ನಿತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಪುತ್ತೂರಿನಲ್ಲಿ ವಿದ್ಯಾಸಂಸ್ಥೆಗೆ ಹೆಸರುವಾದಂಥ ಸೈಂಟ್ ಫಿಲೋಮಿನಾ ಕಾಲೇಜ್. ಸೈಂಟ್ ಫಿಲೋಮಿನಾ ಕಾಲೇಜ್ ಅಂತಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ಮೈದೇವ್ಸ್ ಶಾಲೆ ಆಗಲಿ ಬೇರೆ ಬೇರೆ ದೊಡ್ಡ ಮಟ್ಟದ ಇಡೀ ಮೈದೇವ್ಸ್ ಒಂದು ಕ್ಯಾಂಪಸ್ಸಿನ ಡೈರೆಕ್ಟ್ರು ಅಲ್ಲದೆ ಬೇರೆ ಬೇರೆ ಒಂದು ಶಿಕ್ಷಣಕ್ಕೆ ಎಷ್ಟೋ ಸಾವಿರ ಮಕ್ಕಳನ್ನು ಒಂದು ಓದಿಸುವಂಥ ಶಿಕ್ಷಣ ಸಂಸ್ಥೆ ಅದು ಮೈದೇವ್ಸ್ ಶಿಕ್ಷಣ ಸಂಸ್ಥೆ. ಅದರ ಅಂಗವಾದಂಥ ಸೈಂಟ್ ಫಿಲೋಮಿನಾ ಕಾಲೇಜ್ ಕೂಡ, ನಾನು ಕೂಡ ಅದರ ಹಳೆ ವಿದ್ಯಾರ್ಥಿ ಕೂಡ. ಅಲ್ಲಿಯ ರೆವರೆಂಡ್ ಫಾದರ್ ಆದಂಥ ಸ್ಟ್ಯಾನಿ ಪಿಂಟೋ ಅವರು ಕೂಡ ನಮಗೆ ಒಂದು ಒಳ್ಳೆಯ ಮಾರ್ಗದರ್ಶನ, ಪ್ರತಿಯೊಂದಕ್ಕೂ ಒಳ್ಳೆಯ ಮಾರ್ಗದರ್ಶನ, ಈ ಕ್ರೀಡಾಂಗಣ ಆಗಲಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ ನನಗೆ ಒಂದು ಸಹಕಾರವನ್ನು ಕೊಡುವಂಥ ಒಂದು ಒಳ್ಳೆಯ ಮಹಾಹೃದಯಿ ಅಂತಾದಂಥ ಶ್ರೀ ರೆವರೆಂಡ್ ಫಾದರ್ ಸ್ಟ್ಯಾನಿ ಪಿಂಟೋ ಸರ್, ತಮ್ಮನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತ ಮಾಡ್ತಿದ್ದೇನೆ. ಇವರಿಗೆ ಫ್ಯಾಷನ್ ಡಿಸೈನಿಂಗ್ ವಿಭಾಗದ ಉಪನ್ಯಾಸಕಿಯಾಗಿರುವಂತಹ ಶ್ರೀಮತಿ ವೀಣಾ ಮ್ಯಾಮ್ ಇವರು ಪುಷ್ಪವನ್ನಿತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ.
ಅದೇ ರೀತಿ ಇನ್ನೊಂದು ವಿದ್ಯಾಸಂಸ್ಥೆ ಕಾವು ಬುಸ್ರಾದ ವಿದ್ಯಾಸಂಸ್ಥೆ ತನ್ನ ಎಷ್ಟೋ ಮಕ್ಕಳು ಸಾವಿರ ಮಕ್ಕಳು ಕೂಡ ಕಾವಲ್ಲಿ ಒಂದು ವಿದ್ಯಾಸಂಸ್ಥೆಯನ್ನು ಕೊಡುತ್ತಿರುವಂಥ ಒಂದು ದೊಡ್ಡ ಉದ್ಯಮಿ ಕೂಡ. ತನ್ನ ಪುತ್ತೂರಲ್ಲಿ ಕೂಡ ಅವರ ಉದ್ಯಮ ಕ್ಷೇತ್ರ ವಿಸ್ತರಿಸಿದೆ. ಆ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾಗಿರುವಂಥ ಅಜೀಜ್ ಕೂಡ, ಬುಸ್ರಾ ಅಜೀಜ್ ಕೂಡ, ಅವರು ಕೂಡ ತಮ್ಮೊಟ್ಟಿಗೆ ಇದ್ದಾರೆ. ಸರ್, ತಮ್ಮನ್ನು ಕೂಡ ನಾನು ಆತ್ಮೀಯವಾಗಿ ನಾನು ಸ್ವಾಗತ ಮಾಡ್ತಿದ್ದೇನೆ. ಇವರಿಗೆ ನಮ್ಮ ಕಾಲೇಜಿನ ಉಪನ್ಯಾಸಕಿ ಆಗಿರುವಂತಹ ಶ್ರೀಮತಿ ಪ್ರಭಾವತಿ ಇವರು ಪುಷ್ಪವನ್ನಿತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ನನ್ನ ಗುರುಗಳು, ಯಾಕೆಂದರೆ ಈ ಕಾಲೇಜಿನ ನಾನು ಆವಾಗಲೇ ಹೇಳಿದಾಗೆ ನನ್ನ ಗುರುಗಳು, ಯಾಕೆಂದರೆ ಇದಕ್ಕೆ ಕಾರಣಕರ್ತರು ನಾನಲ್ಲ. ಇದೀಗ ನಮ್ಮ ಜೊತೆ ಬಂದು ಸೇರಿರುವವರು ಶ್ರೀಯುತ ರಾಜಶೇಖರ್ ಕೋಟ್ಯಾನ್, ಅಧ್ಯಕ್ಷರು ರಾಷ್ಟ್ರೀಯ ಬಿಲ್ಲವ ಮಹಾಮಂಡಲ ರಿಜಿಸ್ಟರ್ಡ್ ಮುಲ್ಕಿ. ತಮಗಿದು ಆದರದ ಸ್ವಾಗತ ಸರ್. ನನ್ನ ಗುರುಗಳಾದಂಥ ಆನಂದ ಆಚಾರ್ಯವರು ಕೂಡ ಗ್ಲೋರಿಯಾ ಕಾಲೇಜಿನ ಸಾಧಾರಣ 20 ವರ್ಷವನ್ನು ನಡೆಸಿಕೊಂಡು ಅದರಲ್ಲಿ 7 ಬಿಲವನ್ನು ಕಂಡವರು. ತನ್ನ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕೂಡ ಅವರು ಉದ್ಯೋಗಿಯಾಗಿ ಈ ಫ್ಯಾಷನ್ ಡಿಸೈನಿಗೆ ಕಾರಣಕರ್ತರು ಕೂಡ ಅವರು ಅಂತ. ಈಗ ಹಿರಿಯರು ಕೂಡ ನನಗೆ ಸಲಹೆಯನ್ನು ಕೊಡುವರು, ನಮ್ಮ ಟ್ರಸ್ಟಿ ಮೆಂಬರ್ ಕೂಡ. ಅವರನ್ನು ಕೂಡ ಸರ್ ತಮ್ಮನ್ನು ಆದರದಿಂದ ಸ್ವಾಗತ ಮಾಡ್ತಿದ್ದೇನೆ ಸರ್. ಇವರಿಗೆ ನಮ್ಮ ಕಾಲೇಜಿನ ಇಂಗ್ಲಿಷ್ ಉಪನ್ಯಾಸಕಿ ಆಗಿರುವಂತಹ ಶ್ರೀಮತಿ ರಶ್ಮಿ ಇವರು ಪುಷ್ಪವನ್ನಿತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಇವಾಗಲೇ ಆಗಮಿಸಿದಂಥ, ನಿಮಗೆ ಗೊತ್ತಿರ್ಬೋದು, ಚಲನಚಿತ್ರದಲ್ಲಿ ಎಷ್ಟೋ ಚಲನಚಿತ್ರ ನಟಿಸಿದವರು. ಬ್ಯಾಂಗ್ಳೂರಲ್ಲಿ ಇದ್ದು ಮುಂಬೈಯಲ್ಲಿ ಉದ್ಯಮಿಯಾಗಿ, ದೊಡ್ಡ ಉದ್ಯಮಿಯಾಗಿ ಕೂಡ ಬ್ಯಾಂಗ್ಳೂರಲ್ಲಿ ಇದ್ದು ಚಲನಚಿತ್ರ, ನಮ್ಮ ಕನ್ನಡ ಚಲನಚಿತ್ರದಲ್ಲಿ ಅದು ಕೂಡ ಕೋಟಿ ಚೆನ್ನೈಯ ಪಾರ್ಟ್ ಮಾಡಿದಂಥ ದೊಡ್ಡ ಇದು. ನಂತರ ಬೇರೆ ಬೇರೆ ಚಲನಚಿತ್ರದಲ್ಲಿ ನಿರ್ದೇಶಕರು ಕೂಡ, ಅಲ್ಲದೆ ಚಲನಚಿತ್ರ ಪ್ರೊಡ್ಯೂಸರ್ ಕೂಡ. ನಂತರ ನಮ್ಮ ಸಮಾಜದ ಬೇರೆ ಬೇರೆ ರೀತಿಯಲ್ಲಿ ಅಲ್ಲಿ ದೊಡ್ಡ ದೊಡ್ಡ ಉನ್ನತ ಪದವನ್ನು ಪಡೆದವರು. ಈಗ ರಾಷ್ಟ್ರೀಯ ಬಿಲ್ಲವ ಮಂಡಲದ ಅಧ್ಯಕ್ಷರಾಗಿ, ಗಿಜ್ಜಿಗಿರಿ ಕ್ಷೇತ್ರದ ಗೌರವ ಅಧ್ಯಕ್ಷರಾಗಿ, ಅಲ್ಲದೆ ಬೇರೆ ಬೇರೆ ಮುಂಬೈ ಬಿಲ್ಲವರ ಅಸೋಸಿಯೇಷನದ ನಿರ್ದೇಶಕರಾಗಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಇದ್ದವರು ಡಾಕ್ಟರ್ ರಾಜಶೇಖರ್ ಕೋಟ್ಯಾನ್ ಸರ್. ತಮ್ಮನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತ ಮಾಡ್ತಿದ್ದೇನೆ. ಇವರಿಗೆ ಫ್ಯಾಷನ್ ಡಿಸೈನಿಂಗ್ ವಿಭಾಗದ ಉಪನ್ಯಾಸಕಿಯಾಗಿರುವಂತಹ ಶ್ರೀಮತಿ ಅಖಿಲ ಮ್ಯಾಮ್ ಇವರು ಪುಷ್ಪವನ್ನಿತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ನಮ್ಮ ಪ್ರಾಂಶುಪಾಲರಾದಂಥ ಸಂಪತ್ ಪಕಲವರು, ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆದಂಥ ಅರ್ಪಿತರು ಕೂಡ ಇದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತ ಮಾಡ್ತಿದ್ದೇನೆ. ಅಲ್ಲದೆ ನನಗೆ ಬೆನ್ನೆಲುಬಾಗಿದವರು ನಮ್ಮ ಗವರ್ನಿಂಗ್ ಆಡಳಿತ ಮಂಡಳಿಯ ಸದಸ್ಯರಾಗಿರುವವರು ಶ್ರೀ ಪೀತಾಂಬರ್ ಯರಜೆ. ಇವರು ಗೆಜ್ಜಿಗಿರಿಯ ಕ್ಷೇತ್ರದ ಅಧ್ಯಕ್ಷರು ಕೂಡ. ಅಲ್ಲದೆ ನನಗೆ ಯಾವಾಗಲೂ ಹಿತಚಿಂತನೆ ಮಾಡುವವರು ನಮ್ಮ ಕಾಲೇಜಿನ ಗವರ್ನಿಂಗ್ ಬೋರ್ಡ್ ಮೆಂಬರ್ ಕೂಡ. ಸರ್, ತಮ್ಮ ವೇದಿಕೆಯಲ್ಲಿ ಬಂದು ತಮ್ಮ ಪುಷ್ಪವನ್ನು ತಗೊಳ್ಬೇಕಂತ ತಗೊಳ್ತೇನೆ. ಶ್ರೀ ಪೀತಾಂಬರ್ ಯರಜೆ. ಇವರಿಗೆ ಬಿಕಾಂ ಡಿಪಾರ್ಟ್ಮೆಂಟ್ನ ಉಪನ್ಯಾಸಕಿಯಾಗಿರುವಂತಹ ಮೇಘಶ್ರೀ ಮ್ಯಾಮ್ ಇವರು ಪುಷ್ಪವನ್ನಿತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇವರು ಶ್ರೀ ಕ್ಷೇತ್ರ ಗೆಜ್ಜಿಗಿರಿಯ ಅಧ್ಯಕ್ಷರು ಕೂಡ ಇವಾಗ ಆಗಿದ್ದಾರೆ. ಸರ್, ತಮ್ಮನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ಕೂಡ ಪ್ರೊಫೆಸರ್ ಝೇವಿಯರ್ ಡಿಸೋಜ, ಶ್ರೀ ಸೂರ್ಯನಾರಾಯಣ ರಾವ್ ಇವರು ನಮ್ಮ ಆಡಳಿತ ಮಂಡಳಿಯ ಸದಸ್ಯರು ಕೂಡ. ಕಳೆದ ವರ್ಷ ಅಷ್ಟೇ
ಸವಣೂರು ಬೆಲ್ಲರೆ ಪದವಿ ಪೂರ್ವ ಕಾಲೇಜಿಂದ ನಿವೃತ್ತ ಪ್ರಾಂಶುಪಾಲರಾದಂಥ ವಿಶ್ರಾಂತ ಪ್ರಾಂಶುಪಾಲರಾದಂಥ ಬಿ ಸೂರ್ಯನಾರಾಯಣ ಕೂಡ ಅವರು ಕೂಡ ನಮ್ಮ ಆಡಳಿತ ಮಂಡಳಿಯ ಸದಸ್ಯರು ಕೂಡ ತಮ್ಮನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡ್ತಿದ್ದೇನೆ. ಇವರಿಗೆ ಕವಿತಾ ಮ್ಯಾಮ್ ಇವರು ಪುಷ್ಪವನ್ನಿತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಅದೇ ರೀತಿ ಇವಾಗಲೇ ಅವರು ಬಂದು ಅವರ ಸಮಯದ ಒತ್ತಡದಿಂದ ಶ್ರೀ ಚಿದಾನಂದ ಬೈಲಾಡಿ ಅವರು ಕೂಡ ಒಕ್ಕಲಿಗೌಡ ಅಧ್ಯಕ್ಷರು, ಅವರ ಒಕ್ಕಲಿಗ ಸೇವಾ ಸಂಘದ ಸೊಸೈಟಿಯ ಅಧ್ಯಕ್ಷರು ಕೂಡ ಆಗಿದ್ದಾರೆ. ನಮ್ಮ ಖ್ಯಾತವಾದಿ ಲಾಯರ್ ಕೂಡ, ನಮ್ಮ ಗವರ್ನಿಂಗ್ ಬಾಡಿಯ ಸದಸ್ಯರು ಕೂಡ ಅವರು ಇವಾಗಲೇ ಬಂದು ಅವರ ಕಾರ್ಯನಿಮಿತ್ತ ಆಗಿ ಹೋಗಿದ್ದಾರೆ. ಸರ್, ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತ ಮಾಡ್ತಿದ್ದೇನೆ. ಅದೇ ರೀತಿ ಇನ್ನೊಬ್ಬರು ಕೂಡ ಶ್ರೀ ವಿ ನಾರಾಯಣ್ ನಾಯರ್, ಇವರು ಕೂಡ ವೇದಿಕೆಗೆ ಬರಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತೇನೆ. ಇವರು ಕೂಡ ನಮ್ಮ ಆಡಳಿತ ಮಂಡಳಿಯ ಸದಸ್ಯರು ಕೂಡ. ಮೊನ್ನೆ ತಾನೇ ಗುಜರಾತ್ ಒಲಿಂಪಿಕ್ಸ್ಗೆ ಹೋಗಿ ಅಲ್ಲಿ ವಾಲಿಬಾಲ್ ಕೋಚಿಂಗ್ ಕೊಟ್ಟದಂಥ ಒಂದು ದೊಡ್ಡ ನಮ್ಮ ನೆರೆಕರೆಯವರು ಕೂಡ ತನಗೆ ಎಲ್ಲ ಕೆಲಸ ಕಾರ್ಯಕ್ಕೆ ಒಟ್ಟಾಗಿ ಇದ್ದು ನಮಗೆ ಒಂದು ಸಲಹೆ ಕೊಡುವಂಥವರು. ಸರ್, ತಮ್ಮನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡ್ತಿದ್ದೇನೆ. ಇವರಿಗೆ ನಮ್ಮ ಕಾಲೇಜಿನ ಉಪನ್ಯಾಸಕಿ ಆಗಿರುವಂತಹ ಚೈತ್ರ ಮ್ಯಾಮ್ ಇವರು ಪುಷ್ಪವನ್ನಿತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಇವರು ಕೂಡ ನಮ್ಮ ಆಡಳಿತ ಮಂಡಳಿಯ ಸದಸ್ಯರು ಕೂಡ. ನನ್ನ ಒಟ್ಟಿಗೆ ನಾನು ರೋಟರಿ ಪ್ರೆಸಿಡೆಂಟ್ ಇರುವಾಗ ಅವರು ಕಾರ್ಯದರ್ಶಿ ಆಗಿದ್ದರು, ನಂತರ ಪ್ರೆಸಿಡೆಂಟ್ ಆಗಿದ್ದರು. ಅವರು ಖ್ಯಾತ ಡಾಕ್ಟರ್ ಕೂಡ. ಅವರು ಕೂಡ ನಮ್ಮ ಆಡಳಿತ ಮಂಡಳಿಯ ಸದಸ್ಯರು. ತಮ್ಮನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತ ಮಾಡ್ತಿದ್ದೇನೆ. ಇವರಿಗೆ ನಮ್ಮ ಕಾಲೇಜಿನ ಉಪನ್ಯಾಸಕಿ ಆಗಿರುವಂತಹ ಶ್ರೀಮತಿ ನಿವೇದಿತಾ ಮ್ಯಾಮ್ ಇವರು ಪುಷ್ಪವನ್ನಿತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇನ್ನೋರು ದೊಡ್ಡ ಕೃಷಿಕರು ಕೂಡ. ಅದಲ್ಲದೆ ಬೇರೆ ರೀತಿಯಲ್ಲಿ ಒಳ್ಳೆ ಒಂದು ಪ್ರತಿಯೊಬ್ಬರಿಗೆ ಸಲಹೆ ಕೊಡುವಂಥ ಶ್ರೀ ಸುನೀಲ್ ಕುಮಾರ್ ಶೆಟ್ಟಿ ಕೂಡ ನನ್ನ ಆತ್ಮೀಯ ಸ್ನೇಹಿತರು. ಇವತ್ತಲ್ಲ, ನನ್ನ ಉದ್ಯಮಕ್ಕೆ ಕ್ಷೇತ್ರಕ್ಕೆ ನನಗೆ ಅವರು ಮಾರ್ಗದರ್ಶನ ಕೊಟ್ಟವರು 20 ವರ್ಷ ಮೊದಲು ನನ್ನ ಕೋಳಿ ಉದ್ಯಮಕ್ಕೆ ಸಲಹೆ ಕೊಟ್ಟರು. ನಂತರ ದೊಡ್ಡ ಕೃಷಿಕರು ಕೂಡ. ಸರ್, ತಮ್ಮನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತ ಮಾಡ್ತಿದ್ದೇನೆ. ಸುನೀಲ್ ಕುಮಾರ್ ಶೆಟ್ಟಿ ಅವರು ಬಂದು ತಮ್ಮ ಒಟ್ಟಿಗೆ ಇದ್ದರೆ ಬೇರೆ ಕಡೆಯಲ್ಲಿ ಇರಬೇಕು. ಅಲ್ಲದೆ ಮೋನಪ್ಪ ದೈಹಿಕ ಶಿಕ್ಷಕ ಕೊಡುಗ ಮೊನ್ನೆ ರಾಜ್ಯ ಮಟ್ಟದ ಒಂದು ಚಾಂಪಿಯನ್ ಸಿಗಬೇಕಿದ್ರೆ ಮೋನಪ್ಪ ಅವರು ನಮ್ಮ ಪಟ್ಟೆಯವರು. ಅವರು ಕೂಡ ಅವರ ಒಂದು ದೊಡ್ಡ ಇದರಲ್ಲಿ ಮೀಟಿಂಗ್ ಹೋಗಿದ್ದಾರೆ, ಬರ್ತೇನೆ ಅಂತ ಹೇಳಿ. ಅವರು ಕೂಡ ನಾನು ನಮ್ಮ ಆಡಳಿತ ಮಂಡಳಿಯ ಸದಸ್ಯರು ಕೂಡ ಅವರು ನಾನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತ ಮಾಡ್ತಿದ್ದೇನೆ. ನವೀನ್ ಕೆ ಇಂಜಿನಿಯರ್ ಪದವೀಧರ, ಭಾರತ ಅಗ್ರೋವೆಟ್ ಇಂಡಸ್ಟ್ರೀಸಲ್ಲಿ ಕೆಲಸ ಮಾಡ್ತಿದ್ದರು. ನಮ್ಮ ಆಡಳಿತ ಮಂಡಳಿಯ ಸದಸ್ಯರು ಕೂಡ, ನನ್ನ ಕಸಿನು ಕೂಡ. ಇವರನ್ನು ನಾನು ಕೂಡ ಆತ್ಮೀಯವಾಗಿ ನಾನು ಸ್ವಾಗತ ಮಾಡ್ತಿದ್ದೇನೆ. ಇವರಿಗೆ ಏವಿಯೇಷನ್ ವಿಭಾಗದ ಉಪನ್ಯಾಸಕಿಯಾಗಿರುವಂತಹ ಶ್ರೀಮತಿ ಜಯಶ್ರೀ ಮ್ಯಾಮ್ ಇವರು ಪುಷ್ಪವನ್ನಿತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಇನ್ನುವರವರು ಮಾಜಿ ಯೋಧರು ಕೂಡ, ನನ್ನ ಆತ್ಮೀಯ ಸ್ನೇಹಿತರು ಕೂಡ, ಎಕ್ಸ್ ಮಿಲಿಟರಿ ಸುಂದರ್ ಗೌಡ ಸರ್, ತಮ್ಮನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತ ಮಾಡ್ತಿದ್ದೇನೆ. ಅವರು ಕೂಡ ನನ್ನ ಕುಟುಂಬ ಸ್ನೇಹಿತರು. ನಾನು ಮೃತ್ಯುಂಜಯೇಶ್ವರ ದೇವಸ್ಥಾನದ ಅಧ್ಯಕ್ಷನಿರುವಾಗ ಅವರು ಕಾರ್ಯದರ್ಶಿಯಾಗಿದ್ದರು ಕೂಡ. ಅವರು ಕೂಡ ಬಂದಿದ್ದರು, ಹೊರಗಡೆ ಇದ್ದಾರೆ. ಅವರನ್ನು ಕೂಡ ನನ್ನ ಆಡಳಿತ ಮಂಡಳಿಯ ಸದಸ್ಯರು ಕೂಡ ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತ ಮಾಡ್ತಿದ್ದೇನೆ. ಅಲ್ಲದೆ ಮತ್ತೊಬ್ಬರು ಎಕ್ಸ್ ಫಾರೆಸ್ಟ್ ಅರಣ್ಯಾಧಿಕಾರಿಯಾದಂಥ ಕೃಷ್ಣಪ್ಪ ಸರ್, ಅವರು ಕೂಡ ನನ್ನ ಆಡಳಿತ ಮಂಡಳಿಯ ಸದಸ್ಯರು ಕೂಡ. ಅವರು ನಮ್ಮ ಹತ್ತಿರಲ್ಲೇ ಇದ್ದು ಪ್ರತಿಯೊಂದು ಕಡೆಯಲ್ಲಿ ನನ್ನ ರೋಟರಿ ಪ್ರೆಸಿಡೆಂಟ್ ಇರುವಾಗ ಅವರು ಕೋಶಾಧಿಕಾರಿ ಕೂಡ ಆಗಿದ್ದರು. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತ ಮಾಡ್ತಿದ್ದೇನೆ. ಇವರಿಗೆ ಇಂಗ್ಲಿಷ್ ಉಪನ್ಯಾಸಕಿಯಾಗಿರುವಂತಹ ಶ್ರೀಮತಿ ರಶ್ಮಿ ಮ್ಯಾಮ್ ಇವರು ಪುಷ್ಪವನ್ನಿತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ನಂತರ ನನ್ನ ಅವರಿಗೆ ಅಜೀಜ್ ಸರಿಗೆ ಹೂಗುಚ್ಛ ಕೊಡಲಿಲ್ಲ. ಇದೀಗ ಕವಿತಾ ಮ್ಯಾಮ್ ಇವರು
ಪುಷ್ಪವನ್ನಿತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಬಂದಿರುವಂಥ ನನ್ನ ಹಿತೈಷಿಗಳು ಅಂದರೆ ದೊಡ್ಡ ದೊಡ್ಡ ರೋಟ್ರಿಯಿಂದ ಡಿಸ್ಟ್ರಿಕ್ಟ್ ಗವರ್ನರು ಬಂದಿದ್ದಾರೆ. ರೋಟ್ರಿಯ ಎಲ್ಲ ನನ್ನ ಮಿತ್ರರು, ನನ್ನ ಸಮಾಜದ ಎಲ್ಲ ಮಿತ್ರರು ಕೂಡ ದೊಡ್ಡ ಮಿತ್ರರು ಎಲ್ಲ ಹೆಸರು ಹೇಳಲಿಕ್ಕೆ ನಾನು ಹೋಗುವುದಿಲ್ಲ. ಅಲ್ಲದೆ ನನ್ನ ಯುವವಾಹಿನಿ ಕೇಂದ್ರ ಸಮಿತಿಯ ಅಧ್ಯಕ್ಷರು ಕೂಡ ಬಂದಿದ್ದಾರೆ. ಮೊನ್ನೆ ತಾನೇ ರಾಜ್ಯೋತ್ಸವ ಪ್ರಶಸ್ತಿ ಸ್ವೀಕರಿಸಿದಂಥ ಉದಯ ಅಮೀನ್ ಮಟ್ಟು ಅವರು ಕೂಡ ವೇದಿಕೆಗೆ ಬರಬೇಕು. ರಾಜ್ಯೋತ್ಸವ ಪ್ರಶಸ್ತಿ ಸ್ವೀಕಾರ ಮಾಡಿದ ನಾನು ಯುವವಾಹಿನಿ ಅಧ್ಯಕ್ಷನಾಗಿದೆ 2018-19 ಕೂಡ. ಇವಾಗ 2022 ಅಧ್ಯಕ್ಷರಾದಂಥ ಉದಯ ಅಮೀನ್ ಮಟ್ಟು ಸರ್ ನಿನ್ನೆ ಅದು ಕೂಡ ಮಂಗಳೂರಲ್ಲಿ ರ್ಯಾಲಿ ಮೂಲಕ ಒಳ್ಳೆ ಸರಕಾರ ಕೂಡ ಮಾಡಿದ್ರು. ಅವರಿಗೆ ಕೂಡ ನಾನು ಆತ್ಮೀಯವಾಗಿ ಸ್ವಾಗತ ಮಾಡ್ತಿದ್ದೇನೆ. ಇವರಿಗೆ ಕಾಮರ್ಸ್ ಡಿಪಾರ್ಟ್ಮೆಂಟ್ ನ ಉಪನ್ಯಾಸಕರಾಗಿರುವಂತಹ ಶ್ರೀಯುತ ಕಿಶೋರ್ ರಾಯ್ ಇವರು ಪುಷ್ಪವನ್ನಿತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲ ನನ್ನ ಯುವವಾಹಿನಿ ಮಿತ್ರರನ್ನು, ನನ್ನ ಬಂಧು ಮಿತ್ರರನ್ನು, ಎಲ್ಲ ವಿದ್ಯಾರ್ಥಿಗಳ ಪೋಷಕರನ್ನು, ವಿದ್ಯಾರ್ಥಿಗಳನ್ನು, ಮಾಧ್ಯಮ ಮಿತ್ರರನ್ನು, ಮತ್ತು ಅಕ್ಷಿತ್ ಸ್ವರ್ಣ ಆಗಲಿ, ಚಿತ್ರಮ್ಮ ರೈ ಅವರಲ್ಲೂ ಎಲ್ಲ ದೊಡ್ಡ ದೊಡ್ಡ ಉದ್ಯಮಿಯವರು, ವೇದನಾ ಸ್ವರ ಬೇರೆ ಬೇರೆ ಉದ್ಯಮ ಮಿತ್ರರನ್ನು ಕೂಡ ನಾನು ಒಂದೇ ಮಾತಲ್ಲಿ ಸಮಯದ ಒತ್ತಡ ಇರುವುದರಿಂದ ಒಂದೇ ಮಾತಲ್ಲಿ ನಾನು ಎಲ್ಲರನ್ನು ಆತ್ಮೀಯವಾಗಿ ಸ್ವಾಗತ ಮಾಡ್ತಿದ್ದೇನೆ. ಮಾಧ್ಯಮ ಮಿತ್ರರನ್ನು ಕೂಡ ಎಲ್ಲ ಚಾನಲ್ ಇದ್ದಾರೆ, ಅವರು ಕೂಡ ಮಾಧ್ಯಮ ಮಿತ್ರರು. ಮತ್ತೊಮ್ಮೆ ನಾನು ಅವರನ್ನು ಸ್ವಾಗತ ಮಾಡುತ್ತೇನೆ. ಅವಕಾಶಕ್ಕಾಗಿ ವಂದನೆಗಳು. ಸರ್ವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದಂತಹ ನಮ್ಮ ಕಾಲೇಜಿನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಜಯಂತ್ ನಡುಬೈಲು ತಮಗೂ ಆದರದ ಸ್ವಾಗತವನ್ನ ಹೇಳ್ತಾ ಇದೀಗ ನಮ್ಮ ಈ ಕಾರ್ಯಕ್ರಮಕ್ಕೆ ಆಶೀರ್ವಚನವನ್ನ ನೀಡಲಿರುವವರು ಪರಮ ಪೂಜ್ಯ ಗುರುಗಳಾದಂತಹ ಶ್ರೀ 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 ಗುರುದೇವಾನಂದ ಸ್ವಾಮೀಜಿ, ಶ್ರೀ ಗುರುದೇವ ದತ್ತ ಸಂಸ್ಥಾನಂ ಒಡಿಯೂರು. ಇವರಿಗೆ ನಮ್ಮ ಕಾಲೇಜಿನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಜಯಂತ್ ನಡುಬೈಲು ಹಾಗೂ ಅವರ ಶ್ರೀಮತಿ ಕಲಾವತಿ ಜಯಂತ್ ನಡುಬೈಲು ಫಲಪುಷ್ಪದೊಂದಿಗೆ ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೆ ನಮ್ಮ ಜೊತೆ ನಮಗೆ ಆಶೀರ್ವಾದವನ್ನ ನೀಡಿದ ಇನ್ನೊಬ್ಬರು ಗುರುಗಳು ನಮ್ಮ ಜೊತೆ ಇದ್ದಾರೆ. ಅವರೇ ಪರಮ ಪೂಜ್ಯ ಶ್ರೀ 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 ಮಹಾಬಲೇಶ್ವರ ಸ್ವಾಮೀಜಿ, ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ ಕಣಿಯೂರು. ಇವರಿಗೆ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಯುತ ಸಂಪತ್ ಪಕ್ಕಳ ಹಾಗೂ ಅವರ ಶ್ರೀಮತಿ ಪ್ರಿಯಾ ಪಕ್ಕಳ ಇವರು ಫಲಪುಷ್ಪವನ್ನಿತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ತಮ್ಮ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಸದಾ ಇರಲಿ ಅಂತ ಆಶಿಸ್ತಾ ತಮಗಿದು ಅಕ್ಷಯ ವೈಭವ 2022 ಇದಕ್ಕೆ ಆದರಣೀಯ ಸ್ವಾಗತ. ಅಂಧಕಾರವೆಂಬ ಅಜ್ಞಾನದಿಂದ ಸುಜ್ಞಾನವೆಂಬ ಬೆಳಕಿನೆಡೆಗೆ ನಮ್ಮನ್ನು ಕರೆದೊಯ್ಯುವ ಸಂಕೇತವಾಗಿರುವಂತಹ ದೀಪವನ್ನ ಪ್ರಜ್ವಲಿಸುವುದರ ಮೂಲಕ ನಮ್ಮ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಪರಮ ಪೂಜ್ಯ ಗುರುಗಳಾದಂತಹ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿ ಹಾಗೇನೆ ಪರಮ ಪೂಜ್ಯ ಗುರುಗಳಾದಂತಹ ಶ್ರೀ 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 ಮಹಾಬಲೇಶ್ವರ ಸ್ವಾಮೀಜಿ ಅಂತೆಯೇ ವೇದಿಕೆಯಲ್ಲಿರುವ ಸರ್ವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಅಜ್ಞಾನವೆಂಬ ಅಂಧಕಾರವನ್ನು ಕಳೆದು ಸುಜ್ಞಾನವೆಂಬ ಬೆಳಕು ಎಲ್ಲೆಡೆಯಲ್ಲಿ ಚೆಲ್ಲಲಿ ಎನ್ನುವಂತಹ ಆಶಯದೊಂದಿಗೆ ಇದೀಗ
ಗುರುಗಳು ಹಾಗೂ ವೇದಿಕೆಯಲ್ಲಿರುವ ಸರ್ವ ಗಣ್ಯರು ಸೇರಿ ದೀಪವನ್ನ ಬೆಳಗಿಸುವುದರ ಮೂಲಕ ಅಕ್ಷಯ ವೈಭವ 2002 ಈ ನಮ್ಮ ಸಭಾ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನ ನೀಡಲಿದ್ದಾರೆ. ನಮ್ಮ ಕಾಲೇಜಿನ ಆಮಂತ್ರಣವನ್ನು ಸ್ವೀಕರಿಸಿ ಆಗಮಿಸಿ ಪರಮ ಪೂಜ್ಯರ ಪಾದಕಮಲಗಳ ಸ್ಪರ್ಶ ಇಂದು ನಮ್ಮ ಕಾಲೇಜಿಗೆ ಆಗಿದೆ. ಇದೀಗ ಸರ್ವರ ಸಮ್ಮುಖದಲ್ಲಿ ತಮ್ಮ ದಿವ್ಯ ಹಸ್ತಗಳಿಂದ ಜ್ಯೋತಿಯನ್ನು ಬೆಳಗಿಸಿ ಉದ್ಘಾಟಿಸಿದ ಪರಮ ಪೂಜ್ಯ ಶ್ರೀ 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 ಗುರುದೇವಾನಂದ ಸ್ವಾಮೀಜಿ ಇವರ ಶುಭ ಆಶೀರ್ವಚನಗಳಿಗಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಕಾಷಾಯ ವಸ್ತ್ರಂ ಕರದಂಡಧಾರಿಣಂ ಕಮಂಡಲಂ ಪದ್ಮಕರೇನ ಶಂಕಂ ಚಕ್ರಂ ಗದಾಭೂಷಿತಭೂಷಣಾಢ್ಯಂ ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ಆಂಜನೇಯಮತಿಪಾಟಲಾನನಂ ಕಾಂಚನಾದ್ರಿಕಮನೀಯ ವಿಗ್ರಹಂ ಪಾರಿಜಾತತರುಮೂಲವಾಸಿನಂ ಭಾವಯಾಮಿ ಪವಮಾನನಂದನಂ. ಜೈ ಹನುಮಾನ್, ಜೈ ಹನುಮಾನ್, ಜೈ ಹನುಮಾನ್. ಆತ್ಮೀಯ ಬಂಧುಗಳೇ, ಒಂದು ವಿಶೇಷವಾದ ಸಂಭ್ರಮದಲ್ಲಿ ನಾವಿದ್ದೇವೆ. ಅಕ್ಷಯ ವೈಭವ ಅನ್ನುವಂಥದ್ದು. ಅಕ್ಷಯ ಅನ್ನುವಂಥದ್ದನ್ನು ಸ್ವಲ್ಪ ವಿಸ್ತಾರವಾಗಿ ನೋಡಿದರೆ ಇನ್ನೊಂದು ಭಾಗದಲ್ಲಿ ಕ್ಷಯ ಅಂತ, ಕ್ಷಯ ಆಗದಿರುವಂಥದ್ದು ಯಾವುದೋ ಅದು ಅಕ್ಷಯ ಅಂತ. ಇನ್ನೊಂದು ಕ್ಷರ, ಯಾವುದು ಕ್ಷರವಲ್ಲದಿರುವುದೋ ಅದು ಅಕ್ಷರ. ಇದು ವಿದ್ಯಾಲಯ. ವಿದ್ಯಾಲಯ ಅನ್ನುವಾಗ ನಮಗೆಲ್ಲ ಕಾಣುವಂಥದ್ದು ಬದುಕಿಗೆ, ಮುಖದಲ್ಲಿ ನಮಗೆ ಎರಡು ಕಣ್ಣುಗಳಿದ್ದರೆ ಎರಡು ವಿದ್ಯಾಲಯಗಳು ಇದ್ದಾವೆ. ಅದು ಒಂದು ವಿದ್ಯಾಲಯ, ಮತ್ತೊಂದು ದೇವಾಲಯ. ಅದು ಮುಖದಲ್ಲಿ ಕಣ್ಣುಗಳಿದ್ದಂತೆ. ನಮ್ಮ ಬದುಕನ್ನು ರೂಪಿಸಬೇಕಾದ್ರೆ ಎರಡೂ ಅಗತ್ಯವಿದೆ. ನಾವು ಬರುವಾಗ ನೋಡಿದೆವು, ಧಾರ್ಮಿಕತೆಗೆ ಒತ್ತು ಕೊಟ್ಟಿದ್ದಾರೆ ಇಲ್ಲಿ. ಧರ್ಮ ಅನ್ನುವಂಥದ್ದು ಯಾವುದೇ ಜಾತಿ ಮತ ಇನ್ನಿತ್ಯಾದಿಗೆ ಸೀಮಿತವಾಗಿರುವುದಲ್ಲ, ವಿಶಾಲವಾಗಿರುವಂಥದ್ದು ಧರ್ಮ ಅಂತ. ನಮ್ಮನ್ನೆಲ್ಲ ಒಂದು ವಾಹಿನಿಯಲ್ಲಿ ಕರ್ಕೊಂಡೋಗೋದು ಯಾವುದು ಅಂತಂದರೆ ಧರ್ಮ ಅನ್ನುವಂಥದ್ದು.
ಧರ್ಮ ಇಲ್ಲದಿದ್ದರೆ ಅಗ್ನಿ ಅಷ್ಟೊಂದು ಬಿಸಿಯಾಗಿರುವುದಿಲ್ಲ, ಗಾಳಿ ಸರ್ವತ್ರವಾಗಿ ಬೀಸುವುದಿಲ್ಲ, ಒಂದಷ್ಟು ಆಕಾಶ ವಿಶಾಲವಾಗಿ ಇರುವುದಿಲ್ಲ. ಎಲ್ಲವನ್ನೊಮ್ಮೆ ಅವಲೋಕಿಸಿ ನೋಡಿದರೆ ಧರ್ಮ ಅನ್ನುವಂಥದ್ದು ಇರುವುದರಿಂದ ನಾವೆಲ್ಲ ಇದ್ದೇವೆ. ಇಹಪರದ ಸುಖಕ್ಕೆ ಯಾವುದು ನಮಗೆ ಅನುಕೂಲವಾಗಿರುವಂಥದ್ದು? ಧರ್ಮ ಅನ್ನುವಂಥದ್ದು. ಧರ್ಮ ಪ್ರಜ್ಞೆಯೊಂದಿಗೆ ಇದನ್ನು ಆರಂಭ ಮಾಡಿದ್ದಾರೆ ನಮ್ಮ ಜಯಂತಣ್ಣವರು. ಧರ್ಮ ಬಿಟ್ಟು ಯಾವುದನ್ನು ಅವರು ಮಾಡಲಿಕ್ಕಿಲ್ಲ, ಅದಕ್ಕೆ ಪೂರಕವಾಗಿ ತೊಡಗಿಸಿಕೊಂಡಿದ್ದಾರೆ. ಶಾರದಾ ಪೂಜೆಯನ್ನು ಮಾಡಿದ್ದಾರೆ. ಉಪನಿಷತ್ತು ಒಂದು ಕಡೆ ಒಂದು ಮಾತನ್ನು ಹೇಳ್ತದೆ, ಸಾ ವಿದ್ಯಾಯ ವಿಮುಕ್ತಯೇ ಎನ್ನುವಂಥ ಒಂದು ವಾಕ್ಯ ಬರ್ತದೆ. ಏನದು ಸಾ ವಿದ್ಯಾಯ ವಿಮುಕ್ತಯೇ ಅಂತಂದರೆ, ನಮ್ಮ ಬದುಕನ್ನು ಹಸನು ಮಾಡುವಂತಹ ವಿದ್ಯೆಯ ಅಗತ್ಯತೆ ಇದೆ. ಅದಕ್ಕೆ ಪೂರಕವಾಗಿ ನಾವು ಒಮ್ಮೆ ವಿಚಾರ ಮಾಡಿ ನೋಡಿದರೆ ಪರಾವಿದ್ಯ ಅಪರವಿದ್ಯಾ ಅಂತ ಕಠೋಪನಿಷತ್ತು ಹೇಳ್ತದೆ. ಎರಡು ಭಾಗಗಳು, ಒಂದು ಪರಾವಿದ್ಯೆ ಮತ್ತೊಂದು ಅಪರಾವಿದ್ಯೆ. ಯಾವುದು ಲೌಕಿಕ, ಯಾವುದು ಅಲೌಕಿಕ? ಈ ಅಲೌಕಿಕವನ್ನು ಆಧ್ಯಾತ್ಮ ವಿದ್ಯೆ ಅಂತಂದರು. ಶಿಕ್ಷಣ ಅಂದರೆ ಕ್ಷಣ ಕ್ಷಣವೂ ಶಿಕ್ಷಣ. ಈ ವಿಶ್ವವನ್ನೇ ನಾವು ವಿದ್ಯಾಲಯವಾಗಿ ಮಾಡಿಕೊಂಡ್ರೆ ಬದುಕನ್ನು ಚೆನ್ನಾಗಿ ರೂಪಿಸಬಹುದು. ಯಾರು ನಿತ್ಯ ವಿದ್ಯಾರ್ಥಿಯಾಗಿರುತ್ತಾನೋ ಅವನೇ ಆದರ್ಶ ಶಿಕ್ಷಕ. ಅವ ನಿತ್ಯ ವಿದ್ಯಾರ್ಥಿಯಾಗಿರಬೇಕು, ಕಲಿತಾ ಇರಬೇಕು, ಆಗ ಮಾತ್ರ ಅವ ಆದರ್ಶ ಶಿಕ್ಷಕನಾಗ್ತಾನೆ. ನಾವೆಲ್ಲ ನೋಡ್ಬೋದು ವಿಚಾರಗಳನ್ನು. ಒಮ್ಮೆ ಈ ಉಪನಿಷತ್ತುಗಳು ಇದರ ಬಗ್ಗೆ ತುಂಬ ವಿಸ್ತಾರವಾಗಿ ಹೇಳ್ತವೆ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಒಂದು ಮಾತಿದೆ, ಅದರ ಒಳಗೆ ಬರುವಂಥದ್ದು ಮಧುವಿದ್ಯಾ ಅಂತ ಒಂದು ಅಧ್ಯಾಯ ಉಂಟು. ಅದು 2ನೇ ಅಧ್ಯಾಯ, ಮಧುವಿದ್ಯಾ ಅಂತ. ಅದರಲ್ಲಿ ಒಂದು ಕಡೆ ಹೇಳ್ತದೇನು ಅಂತಂದರೆ, ಮಧು ಅನ್ನುವಾಗ ಎಲ್ಲರೂ ಆಚೆ ನೋಡುವಂಥದ್ದು ಅಂಗಡಿ ಭಾಗದಲ್ಲಿ ತೂಗಾಕಿದಂಥ ಎಲ್ಲ ಮಧುವನ್ನು ಮಾತ್ರ ನೋಡ್ತಾರೆ. ನಾನು ಆ ಮಧುವಿನ ಬಗ್ಗೆ ಮಾತಾಡುವುದಲ್ಲ. ಮಧು ಅಂದರೆ ಜೇನು ಅಂತ ಅರ್ಥ, ಮಧುಮಕ್ಷಿಕೆ ಅಂದರೆ ಜೇನು ಹುಳ ಅಂತ ಅರ್ಥ. ಆ ಮಧುಮಕ್ಷಿಕೆ ಏನು ಮಾಡ್ತದಂತಂದರೆ, ಕಾಗದದ ಹೂಗಳ ಮೇಲೆ ಕೂತುಕೊಳ್ಳುವುದಿಲ್ಲ, ಬಣ್ಣಕ್ಕೆ ಹುಚ್ಚು ಕಟ್ಟುವುದಿಲ್ಲ, ಅದರ ಒಳಗೆ ಒಂದೇ ಹೂವಿಗೆ ತೊಂದರೆಯನ್ನು ಮಾಡದೆ, ಪುಷ್ಪಗಳನ್ನು ಆಳುಗೆಡದೆ ತಾನು ಆ ಮಧುವನ್ನು ಹೀರಿಕೊಳ್ತದೆ, ಆ ಜೇನನ್ನು ಹೀರಿಕೊಳ್ತದೆ, ಸಂಗ್ರಹ ಮಾಡಿ ಇಟ್ಟುಕೊಳ್ತದೆ. ಇನ್ಯಾರೋ ಅದನ್ನು ಉಪಯೋಗ ಮಾಡ್ತಾರೆ ಬಿಡಿ, ಅದು ಬೇರೆ ವಿಚಾರ. ಆದರೆ ಮಧು ಅನ್ನುವಂಥದ್ದನ್ನು ಮಧುವಿದ್ಯೆ ಅಂತ ಹೇಳ್ತಾರೆ. ಆ ವಿದ್ಯೆಯೊಳಗೆ ನಾವಿದ್ದರೆ ಇನ್ನೊಬ್ಬರಿಗೆ ತೊಂದರೆಯಾಗಿ ತೊಂದರೆಯಾಗದೆ ಬದುಕುವಂಥ ವಿದ್ಯೆಯೇ ಆಧ್ಯಾತ್ಮ ವಿದ್ಯೆ. ಇದ್ರೆ ಎಲ್ಲ ಕೇಳ್ಬೋದು, ಇದೆಲ್ಲ ಸ್ವಾಮಿಗಳಿಗೆ, ಮಠಕ್ಕೆ, ಅಲ್ಲಿಗೆ ಇಲ್ಲಿಗೆ ಸೀಮಿತ ಅಂತ. ಇಲ್ಲ, ಇದು ಎಲ್ಲರಿಗೂ ಬೇಕು ಈ ವಿದ್ಯೆ. ಯಾಕೆಂತಂದರೆ ತನ್ನನ್ನು ತಾನು ಅರಿತುಕೊಳ್ಳುವುದೇ ಆಧ್ಯಾತ್ಮ ವಿದ್ಯೆ. ಈಗೆಲ್ಲ ನಮಗೆ ಡಿಗ್ರಿ ಬೇಕು, ಪದವಿಗೆ ಸೀಮಿತವಾಗಿರುವಂಥದ್ದನ್ನು ನಾವು ಹುಡುಕ್ತಾ ಇರ್ತೇವೆ. ಪದವಿ ಬೇಕು ನಮಗೆ, ವೃತ್ತಿ ಬೇಕು ನಮಗೆ. ನಾನು ಹೇಳೋದು ಇಷ್ಟೇ, ಲೌಕಿಕ ವಿದ್ಯೆಯ ಜೊತೆಗೆ ಅಲೌಕಿಕ ವಿದ್ಯೆಯೂ ಬೇಕು. ನಮ್ಮ ಬದುಕನ್ನು ರೂಪಿಸುವಂಥ ಶಿಕ್ಷಣದ ಅಗತ್ಯತೆ ಇದೆ. ಇದನ್ನು ಮೈಗೂಡಿಸಿಕೊಂಡಾಗ ನಮ್ಮ ಬದುಕು ಸಾರ್ಥಕ ಆಗ್ತದೆ. ಇದೊಂದು ಒಳ್ಳೆಯ ಒಂದು ಸಂದರ್ಭದಲ್ಲಿದ್ದಾರೆ ನಮ್ಮ ಜಯಂತಣ್ಣವರು. ಇದಕ್ಕೆ ಯಾಕೆ ಹಿಡಿದಿದ್ದಾರೆ? ಕೆಲವರೆಲ್ಲ ಹೇಳ್ಬೋದು ಅಂತೆ ಪಣವು ಪೊಡಂತೆ ಜತ್ತದಿರು ಎಲ್ಲ ಸ್ವಾಭಾವಿಕ, ಅದು ಹೇಳುವಂಥದ್ದು. ಅವರನ್ನು ಕೇಳ್ಬೋದು, ಆನಂದರನ್ನು ಕೇಳ್ಬೋದು, ಅಲ್ಲಿಂದ ಇಲ್ಲಿಗೆ ಯಾಕೆ ಇದು ಏನು ಅಂತ. ಅವರ ಆನಂದ ಅನ್ನುವಂಥ ಹೆಸರಲ್ಲಿ ಕೂಡ ಒಂದು ರೀತಿಯ ಆನಂದ ಮತ್ತು ಸಂತೋಷ ಅನ್ನುವಂಥದ್ದು ಆಧ್ಯಾತ್ಮದಿಂದ ಲಭ್ಯ ಆಗುವುದು. ಇವತ್ತು ನಾವು ನೋಡ್ಬೋದು ಜನಗಳ, ವಿದ್ಯಾರ್ಥಿಗಳ ಆಸಕ್ತಿ ಏನು, ಒಮ್ಮೆ ನೋಡ್ಬೋದು ಆಸಕ್ತಿ ಏನು ಅಂತ. ಅಂಥದ್ದನ್ನು ಪೂರೈಸುವ ಕಾರ್ಯ ಈ ಅಕ್ಷಯ ಕಾಲೇಜಿನಲ್ಲಿ ಆಗ್ತದೆ. ಅವರ ಬಯಕೆಗಳು ಯಾವುದು? ಫ್ಯಾಷನ್ ಡಿಸೈನ್ ಬೇಕು, ಈಗ ಅದಕ್ಕೆ ಪೂರಕವಾಗಿರುವಂಥ ಜೋಡಿಸಿಕೊಂಡಿದ್ದಾರೆ. ಕೂಡಲೇ ಯಾವುದು ಬೇಕು ಅದಕ್ಕೆ. ಡಿಗ್ರಿ ಅನ್ನುವಂಥದ್ದನ್ನು ನಾವು ಪಡೆಯುವುದಿದ್ದರೆ ಸ್ವಲ್ಪ ಪರಿಶ್ರಮ ಬೇಕಾಗ್ತದೆ, ಸುಮ್ಮನೆ ಅದು ಆಗುವುದಿಲ್ಲ. ಪರಿಶ್ರಮವಿಲ್ಲದೆ ಅದು ಆಗುವುದಿಲ್ಲ. ಒಂದು ಕನಸು, ಮತ್ತೊಂದು ನನಸು ಅಂತ. ಕನಸು ಅಂದರೆ ನೀರಲ್ಲಿ ಸ್ನಾನವನ್ನು ಮಾಡುವುದು, ಬಟ್ಟೆ ಬದಲಿಸುವುದು ಅಷ್ಟೇ. ಆದರೆ ನನಸು ಅನ್ನುವಂಥದ್ದು ಬೆವರಲ್ಲಿ ಸ್ನಾನ ಮಾಡುವುದು, ಅಂದರೆ ಇತಿಹಾಸವನ್ನು ಸೃಷ್ಟಿ ಮಾಡುವುದು ಅಂತ. ಆ ಮೂಲಕ ನಮ್ಮನ್ನು ತೊಡಗಿಸಿಕೊಂಡಾಗ, ಪರಿಶ್ರಮ ಪಟ್ಟಾಗ ಮಾತ್ರ ಯಾವುದನ್ನು ನಡೆಸಲಿಕ್ಕೆ, ಬೆಳೆಸಲಿಕ್ಕೆ ಆಗ್ತದೆ. ವಿದ್ಯಾಸಂಸ್ಥೆ ಇರುವರಿದ್ದಾರೆ, ನಾನು ಅವರನ್ನು ಗೌರವಿಸಬೇಕು. ನಾವು ವಿದ್ಯಾಸಂಸ್ಥೆ ನಡೆಸುವವರು.
ಎಷ್ಟು ಕಷ್ಟ ಅನ್ನುವಂಥದ್ದು ಅವರಿಗೆ ಅನುಭವಿಸಿದವರಿಗೆ ಗೊತ್ತಾಗ್ತದೆ. ಸುಲಭ ಏನೂ ಅಲ್ಲ. 4 ಗೋಡೆಯ ಒಳಗೆ ಒಬ್ಬ ಪ್ರಜ್ಞಾವಂತ ಪ್ರಜೆ ಸೃಷ್ಟಿಯಾಗ್ತದೆ, ಆಗಬೇಕು. ಆಗ ಮಾತ್ರ ಒಂದು ಆದರ್ಶವಾದ ಭವ್ಯ ಭಾರತ ನಿರ್ಮಾಣ ಆಗ್ತದೆ ಅಂತ. ಆ 4 ಗೋಡೆಯ ಒಳಗೆ ಏನು ನಡಿಬೋದು? ಸ್ವಲ್ಪ ಯೋಚಿಸಿದರೆ ಪ್ರಜ್ಞಾವಂತ ಪ್ರಜೆಗಳ ಸೃಷ್ಟಿಯಾಗುವುದು, ಆಗಲೇ ಭವ್ಯ ಭಾರತದ ನಿರ್ಮಾಣ ಅಂತ. ಇವತ್ತು ನಾವು ನೋಡ್ತೇವೆ, ಒಳ್ಳೆಯ ಒಂದು ಕಾರ್ಯಕ್ರಮದಲ್ಲಿ ಇದ್ದೇವೆ, ನಮಗೂ ಸಂತಸ ಆಗಿದೆ. ದೀರ್ಘವಾಗಿ ಮಾತಾಡೋದಕ್ಕೆ ನಾನು ಪ್ರಯತ್ನ ಪಡೋದಿಲ್ಲ, ಯಾಕಂದರೆ ಸ್ವಲ್ಪ ಒತ್ತಡ ಇದೆ. ನಾವು ಈಗ ಸಂಸ್ಥಾನಕ್ಕೆ ಸೇರಬೇಕಾಗ್ತದೆ, ಹೋಗಬೇಕಾಗ್ತದೆ. ಆದರೂ ನಮ್ಮ ಜಯಂತಣ್ಣನವರ ಒಂದು ಪ್ರೀತಿಯ ಮಾತಿಗೆ ಕಟ್ಟು ಬಿದ್ದು ನಾವಿಲ್ಲಿಗೆ ಬಂದಿದ್ದೇವೆ. ತುಂಬ ಸಂತಸ ಆಗಿದೆ. ಯಾರಾದರೂ ಕೇಳ್ಬೋದು, ಸ್ವಾಮಿಲೆ ತುಳು ಮರತ್ರನತ ತೇರು ವೈತನತ ದಾನೆ ಒಂದು ಕನ್ನಡಡು ಪೋತುಂಡು ಅಂತ. ಈಜಿ ಕನ್ನಡಡು ಪಾತ್ರಗಳು ತುಳುಟ್ಲ ಪಾತ್ರಗಳು ಅಗತ್ಯವರನ್ನ ಮಳೆಯರಳ ಪಾತ್ರಗಳು ಬೋಡಂಡ ಅವು ವಿಷಯತ್ತೆ ಒಟ್ಟು ನಂಗೆ ಬೋಡ್ತಾನೆ ಇಂಚ ಅಂದ್ಕೆಂಡ ಬದುಕನ್ನು ಎಡ್ಡೆ ಮನ್ಪುನಂಚಿನ ಶಿಕ್ಷಣದ ಅಗತ್ಯತೆ ಉಂಡು. ಮಾತ ಜೋಕ್ಲ ಎಡ್ಡೆ ಲಾಯ್ಕಡೆ ಕಲ್ಪಲೆ ಆಯ್ತ ಒಟ್ಟಿಗೆ ಉಳೈಗ್ಲು ಅಂತ ನಿಲ್ಕದು ತೂಲೆ ಅವೇ ಆಧ್ಯಾತ್ಮ ಅಂದು ಪಂಡೊಂದು ಇನಿ ಬಾರಿ ದೂರ ಹೊಡೆದು ಬೈದೇರಿ ಏನು ತುಳು ಪಾತ್ರೆನ ಅರೆಗಳ ಗೊತ್ತಾವಂದು ಅದಕ್ಕೆ ಆರಕ್ಕೇನರಪ್ಪ ಯಬ್ಬ ಆರು ತುಳೆ ಅರನ ಪಾತ್ರೆ ಗೊತ್ತಾಂಡು ಆರು ಆವ ಬಾವಡೆ ನನಗೆ ತೊಗೊಂಡ್ಬೇರೆ ಎಂಬೇರ್ನ ಇಂಚ ಮಾರ್ಯಾರೆ ಅಂತ ಹೀಗೆ ಮಾರ್ಯಾರೆ. ಹೌದೌದು, ಅವ್ರ ಥರದ್ದು ತಾಕತ್ತಿದೆ. ಒಳ್ಳೆ ನಮಗೆ ಆತ್ಮೀಯತೆ ಆಗಿದೆ. ಅವರು ಕರೆದು ಮಾತಾಡೋ ಒಳ್ಳೆ ಸಂಘಟಕ ಅಂತ ಗೊತ್ತಾಗ್ತದೆ. ಈಗ ನನಗೆ ಗೊತ್ತಾಯ್ತು, ಇವರಿಗೂ ಅವರಿಗಿರುವ ಸಂಬಂಧವು ಗೊತ್ತಾಯ್ತು ಹೇಗಿದೆ ಅಂತ. ಅವರನ್ನು ಹೇಳಿದರು, ಅವರು ಒಳ್ಳೆ ನಾಯಕರು ಮಾರ್ರೆ ಅಂತ. ನಿಜವಾಗ್ಲೂ ಹೌದು, ಇಂಥ ಒಂದು ನಾಯಕತ್ವದ ಗುಣ ಇರುವವರು ನಮಗೆ ಸಮಾಜಕ್ಕೆ ಬೇಕಾಗಿದೆ. ಇಲ್ಲಿ ಏನು ಕಡಿಮೆ ಇಲ್ಲ, ಎಲ್ಲರಿದ್ದಾರೆ. ನಾಯಕರು ಹಲವಾರು ಇರ್ಬೋದು, ನಾಯಕತ್ವ ಕೆಲವರಲ್ಲಿ ಮಾತ್ರ ಉಂಟು, ಅದು ಕೆಲವರಲ್ಲಿ ನೋಡಲಿಕ್ಕೆ ಆಗ್ತದೆ ಅಷ್ಟೇ. ಆದರೆ ಎಲ್ಲರೂ ನಾಯಕರು ಇರ್ತಾರೆ. ನಾಯಕತ್ವ ನಮಗೆ ಬೇಕೀಗ, ಒಳ್ಳೆ ಆದರ್ಶದ ನಾಯಕತ್ವ ಬೇಕು ನಮಗೆ. ಅದನ್ನು ಬೆಳೆಸಿಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ. ಅದು ಆರಂಭ ಆಗೋದು ಕಾಲೇಜಿನಲ್ಲೇ, ಮತ್ತು ಇಲ್ಲಿಯೆಲ್ಲ ಕಾಲೇಜಿನಲ್ಲೇ ಶುರು ಆಗ್ತದೆ. ಅದು ಕೂಡ ಒಂದು ರೀತಿಯಲ್ಲಿ ಈ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂದಿದೆ. ಎಲ್ಲ ನಮ್ಮಲ್ಲಿ ಅತಿಥಿಗಳಿದ್ದಾರೆ, ಎಲ್ಲರೂ ಇದ್ದಾರೆ, ಎಲ್ಲರಿಂದಲೂ ಮಾತುಗಳು ಬರುವುದು ಉಂಟು. ಸ್ವಲ್ಪ ನಮಗೆ ತೆರಳುವುದಕ್ಕೆ ಅವಕಾಶವನ್ನು ಮಾಡಬೇಕು ಅಂತ ಹೇಳುತ್ತಾ, ನಮ್ಮ ಆತ್ಮೀಯರು ಬಹುಶಃ ಮಟ್ಟೊಂದೂರು ಅಂದರೆ ಗೊತ್ತಾಗ್ತದೆ, ಎಲ್ಲರಿಗೂ ಗೊತ್ತಾಗ್ತದೆ. ಅದರಿಂದ ಎಲ್ಲ ಕಾರ್ಯಕ್ರಮದಲ್ಲೂ ಭಾಗವಹಿಸ್ತಾರೆ. ಕ್ಷೇತ್ರಕ್ಕೂ ಒಳ್ಳೆಯ ಸಂಪರ್ಕ ಇಟ್ಟುಕೊಂಡವರು. ಯಾವುದೇ ಇರಲಿ, ಒಟ್ಟು ಸಮಾಜದಲ್ಲಿ ನಾವು ಏನು ಮಾಡಬಹುದು ಅನ್ನುವಂಥದ್ದು ಚಿಂತನೆಯನ್ನು ಮಾಡಿಕೊಂಡು ಅವರು ಕೂಡ ಸಾಕ್ತಾ ಇದ್ದಾರೆ. ನಮಗೂ ಸಂತಸ ಆಗಿದೆ ಅಂತ ಹೇಳಿದ್ರು. ಅಲ್ಲಿಂದಲೇ ನಾನು ಹೇಳಬೇಕು, ಚಿತ್ತರಂಜನ್ ಅಂದರೆ ಒಳ್ಳೆ ಆತ್ಮೀಯರು, ಅವರ ಮಾತುಗಳಾಗಿ ಉಂಟು. ಸ್ವಲ್ಪ ಕಡಿಮೆ ಮಾತಾಡಿದರೆ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ. ಒಟ್ಟು ಈ ಒಂದು ಸಂಭ್ರಮದಲ್ಲಿ ನಾವೆಲ್ಲ ಇದ್ದೇವೆ. ನಮ್ಮ ದೇಶ ಅಂದರೆ ಅದು ಭಾರತ ಮಾತೆ ಅಂತ ಕರೆದ್ರು, ನಾವು ತಾಯಿ ಅಂತ ಕರೆದಿದ್ದೇವೆ. ಅಪವಾದ ಬೇಡ ಅಂತ ಹೇಳಿಕೊಂಡು ಒಂದು ತಾಯಿಯನ್ನು ಇಲ್ಲಿ ಸೇರಿಸಿಕೊಂಡಿದ್ದಾರೆ. ಜನಪ್ರತಿನಿಧಿ ಇದ್ದವರು ಹೌದು, ಅದಕ್ಕೊಂದು ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ಒಳ್ಳೆ ಸಂತಸ ಆಗಿದೆ. ನಾನು ಅದನ್ನು ನಿಮ್ಮಲ್ಲಿ ಹಂಚಿಕೊಳ್ಳೋದಕ್ಕೆ ಅಷ್ಟೇ. ಒಳ್ಳೆಯದಾಗಲಿ. ಇಂಥ ಒಂದು ಅಕ್ಷಯ ಎನ್ನುವಂಥ ಒಂದು ಕಾಲೇಜು ಅದು ಅಕ್ಷಯವಾಗಿ ಇರಲಿ ಅಂತ, ಅಕ್ಷಯವಾಗೇ ಇರಲಿ ಅಂತ. ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ಸೇರಿರುವಂಥ ಎಲ್ಲರಿಗೂ ಕೂಡ ಭಗವಂತ ಆಯುರಾರೋಗ್ಯವನ್ನು ಕೊಡಲಿ, ಒಳ್ಳೆಯ ವಿದ್ಯೆ ಲಭ್ಯ ಆಗಲಿ, ಬದುಕನ್ನು ರೂಪಿಸುವಂಥ ಶಿಕ್ಷಣವು ಜೊತೆಗೆ ಲಭ್ಯ ಆಗಲಿ ಅಂತ ಹೇಳುತ್ತಾ, ಎರಡು ಸಾಗಲಿ ಜೊತೆಗೆ ಲೌಕಿಕ ಅಲೌಕಿಕ. ಈ ಫ್ಯಾಷನ್ ಅನ್ನುವಾಗ ಎಲ್ಲರಿಗೂ ಗೊತ್ತಾಗ್ತದೆ ನೋಡಿ, ಫ್ಯಾಷನ್ ಅಂದರೆ ಏನಪ್ಪ? ನಾನು ಕೇಳಿದೆ ಯಾವುದೆಲ್ಲ ಉಂಟು ಇದರಲ್ಲಿ, ಬೇರೆ ಬೇರೆ ವಿಭಾಗಗಳು ಉಂಟು ಅಂತ. ಈಗ ಎಲ್ಲ ಬೇಡಿಕೆ ಇರೋದು ಫ್ಯಾಷನ್ನಿಗೆ. ಏನದು ಫ್ಯಾಷನ್ ನಾನು ಹೇಳೋದಿಲ್ಲ, ಸಂಬಂಧಪಟ್ಟವರು ಹೇಳ್ತಾರೆ, ಬೇಕಾದರೆ ಕಲಿಬಹುದು ಇಲ್ಲಿ ಅಂತ ಹೇಳುತ್ತಾ, ಒಳ್ಳೆಯ ಒಂದು ಪದವಿ ಶಿಕ್ಷಣ ಲಭ್ಯ ಆಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಮತ್ತೊಮ್ಮೆ ಹಾರೈಸುತ್ತಾ, ಲೋಕದಲ್ಲಿ ಶಾಂತಿ ಬೇಕು, ನೆಮ್ಮದಿ ಬೇಕು ಅಂತಾದರೆ ಸಾಮರಸ್ಯದ ಬದುಕು ನಮ್ಮದಾಗಬೇಕು. ಅದಕ್ಕೆ ಬೇಕಾಗಿ ಧರ್ಮಯುಕ್ತವಾಗಿ ನಮ್ಮ ಬದುಕನ್ನು ಸಾಗಿಸಬೇಕು ಅಂತ ಹೇಳುತ್ತಾ, ನಮ್ಮ ಪಕ್ಕದಲ್ಲಿ ಒಂದು ಸ್ವಾಮಿಗಳಿದ್ದಾರೆ. ಈವರೆಗೂ ಜಯಂತಣ್ಣನೇ ತುಂಬ ಹತ್ತಿರ, ನಮ್ಮ ಊರಿನವರು ಇವರು. ಯಾವುದಿರಲಿ, ಅವರಲ್ಲಿ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಕಾರ್ಯ ಆಗೋದಿದ್ದರೆ ನಮ್ಮಲ್ಲಿ ಯಾರು ಅಂತ ಹೀಗೆ ಮಾಡ್ತಾಯಿದ್ರು. ನಾನು ಹೇಳಿ ಜಯಂತಣ್ಣನಿಗೆ ಹೇಳಿ ಮಾರ್ರೆ, ಅವರು ವಹಿಸಿಕೊಳ್ತಾರೆ ಅಂತ. ಆದರೆ ಅವರು ಏನು ಮಾಡ್ತಾರೆ, ಜವಾಬ್ದಾರಿ ಪೂರ್ಣ ತೆಕ್ಕೊಂಡು ಅದನ್ನು ಬಾಲಾಲಯದಿಂದ ಮೂಲಾಲಯಕ್ಕೆ ದೇವರನ್ನು ಇರಿಸಿ ಪೂರ್ಣ ಜವಾಬ್ದಾರಿ ತಗೊಂಡು ಅವರಿಗೊಂದು ಅಭಿನಂದನೆ ಹೇಳಬೇಕು. ಇವರು ಹೇಳ್ತಾರೆ, ನಾನು ಹೇಳ್ತೇನೆ, ಯಾಕಂದರೆ ನಾವು ಅದರಲ್ಲಿ ಇದ್ದವರು, ಆದರೆ ನಾವು ಅದನ್ನು ಹೇಳಬೇಕು. ಒಳ್ಳೆಯ ಒಂದು. ಮತ್ತೆ ಇಲ್ಲಿ ಕಾಲೇಜಿಗೆ ಯಾರು ಪ್ರಾಂಶುಪಾಲರು? ಹೆಸರೇ ಸಂಪತ್ತು ಅಂತ ಉಂಟಲ್ವ, ನಮ್ಮ ಊರಿನವರು ಅಂತ ಹೇಳಲಿಕ್ಕೆ ಇನ್ನೂ ಸಂತಸ ಆಗ್ತದೆ, ನಮ್ಮ ಊರಿನವರವರು. ಆದ್ದರಿಂದ ಒಂದೊಂದು ಪೂರಕವಾಗಿ ಇರುವುದರಿಂದ ನಾವು ನಿಮ್ಮ ಜೊತೆಗಿದ್ದೇವೆ ಜಯಂತಣ್ಣ ಅಂತ ಹೇಳುತ್ತಾ, ಕೆಲವರನ್ನು ಕಲಿಸ್ಬೋದು, ಇಲ್ಲಿ ಕಲಿಸುವುದಕ್ಕೆ ಕಳಿಸಿಕೊಡ್ಬೋದು ನಾವು, ಅದು ನಮಗೊಂದು ಜವಾಬ್ದಾರಿ ಉಂಟು ಅದರಲ್ಲಿ. ಅದರಿಂದ ಸೇರಿದಂತೆ ಎಲ್ಲರಿಗೂ ಮತ್ತೊಮ್ಮೆ
ಎಲ್ಲ ಇಲ್ಲಿ ಸಿಬ್ಬಂದಿ ವರ್ಗವನ್ನೊಮ್ಮೆ ನೋಡಿದಾಗ ಎಲ್ಲ ಕ್ರಿಯಾಶೀಲರಾಗಿದ್ದಾರೆ. ಇದು ಭವಿಷ್ಯತ್ತಿನೊಂದು ಮುನ್ನುಡಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಕ್ರಿಯಾಶೀಲರಾಗಿದ್ದಾರೆ. ಅಲ್ಲಿ ಹೋಗ್ತಾರೆ, ಇಲ್ಲಿ ಹೋಗ್ತಾರೆ, ಇಲ್ಲಿ ಹೋಗ್ತಾರೆ, ಅಲ್ಲಿ ಹೋಗ್ತಾರೆ. ಇನ್ನೇನು ಸ್ವಾಮಿಗಳು ಬರ್ತಾರೆ, ಕುಂಭ ಹಿಡ್ಕೊಂಡು ಯಾರು ಹೋಗೋದು, ಅದೊಂದು ಎಲ್ಲ ಒಂದು ರೀತಿಯಲ್ಲಿ ವ್ಯವಸ್ಥಿತವಾಗಿ ಶಿಸ್ತುಬದ್ಧವಾಗಿ ಇದೆ. ಮತ್ತು ಸುಸಜ್ಜಿತವಾಗಿ ಕಟ್ಟಡದ ನಿರ್ಮಾಣವೂ ಆಗಿದೆ. ಶೆಕೆ ಅನ್ನುವಂಥದ್ದು ಎಲ್ಲೂ ಇಲ್ಲ. ಯಾಕಂದರೆ ಗೋಡೆಯನ್ನು ನೋಡಿ ಒಮ್ಮೆ ಹೇಗಿದೆ ಅಂತ, ಎಲ್ಲ ಮಣ್ಣಿನ ಇಟ್ಟಿಗೆಯಿಂದ ಕಟ್ಟಿದ್ದಾರೆ. ಅದು ತಂಪಾಗಿ ಇರ್ತದೆ. ಏನು ಯೋಜನೆ 2 ವರ್ಷ ಇದ್ದ ಕಾರಣ ಇದೆಲ್ಲ ಒಂದಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಅಂತ ಹೇಳುತ್ತಾ ಎಲ್ಲರಿಗೂ ಒಳ್ಳೆಯದಾದಂಥ ಹೌದೌದೌದು ಒಂದು ಕಿವಿ ಮಾತುಂಟು. ಭೋಜ ಕೊಟ್ಟದ್ದು ಅವರ ಮೂಲಕ ಬಂದಿರುವಂಥದ್ದು. ಎಲ್ಲಾದರೂ ತುಂಬ ತಂಪಾಗಿದೆ ಅಂತ ನಿದ್ರೆ ಮಾಡಿಬಿಡಬೇಡಿ ಅಂತ ಅವರು ಹೇಳೋದು ಅಷ್ಟೇ. ಎಚ್ಚರದಿಂದ ಎದ್ದುಕೊಳ್ಳಿ ಅಂತ. ಯಾವತ್ತಾದರೂ ಯಾವ ಕಾಲಕ್ಕೂ ನಮ್ಮಿಂದ ಕದಿಯಲಾಗದಂಥ ಸಂಪತ್ತನ್ನು ನಾವು ಇದರಿಂದ ಪಡಿತಾ ಇದ್ದೇವೆ. ಅದೇ ವಿದ್ಯೆ ಅನ್ನುವಂಥದ್ದು ಯಾರಿಂದಲೂ ಕದಿಯಲಾಗದಂಥ ಒಂದು ವಿಚಾರ. ಪರಿಶ್ರಮ ಇದ್ದರೆ ಮಾತ್ರ ಅಭ್ಯಾಸ ಅನುಸಾರಿಣಿ ವಿದ್ಯಾ ಅಂತ. ನಿದ್ದೆಯ ಬಗ್ಗೆ ಬೇಡ, ವಿದ್ಯೆಯ ಬಗ್ಗೆ ನೋಡುವ ಅಂತ ಹೇಳ್ತಾ ಮಾತಿಗೆ ವಿರಾಮ ಹೇಳ್ತೇವೆ. ಅವಧೂತ ಚಿಂತನ್ ಗುರುದೇವ ದತ್ತ. ಇದೀಗ ತುರ್ತು ಕಾರಣಗಳಿಂದಾಗಿ ಗುರುಗಳು ನಮ್ಮ ಈ ಕಾರ್ಯಕ್ರಮವನ್ನ ತೆರಳಿದ್ದಾರೆ. ಇದೀಗ ನಮ್ಮ ಕಾಲೇಜಿನ ಅಧ್ಯಕ್ಷರಾಗಿರುವಂತಹ ಶ್ರೀತ ಜಯಂತ ನಡುಬೈಲು ಇವರು ಗುರುಗಳಿಗೆ ಸವಿ ನೆನಪಿನ ಕಾಣಿಕೆಯನ್ನ ಕೊಟ್ಟು ಅವರನ್ನ ಆದರಣೀಯವಾಗಿ ಬೀಳ್ಕೊಡ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಸದಾ ಹೀಗೆ ಇರಲಿ ಅಂತ ಆಶಿಸ್ತಾ ನಿಮ್ಮನ್ನ ನಮ್ಮ ಈ ಕಾರ್ಯಕ್ರಮದಿಂದ ಬೀಳ್ಕೊಡ್ತಾ ಇದ್ದೇವೆ ಗುರುಗಳೇ. ಉತ್ತರೋತ್ತರಕ್ಕೂ ತಮ್ಮ ಆಶೀರ್ವಾದ ನಮ್ಮ ಕಾಲೇಜಿನ ಮೇಲೆ, ವಿದ್ಯಾರ್ಥಿನಿಯ ಮೇಲೆ ಸದಾ ಇರಲಿ ಹೀಗೆ ಅಂತ ಆಶಿಸ್ತಾ ತಮ್ಮನ್ನ ಈ ಕಾರ್ಯಕ್ರಮದಿಂದ ಆದರಣೀಯವಾಗಿ ಬೀಳ್ಕೊಡ್ತಾ ಇದ್ದೇವೆ. ನಮ್ಮ ಅಕ್ಷಯ ಕಾಲೇಜು ಅದ್ಭುತವಾಗಿ ವಿನ್ಯಾಸಗೊಂಡಿರುವುದನ್ನು ನಾವೆಲ್ಲರೂ ಸಾಕ್ಷಿಯಾಗಿ ನೋಡಿದ್ದೇವೆ. ಇದಕ್ಕೆ ಅವಿರತವಾಗಿ ಶ್ರಮ ವಹಿಸಿದ ನಮ್ಮವರನ್ನ ಗುರುತಿಸಿ ಗೌರವಿಸುವಂತದ್ದು ನಮ್ಮ ಸಂಸ್ಥೆಯ ಆದ್ಯ ಕರ್ತವ್ಯವಾಗಿದೆ, ಹಾಗೆ ಹೆಮ್ಮೆಯೂ ಆಗಿದೆ. ಅದರಂತೆ ಸಹಕರಿಸಿದ 7 ಜನರನ್ನ ಗುರುತಿಸುವ ಹೊತ್ತು. ಮೊದಲಿಗೆ ಆಚಾರಿ ಕೆಲಸವನ್ನ ಮಾಡಿದವರು ನವೀನ್ ಕುಮಾರ್ ಆಚಾರಿ, ಹಾಗೆ ಮೇಸ್ತ್ರಿ ಕೆಲಸವನ್ನ ಮಾಡಿದವರು ಚಂದ್ರಶೇಖರ್ ಗಗನ್ ಕನ್ಸ್ಟ್ರಕ್ಷನ್, ಸುರೇಶ್ ಕುಮಾರ್ ಎಲೆಕ್ಟ್ರಿಷಿಯನ್ ಕೆಲಸವನ್ನ ಮಾಡಿದ್ದಾರೆ, ಹಾಗೆ ಪೇಂಟಿಂಗ್ ಕೆಲಸವನ್ನ ಮಾಡಿದವರು ರಮೇಶ್, ಹಾಗೇನೆ ಪ್ಲಂಬರ್ ಕೆಲಸವನ್ನ ಮಾಡಿದವರು ಸತೀಶ್, ಹಾಗೇನೆ ಟೈಲ್ಸ್ ಕೆಲಸವನ್ನ ಮಾಡಿದವರು ಉದಯ್, ಹಾಗೆ ವೆಲ್ಡಿಂಗ್ ಕೆಲಸವನ್ನ ಮಾಡಿದವರು ಸೀತಾರಾಮ್. ತಾವೆಲ್ಲರೂ ಕೂಡ ವೇದಿಕೆಗೆ ಬಂದು ಗೌರವಾರ್ಪಣೆಯನ್ನ ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ನವೀನ್ ಕುಮಾರ್, ಚಂದ್ರಶೇಖರ್, ಗಗನ್, ಸುರೇಶ್ ಕುಮಾರ್, ರಮೇಶ್, ಸತೀಶ್, ಉದಯ್, ಸೀತಾರಾಮ್ ಇವರೆಲ್ಲರೂ ನಮ್ಮ ಈ ನವೀನ ಕಟ್ಟಡದ ವಿನ್ಯಾಸದಲ್ಲಿ ಅವಿರತ ಶ್ರಮವನ್ನ ಪಟ್ಟಿದ್ದಾರೆ. ಇವರೆಲ್ಲರಿಗೂ ಅಕ್ಷಯ ಕಾಲೇಜಿನ ಪರವಾಗಿ ತುಂಬಾ ಹೃದಯದ ಧನ್ಯವಾದಗಳೊಂದಿಗೆ ಇದೀಗ ವೇದಿಕೆಯಲ್ಲಿರುವಂತಹ ಸರ್ವ ಗಣ್ಯರು ಇವರಿಗೆ ಗೌರವಾರ್ಪಣೆಯನ್ನ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ನಾವು ದಿನನಿತ್ಯ ತಮ್ಮ ಪರಿಶ್ರಮವನ್ನ ಕಣ್ಣಾರೆ ನೋಡಿ ಸಾಕ್ಷಿಯಾದವರು.
ತಮ್ಮ ಅವಿರತ ಪರಿಶ್ರಮದಿಂದ ಇಂದು ನಮ್ಮ ಅಕ್ಷಯ ಕಾಲೇಜು ಇಷ್ಟೊಂದು ಅದ್ಭುತವಾಗಿ ವಿನ್ಯಾಸವಾಗಿ ಮೂಡಿ ಬಂದಿದೆ ಅಂತ ಹೇಳುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಇದೀಗ ಇಂತಹ ಅವಿರತ ಶ್ರಮವನ್ನ ಪಟ್ಟಂತಹ ತಮಗಿದು ಅಕ್ಷಯ ಕಾಲೇಜು ಪುತ್ತೂರು ಇದರ ಪರವಾಗಿ ನಲ್ಮೆಯ ಧನ್ಯವಾದಗಳೊಂದಿಗೆ ಗೌರವ ಸಮರ್ಪಣೆ. ತಮ್ಮ ಭವಿಷ್ಯ ಉಜ್ವಲವಾಗಿರಲಿ, ತಮ್ಮಿಂದ ಇನ್ನಷ್ಟು ಕಾರ್ಯಗಳು ನೆರವೇರಲಿ ಅಂತ ಆ ದೇವರಲ್ಲಿ ಆಶಿಸ್ತಾ ತಮಗಿದು ಅಭಿನಂದನೆ. ಅಕ್ಷಯ ಕಾಲೇಜು ಪುತ್ತೂರು ಸರ್ವ ವಿದ್ಯಾರ್ಥಿನಿಯರು, ಆಡಳಿತ ವರ್ಗ ಹಾಗೇನೆ ಉಪನ್ಯಾಸಕರ ವರ್ಗದಿಂದ ಸರ್ವರಿಗೂ ಅಭಿನಂದನೆಗಳು. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿರುವ ಶ್ರೀ ಎಸ್.ಎಲ್. ಭೋಜೇಗೌಡ ಸದಸ್ಯರು ವಿಧಾನ ಪರಿಷತ್ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಆತ್ಮೀಯ ಎಲ್ಲ ಹಿರಿಯ ಕಿರಿಯ ಬಂಧುಗಳೇ, ಈ ಸುಂದರ ಸಮಾರಂಭದಲ್ಲಿ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಸಮಾರಂಭದ ಅಧ್ಯಕ್ಷರು, ನನ್ನ ಹಿತೈಷಿಗಳು, ಆತ್ಮೀಯರು, ಪುತ್ತೂರು ಕ್ಷೇತ್ರದ ಜನಪ್ರಿಯ ಶಾಸಕರು ಆಗಿರ್ತಕ್ಕಂಥ ಶ್ರೀಯುತ ಸಂಜೀವ್ ಮಠಂದೂರವರೇ, ವೇದಿಕೆಯಲ್ಲಿ ಉಪಸ್ಥಿತಕ್ಕಂಥ ಈಗ ತಾನೇ ಆಶೀರ್ವಚನವನ್ನು ಮಾಡಿ ನಿರ್ಗಮಿಸಿರ್ತಕ್ಕಂಥ ಪರಮಪೂಜ್ಯ ಶ್ರೀ 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 ಗುರು ದೇವಾನಂದ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸುತ್ತಾ, ವೇದಿಕೆಯಲ್ಲಿ ಉಪಸ್ಥಿತಕ್ಕಂಥ ಇನ್ನೋರ್ವ ಗುರುವರಿಯರಾಗಿರ್ತಕ್ಕಂಥ ಪರಮಪೂಜ್ಯ ಶ್ರೀ 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 ಮಹಾಬಲೇಶ್ವರ ಸ್ವಾಮೀಜಿಯವರು, ಚಾಮುಂಡೇಶ್ವರಿ ಕ್ಷೇತ್ರ ಕಣಿಯೂರು, ಇವರ ಪಾದಗಳಿಗೆ ನಮಸ್ಕರಿಸುತ್ತಾ, ವೇದಿಕೆಯಲ್ಲಿ ಉಪಸ್ಥಿತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರು, ಗೋಕರ್ಣನಾಥ ದೇವಸ್ಥಾನದ ಮಂಗಳೂರು ಇದರ ಕೋಶಾಧಿಕಾರಿಗಳು ಆಗಿರ್ತಕ್ಕಂಥ ಸ್ನೇಹಿತರು ಆಗಿರ್ತಕ್ಕಂಥ ಶ್ರೀಯುತ ಪದ್ಮರಾಜ್ರವರೇ, ವೇದಿಕೆಯಲ್ಲಿ ಉಪಸ್ಥಿತಕ್ಕಂಥ ಫಾದರ್ ಸ್ಟ್ಯಾನ್ಲಿ ಪಿಂಟೋ
ಕ್ಯಾಂಪಸ್ ನಿರ್ದೇಶಕರು ಸೆಂಟ್ ಫಿಲೋಮಿನಾ ಕಾಲೇಜ್ ಪುತ್ತೂರವರೇ, ಇನ್ನೋರ್ವ ಬುಷ್ರಾ ವಿದ್ಯಾಸಂಸ್ಥೆಯ ಸಂಸ್ಥಾಪಕರಾಗಿರ್ತಕ್ಕಂಥ ಅಜೀಜ್ರವರೇ, ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಮತ್ತು ಈ ಕಾಲೇಜಿನ ರೂವಾರಿಗಳು, ಅಕ್ಷಯ ಕಾಲೇಜಿನ ಅಧ್ಯಕ್ಷರು, ಆತ್ಮೀಯರು ಆಗಿರ್ತಕ್ಕಂಥ ಜಯಂತ್ ನಡುಬೈಲವರವರೇ, ಪ್ರಾಂಶುಪಾಲರಾಗಿರ್ತಕ್ಕಂಥ ಸಂಪತ್ ಪಕ್ಕಳರವರೇ, ಆಡಳಿತಾಧಿಕಾರಿಗಳಿರ್ತಕ್ಕಂಥ ಅರ್ಪಿತಾ ಅವರವರೇ, ಚಿತ್ತರಂಜನ್ರವರೇ, ವೇದಿಕೆಯಲ್ಲಿ ಉಪಸ್ಥಿತರ್ತಕ್ಕಂಥ ರಾಷ್ಟ್ರೀಯ ಬಿಲ್ವ ಮಹಾಮಂಡಲದ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಯುತ ರಾಜಶೇಖರ್ ಕೋಟ್ಯಾನ್ರವರೇ, ವೇದಿಕೆಯಲ್ಲಿ ಉಪಸ್ಥಿತರ್ತಕ್ಕಂಥ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಸರಸ್ವತಿಯವರೇ, ಸನ್ಮಾನಕ್ಕೆ ಭಾಜನರಾಗಿರ್ತಕ್ಕಂಥ ಆನಂದ ಆಚಾರ್ಯವರೇ, ಪಿ ವಿ ನಾರಾಯಣನ್ರವರೇ, ಪ್ರಣಯಮ್ಮವರವರೇ, ಈಗ ತಾನೇ ಹಲವಾರು ರೀತಿಯಲ್ಲಿ ಸಮಾಜಮುಖಿಯಾಗಿ ಕೆಲಸ ಮಾಡಿದಂಥ ಅನೇಕ ಗಣ್ಯರು ಈ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರುಗಳಿದ್ದಾರೆ. ಅವರೆಲ್ಲ ಪೀತಾಂಬರ್ ಯರಾಜಿಯವರೇ, ಸೂರ್ಯನಾರಾಯಣರವರೇ, ನಾರಾಯಣರವರೇ, ಸುನೀಲ್ ಕುಮಾರ್ ಶೆಟ್ಟಿಯವರೇ, ಮೋನಪ್ಪನವರೇ, ಕೃಷ್ಣಪ್ಪನವರೇ, ಜೇವಿಯರ್ ಡಿಸೋಜರವರೇ, ಚಿದಾನಂದ ಬೈಲಾಡಿಯವರೇ, ಶ್ಯಾಮ್ ಪ್ರಸಾದ್ರವರೇ, ನವೀನ್ರವರೇ, ಸುಂದರಗೌಡ್ರೆ, ಈ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಈ ಕಾಲೇಜಿನ ಎಲ್ಲ ಪ್ರಾಂಶುಪಾಲರೇ, ಸಿಬ್ಬಂದಿ ವರ್ಗದವರೇ, ಉಪನ್ಯಾಸಕ ಬಂಧುಗಳೇ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ಸಾರ್ವಜನಿಕ ಬಂಧುಗಳೇ, ಪತ್ರಿಕಾ ಸ್ನೇಹಿತರೆ, ಅಕ್ಷಯ ಕಾಲೇಜಿನ ಬಗ್ಗೆ ಪರಮ ಪೂಜ್ಯರು ಅನೇಕ ವಿಚಾರಗಳನ್ನು ತಮ್ಮ ಮುಂದೆ ಇಟ್ಟರು. ಅದೇ ರೀತಿ ಪ್ರಾಂಶುಪಾಲರು ಪ್ರಾಸ್ತಾವಿಕ ನುಡಿಗಳನ್ನು ನುಡಿತಕ್ಕಂಥ ಸಂದರ್ಭದಲ್ಲಿ ಸವಿಸ್ತಾರವಾಗಿ ಈ ಕಾಲೇಜಿನ ಎಲ್ಲ ಆಗುವವುಗಳ ಬಗ್ಗೆ ಮತ್ತು ಈ ಕಾಲೇಜಿನ ಕೋರ್ಸ್ಗಳ ಬಗ್ಗೆ ತಮ್ಮದೇ ಆದಂಥ ರೀತಿಯಲ್ಲಿ ತಮ್ಮ ಮುಂದೆ ಅನೇಕ ವಿಚಾರಗಳನ್ನು ತಿಳಿಸಿದ್ದಾರೆ. ಅದೇ ರೀತಿ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಜಯಂತ್ರವರು ಯಾವ ಸಂದರ್ಭದಲ್ಲಿ ನಾನು ಈ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಬೇಕಾಯಿತು, ಯಾವ ಕ್ಷಣದಲ್ಲಿ ಈ ಕಾಲೇಜನ್ನು ಬೇರೆಯವರಿಂದ ನನ್ನ ವಶಕ್ಕೆ ಕೊಟ್ಟಂಥ ಸಂದರ್ಭದಲ್ಲಿ ಇದನ್ನು ಮುನ್ನಡೆಸ್ತಕ್ಕಂಥ ಜವಾಬ್ದಾರಿಯನ್ನು ನಾನು ಹೊರಬೇಕಾಯಿತು ಅನ್ನೋ ವಿಚಾರದಲ್ಲಿ ತಮ್ಮೆಲ್ಲರಿಗೆ ತಿಳಿಸಿದ್ದಾರೆ. ಆ ವಿಚಾರ ಹೆಚ್ಚು ಪ್ರಸ್ತಾಪ ಮಾಡೋಕ್ಕೆ ಹೋಗೋದಿಲ್ಲ. ಯಾವುದೇ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ತಕ್ಕಂಥದ್ದು ಸುಲಭ ಇದ್ದರೂ ಕೂಡ ಅದನ್ನು ನಡೆಸ್ತಕ್ಕಂಥದ್ದು ನಡೀತಕ್ಕಂಥ ಹಾದಿ ಇದೆಯಲ್ಲ, ಅದು ಕಲ್ಲು ಮುಳ್ಳಿನ ಹಾದಿ ಅನ್ನೋ ವಿಚಾರವನ್ನು ನಾವು ಒತ್ತಿ ಹೇಳಬೇಕಾದಿಲ್ಲ. ಅನೇಕ ಜನ ಇಲ್ಲಿ ವೇದಿಕೆ ಮೇಲೆ ಕುಳಿತವರು ವಿದ್ಯಾಸಂಸ್ಥೆಯನ್ನು ನಡೆಸೋರಿದ್ದಾರೆ, ಅನುಭವ ಕೂಡ ಇದ್ದಾರೆ. ಒಂದು ವಿದ್ಯಾಸಂಸ್ಥೆಯನ್ನು ನಡೆಸ್ಕೊಂಡು ಹೋಗಬೇಕಾದ್ರೆ ಮತ್ತು ಆ ವಿದ್ಯಾಸಂಸ್ಥೆ ಸಾರ್ವಜನಿಕವಾಗಿ ಹೆಸರು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾದ್ರೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿ ವರ್ಗದವರ ಪ್ರಾಂಶುಪಾಲರಿಂದ ಹಿಡಿದು ಉಪನ್ಯಾಸಕರಿಂದ ಹಿಡಿದು ಸಂಸ್ಥೆ ಆಡಳಿತ ಮಂಡಳಿಯ ಎಲ್ಲರ ಜವಾಬ್ದಾರಿ ಭಾಳಷ್ಟಿದೆ. ಅವರೆಲ್ಲರ ಶ್ರಮದಿಂದ ಏನಾದರೂ ಒಳ್ಳೆಯ ಹೆಸರು ಬಂದಿದೆ ಆ ಸಂಸ್ಥೆಗೆ ಅಂತ ಹೇಳಿದ್ರೆ ತರಬೇಕಾದ್ರೆ ಅವರೆಲ್ಲರ ಶ್ರಮ ಭಾಳ ಪ್ರಾಮುಖ್ಯವಾಗಿ ಕಾಣ್ತದೆ. ಇವತ್ತು ಶಿಕ್ಷಣ ಎಂಬುದು ಉಳ್ಳವರ ಪಾಲಾಗಿದೆ, ಆರೋಗ್ಯ ಎಂಬುದು ಕೂಡ ಉಳ್ಳವರ ಪಾಲಾಗಿದೆ. ಶಿಕ್ಷಣ ಕೈಗೆಟಕದ ರೀತಿಯಲ್ಲಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ತಾಲೂಕು ಕೇಂದ್ರದಲ್ಲಿ, ಪಂಚಾಯಿತಿಯ ಕೇಂದ್ರದಲ್ಲಿ ಇಂಥ ಒಂದು ಅಕ್ಷಯ ಸಂಸ್ಥೆಯವರು ವಿಶೇಷವಾಗಿ ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳು, ಅದರಲ್ಲಿ ಸಿವಿಲ್ ಏವಿಯೇಷನ್ ಇರ್ಬೋದು, ಫಿಶಿಂಗ್ ಇರ್ಬೋದು, ಫ್ಯಾಷನ್ ಡಿಸೈನ್ ಇರ್ಬೋದು, ಇಂಟೀರಿಯರ್ ಡಿಸೈನ್ ಇರ್ಬೋದು, ಡಿಪ್ಲೊಮಾ ಇನ್ ಇಂಟೀರಿಯರ್ ಡಿಸೈನ್, ಫ್ಯಾಷನ್ ಡಿಸೈನ್, ಇಂಥ ಅನೇಕ ಕೋರ್ಸ್ಗಳನ್ನು ಇಲ್ಲಿ ನಡೆಸಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಬಹಳ ದೊಡ್ಡ ವಿಚಾರ. ಆ ವಿಚಾರಕ್ಕೆ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಮೊದಲನೇದಾಗಿ ಜಯಂತ್ ಮತ್ತು ಅವರೆಲ್ಲ ಸಿಬ್ಬಂದಿ ವರ್ಗದವರಿಗೆ ಈ ಸಂದರ್ಭದಲ್ಲಿ ತಿಳಿಸೋಕ್ಕೆ ಇಚ್ಛೆಪಡ್ತೇನೆ. ಹಾಗಾಗಿ ನಾನು ಹೇಳಿದೆ, ಗ್ರಾಮೀಣ ಪ್ರದೇಶದಲ್ಲಿ ಇಂಥ ಒಂದು ವಿದ್ಯಾಸಂಸ್ಥೆಯನ್ನು ಕಟ್ಟಿ ಬೆಳೆಸ್ತಕ್ಕಂಥದ್ದು ಭಾಳ ಕಷ್ಟ ಅಂತ. ಈ ಎಲ್ಲ ಸಿವಿಲ್ ಏವಿಯೇಷನ್ ಕೋರ್ಸ್ಗಳನ್ನು ಓದಬೇಕಂತ ಹೇಳಿದ್ರೆ ಬೆಂಗಳೂರು ಹೋಗಬೇಕು, ಮಂಗಳೂರು ಓದಬೇಕು. ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಇರ್ತಕ್ಕಂಥ ಕೋರ್ಸ್ಗಳಿವೆಲ್ಲ. ಫ್ಯಾಷನ್ ಡಿಸೈನು ಕೂಡ ಹೌದು, ಇಂಟೀರಿಯರ್ ಡಿಸೈನು ಕೂಡ ಹೌದು. ಹಾಗಾಗಿ ಇಂಥ ಒಂದು ಹಳ್ಳಿಗಾಡಿನಲ್ಲಿ ಹಳ್ಳಿಯ ಮಕ್ಕಳಿಗೆ ಗ್ರಾಮೀಣ ಪ್ರದೇಶಗಳಿಗೆ ಇಂಥ ಒಂದು ಶಿಕ್ಷಣವನ್ನು ಕೊಡ್ತಕ್ಕಂಥ ವಿಚಾರ ಇದೆಯಲ್ಲ, ಇದು ಬಹಳ ದೊಡ್ಡ ವಿಚಾರ. ನಿಮಗೆ ಆ ಭಗವಂತ ಶಾರದಾ ಮಾತೆ ಎಲ್ಲ ರೀತಿಯ ಅನುಗ್ರಹವನ್ನು ಕರುಣಿಸಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಜಯಂತ್ ಮತ್ತು ಸಿಬ್ಬಂದಿಯವರಿಗೆ ಇಲ್ಲಿ ಮನಪೂರ್ವಕವಾಗಿ ನಾನು ಮಾತಾಡ್ತೇನೆ. ಹಾಗಾಗಿ ನಮ್ಮ ಸ್ವಾಮೀಜಿಯವರು, ಈಗ ಮಠಂದೂರು ಸಾಹೇಬರು ನಮ್ಮ ಆತ್ಮೀಯರವರು, ಈ ಭಾಗದ ಶಾಸಕರಿದ್ದಾರೆ.
ಅತ್ಯಂತ ಕ್ರಿಯಾಶೀಲ ವ್ಯಕ್ತಿಗಳು, ಒಳ್ಳೆಯ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಕ್ಷೇತ್ರದಲ್ಲಿ ತುಂಬ ಒಳ್ಳೆಯ ಹೆಸರಿದೆ, ಜನಪ್ರಿಯ ಶಾಸಕರಿದ್ದಾರೆ. ವಿಧಾನಸೌಧದಲ್ಲೂ ಕೂಡ ಅಷ್ಟೇ. ಏನಾದರೂ ಕ್ಷೇತ್ರದ ಸಮಸ್ಯೆ ಬಂದಂಥ ಸಂದರ್ಭದಲ್ಲಿ ನಾನು ಅನೇಕ ಬಾರಿ ವಿಧಾನಸಭೆಯಲ್ಲಿ ಅವರು ಮಾತನಾಡ್ತಕ್ಕಂಥ ವಿಚಾರಗಳನ್ನು ಕೇಳಿದ್ದೇನೆ, ನೋಡಿದ್ದೇನೆ. ಅವರು ಕ್ಷೇತ್ರದ ವಿಚಾರ ಬಿಟ್ಟು ಬೇರೆ ವಿಚಾರಕ್ಕಿಲ್ಲ. ಕ್ಷೇತ್ರದ ಸಮಸ್ಯೆ ಬಂದಾಗ ಆ ಕ್ಷೇತ್ರದ ಎಳೆಯಾಗಿ ಈ ಕ್ಷೇತ್ರಕ್ಕೆ ಆಗು ಹೋಗ್ತಕ್ಕಂಥ ಕೆಲಾಮಿಟಿ ವಿಚಾರ ಇರ್ಬೋದು, ಮೊನ್ನೆ ನಡೆದಂಥ ಕೆಲಾಮಿಟಿಯಲ್ಲಿ ಇಲ್ಲಿ ಫಾರೆಸ್ಟ್ನ ವಿಚಾರ ಇರ್ಬೋದು, 53, 57 ಫಾರಮ್ ವಿಚಾರಗಳಿರ್ಬೋದು, ಅನೇಕ ವಿಚಾರಗಳನ್ನು, ರಸ್ತೆ, ಈ ವಿಚಾರಗಳಲ್ಲಿ ಭಾಳ ಮುಂಚೂಣಿಯಲ್ಲಿ ಕೆಲಸ ಮಾಡಿಕೊಂಡು ಇವತ್ತು ಒಳ್ಳೆಯ ಹೆಸರುಗಳನ್ನು ಪಡೆದಿರ್ತಕ್ಕಂಥದ್ರಲ್ಲಿ ಅವರ ಸೇವೆ ಸದಾ ನಿಮಗೆ ಸಿಕ್ಕಲಿ ಮತ್ತು ಅವ್ರಿಗೆ ಮಾಡ್ತಕ್ಕಂಥ ಕೆಲಸ ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿದಾಯಕ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಶಿಸ್ತಾ ಇವತ್ತು ಈ ಕಾಲೇಜಿಗೆ ಬಂದಿದ್ದೇನೆ. ಅನೇಕ ಸಾರಿ ಜಯಂತ್ ಅವರು ನೀವು ಬರಬೇಕು ಅಂತ ಹೇಳಿದರು. ಬರ್ಬೇಕಂತ ಸಂದರ್ಭದಲ್ಲಿ ನಾನು ಇವತ್ತು ಸ್ವಲ್ಪ ಕಷ್ಟ ಆಗ್ಬೋದಲ್ಲ ಅಂತೇಳಿ ನಾವು ಕೂಡ ನಮ್ಮ ಇದರಲ್ಲಿ ಕಾರ್ಯಕ್ರಮದಲ್ಲಿದ್ದು ಪಂಚರತ್ನ ಕಾರ್ಯಕ್ರಮದಲ್ಲಿ ಅದು ಸ್ವಲ್ಪ ಮಳೆಯ ವಾತಾವರಣದಿಂದ ಅದು ಕಟ್ಟಾಗಿದ್ದರಿಂದ ಇವತ್ತು ಸುಲಲಿತವಾಗಿ ಬರೋದಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಬರದೇ ಇದ್ದರೆ ನಾನು ಇಂಥ ಒಂದು ಸಂಸ್ಥೆಯನ್ನು ಮತ್ತೊಮ್ಮೆ ನೋಡ್ಬೋದಿತ್ತು. ಆದರೆ ಈ ಕಾರ್ಯಕ್ರಮದಲ್ಲಿ ನೋಡ್ತಕ್ಕಂಥ ಒಂದು ಭಾಗ್ಯ ನನಗೆ ದೊರಕ್ತಾ ಇರಲಿಲ್ಲ. ಇವತ್ತು ಭಾಳ ಧನ್ಯನಾಗಿದ್ದೇನೆ. ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದಿರಿ. ಈ ಶಾಲೆ ಎಲ್ಲ ರೀತಿಯ ಯಶಸ್ಸು ಸಿಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಸ್ವಾಮೀಜಿಯವರು ಒಂದು ಮಾತು ಹೇಳಿದರು. ಇಲ್ಲಿ ಧರ್ಮ ವಿಚಾರದಲ್ಲಿ ಮಾತಾಡಿದರು. ಎಲ್ಲ ಧರ್ಮದ ಸಾರ ಒಂದೇ. ನಾವೆಲ್ಲ ಇಲ್ಲಿ ಸೇರಿದ್ದೇವೆ ನೋಡಿ. ಇಲ್ಲಿ ನಮ್ಮ ಈ ಫಿಲೋಮಿನಾ ಕಾಲೇಜಿನ ಇವರು ಸೇರಿದ್ದಾರೆ, ನಮ್ಮ ಮುಸ್ಲಿಂ ಜನಾಂಗದವರು ಸೇರಿದ್ದಾರೆ, ನಮ್ಮ ಹಿಂದೂ ಧರ್ಮದ ಗುರುಗಳು ಸೇರಿದ್ದಾರೆ. ಅಂದರೆ ಇದು ಸರ್ವ ಜನಾಂಗದ ಶಾಂತಿಯ ತೋಟ ಈ ನಾಡು ಆಗಬೇಕು ಅನ್ನೋ ವಿಚಾರವನ್ನು ನಮ್ಮ ಗುರುಗಳು ಇವತ್ತು ಹೇಳಿದರು. ಇವತ್ತು ನಾವೆಲ್ಲ ನಾಡಗೀತೆಯನ್ನು ಹಾಡಿಸ್ತೀವಿ ನಮ್ಮ ಮಕ್ಕಳಲ್ಲಿ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸೀಕರ ಜೈನರು ಧ್ಯಾನ, ಜನಕನ ಓಲುವ ದೊರೆಗಳ ಧಾಮ, ವೈದಿಕ ನೈದಿಕ ರಾಮ, ಕನ್ನಡ ನುಡಿ ಕುಣಿದಾಡುವ ದೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನೀಯ ತನುಜಾತೆ, ಜಯ ಕರ್ನಾಟಕ ಮಾತೆ ಅಂತೇಳಿ ನಮ್ಮ ಮಕ್ಕಳಲ್ಲಿ ನಾವು ಹೇಳಿಸಿದರೆ ಸಾಕ. ಅದು ಕಾರ್ಯಗತ ಆಗಬೇಕಲ್ಲ. ಅಂಥ ಮಹತ್ತರವಾದ ಕಾರ್ಯವನ್ನು ಇವತ್ತು ಈ ವಿದ್ಯಾಸಂಸ್ಥೆಯ ಮುಖಾಂತರ ಮಾಡ್ತಾ ಇರ್ತಕ್ಕಂಥದ್ರಲ್ಲಿ ನಾವು ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳಬೇಕಾಗ್ತದೆ. ನಮ್ಮ ಕರ್ತವ್ಯ ಧರ್ಮ ಕೂಡ ಹೌದು ಅನ್ನೋ ವಿಚಾರವನ್ನು ಇವತ್ತು ಹೇಳಬೇಕಾಗ್ತದೆ. ಇವತ್ತು ಡಿ ವಿ ಗುಂಡಪ್ಪನವರು ಒಂದು ಕಡೆ ಹೇಳ್ತಾರೆ, ಅವರು ಅಕ್ಷರ ಕಲೀಲಿಲ್ಲ, ಓದಲಿಲ್ಲ, ಬರೀಲಿಲ್ಲ. ಆದರೆ ಅವರ ಪಠ್ಯ ಪುಸ್ತಕ ಇವತ್ತು ನಮ್ಮ ನಾಡಿನಲ್ಲಿ ಇವತ್ತು ಉನ್ನತ ವ್ಯಾಸಂಗ MA MSc MCom ಮಾಡ್ತಕ್ಕಂಥ ಮಕ್ಕಳಿಗೆ ಅವರ ಪಠ್ಯ ಪುಸ್ತಕ ಇದೆ. ಓದಲಿಲ್ಲ, ಬರೀಲಿಲ್ಲ. ಅವರಿಗೆ ಓದೋಕ್ಕಾಗಲಿಲ್ಲ, ಬಡತನ ಕಿತ್ತು ತಿಂತಾ ಇತ್ತು. ಹಾಗಾಗಿ ಅವರು ವಿದ್ಯೆಯನ್ನು ಮುಂದುವರ್ಸೋಕ್ಕಾಗಲಿಲ್ಲ. ಅವರ ಮಂಕುತಿಮ್ಮನ ಕಗ್ಗ ಇವತ್ತು ನಮ್ಮ ಭಗವದ್ಗೀತೆಗೆ ಶ್ರೇಷ್ಠ ಕೊಡ್ತಕ್ಕಂಥ ಸ್ಥಾನವನ್ನು ಇವತ್ತು ಮಂಕುತಿಮ್ಮನ ಕಗ್ಗಕ್ಕೆ ನಾವು ಕೊಡ್ತೀವಿ. ಆ ಮಂಕುತಿಮ್ಮನ ಕಗ್ಗ ಈ ಶ್ರೇಷ್ಠವಾಗಿರ್ತಕ್ಕಂಥ ಭರತಖಂಡದಲ್ಲಿರ್ತಕ್ಕಂಥ ಒಂದು ಮಂಕುತಿಮ್ಮನ ಕಗ್ಗ ಭಗವದ್ಗೀತೆಗೆ ಸರಿಸಮಾನವಾಗಿರ್ತಕ್ಕಂಥ ಕಗ್ಗ. ಅದರಲ್ಲಿ ಹೇಳ್ತಾರೆ ನೋಡಿ, ದಿವಸಕ್ಕೆ ನಿಮಿಷಕ್ಕೆ ಭವಿಷ್ಯವ ಚಿಂತಿಸದೆ ಬದುಕನ್ನು ನೂಕುತ್ತಿರು, ವಿವರಗಳ ಜೋಡಿಸುವ ಯಜಮಾನ ಬೇರಿಯನು, ಸವೆಸು ನೀ ಜನ್ಮವನ್ನು ಮಂಕುತಿಮ್ಮ ಅಂತೇಳಿ. ನಾವಿಲ್ಲಿ ಭವಿಷ್ಯವನ್ನು ಚಿಂತನೆ ಮಾಡಬೇಕಾಗಿಲ್ಲ. ಇವತ್ತು ಈ ವಿದ್ಯಾಸಂಸ್ಥೆಯಲ್ಲಿ ಜಯಂತ್ ಮತ್ತು ಅವರ ಎಲ್ಲ ಸಿಬ್ಬಂದಿ ವರ್ಗದವರು ಏನು ಮಹತ್ತರವಾದ ಕಾರ್ಯಗಳನ್ನು, ಒಳ್ಳೆಯ ಸಮಾಜಮುಖಿಯಾದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಅವೆಲ್ಲವನ್ನ ವಿವರವನ್ನು ಭಗವಂತ ಬರೀತಾರೆ. ಅದರ ಪ್ರತಿಫಲವನ್ನು ಕೂಡ ಭಗವಂತ ಕೊಡ್ತಾನೆ. ಹಾಗಾಗಿ ಆ ನಿಮಿಷಕ್ಕೆ ದಿವಸಕ್ಕೆ ಭವಿಷ್ಯವ ಚಿಂತಿಸದೆ ಬದುಕನ್ನು ನೂಕುತ್ತಿರು, ವಿವರಗಳ ಒಂದಿನ ದೇವರು ಕೊಡ್ತಾನೆ. ನೀವು ಮಾಡ್ತಕ್ಕಂಥ ಶಿಕ್ಷಣ ಕ್ಷೇತ್ರದಲ್ಲಿ ಮಾಡ್ತಕ್ಕಂಥ ಒಂದು ಮಹತ್ತರವಾದ ಕಾರ್ಯ ಇದೆಯಲ್ಲ, ಕಾರ್ಯಕ್ಕೆ ಭಗವಂತ 100ಕ್ಕೆ 100 ಫಲವನ್ನು ಇಂಥ ಒಂದು ಸಿಬ್ಬಂದಿ ವರ್ಗದ ಮುಖಾಂತರ ನಿಮ್ಮೆಲ್ಲರಿಗೂ ಸಿಗುತ್ತೆ ಅನ್ನೋ ವಿಚಾರ ಆಶಾಭಾವನೆಯಿಂದ ನಾವು ಕೆಲಸ ಮಾಡಬೇಕಾಗ್ತದೆ. ಆ ಕೆಲಸ ನೀವು ಮಾಡ್ತಾಯಿದ್ರಿ, ದೇವರು ತಮಗೆ ಒಳ್ಳೇದು ಮಾಡಲಿ. ಮತ್ತೆ ಮುಂದುವರೆದು ಹೇಳ್ತಾರೆ, ಯಾವುದು ನಮ್ಮಲ್ಲಿ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು, ಕಲ್ಲಾಗು ಕಷ್ಟಗಳ ಮಳೆ ವಿಧಿಸುರಿಯೇ, ಬೆಲ್ಲ ಸಕ್ಕರೆ ಆಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ ಎಂಥ ನಾಣ್ಣುಡಿ ಇದೆ ನೋಡಿ. ಇವತ್ತು ಎಲ್ಲರೊಳಗೊಂದಾಗಿ ಬೆಲ್ಲ ಸಕ್ಕರೆಯಾಗಿ ಈ ನಾಡಲ್ಲಿ ಕೆಲಸ ಮಾಡ್ತಕ್ಕಂಥ ನೀವುಗಳು, ನಿಮ್ಮ ಸಿಬ್ಬಂದಿವರೆಗೂ ಬೆಲ್ಲ ಸಕ್ಕರೆಯಾಗಿ ಈ ನಾಡಿನಲ್ಲಿ ನೊಂದವರ ಪಾಲಿಗೆ ನೀವು ಈ ಭಾಗದ ಶಿಕ್ಷಣ ಕ್ರಾಂತಿಯ ದೇವರುಗಳಾಗಿ ಕೆಲಸ ಮಾಡ್ತಕ್ಕಂಥ ವಿಚಾರದಲ್ಲಿ ಬೆಲ್ಲ ಸಕ್ಕರೆಯಾಗಿ ದೀನ ದುರ್ಬಲರಿಗೆ ಎಲ್ಲರೊಳಗೊಂದಾಗಿ ಕೆಲಸ ಮಾಡ್ತಕ್ಕಂಥ ವಿಚಾರದಲ್ಲಿ ನೀವು ಇವತ್ತು ಮಾಡ್ತಾ ಇದ್ದೀರಿ. ಆ ಕೆಲಸದಲ್ಲಿ ನಿಮಗೆ ಶ್ರೇಯಸ್ಸು ಸಿಕ್ಕಲಿ ಅಂತೇಳಿ ಇವತ್ತು ಸಂದರ್ಭದಲ್ಲಿ ನಾನು ಹೇಳ್ತಾ, ಇವತ್ತು ಈ ಕೆಲಸಗಳು ಇವತ್ತು ನಾರಾಯಣ ಗುರು ನೆನಪು ಮಾಡಿದ್ರಿ ನೀವು. ನಾರಾಯಣ ಗುರುಗಳು ಸರ್ವಶ್ರೇಷ್ಠ ನಮ್ಮ ಇವತ್ತು
ದಾರ್ಶನಿಕರು ಇವತ್ತು. ಅಂತಹ ಒಬ್ಬ ಬಹುದೊಡ್ಡ ದಾರ್ಶನಿಕರ ವಿಚಾರವನ್ನು ನೆನೆದು ನೀವತ್ತು ಮೈಕ್ ಹತ್ರ ಬಂದ್ರಿ. ನೀವು ಇವತ್ತು ನಾನು ಕೇಳಿದೆ, ನಾನು ಇವತ್ತು ನಾರಾಯಣಗೌಡರ ಫೋಟೋ ಕೂಡ ನಿಮ್ಮ ಚೇಂಬರ್ನಲ್ಲಿ ಕೂಡ ಇದೆ. ಇವತ್ತು ನಾರಾಯಣಗೌಡರು ನಮ್ಮಲ್ಲಿರ್ತಕ್ಕಂಥ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಆ ಗುರುಗಳು. ಇವತ್ತು ಅವರು ಕೊಟ್ಟಂಥ ಕೊಡುಗೆಗಳಿದೆ ಅಲ್ಲ. ಇವತ್ತು ನಾರಾಯಣಗೌಡ ಜಯಂತಿ ನಾವು ಪ್ರತಿ ಸಾರಿ ಮಾಡ್ತೇವೆ, ನಾವು ವರ್ಷಕ್ಕೊಂದು ಮಾಡ್ತೀವಿ. ಆದರೆ ಮಾಡಿದರೆ ಸಾಲದು. ಅವರು ಕೊಟ್ಟಂಥ ಈ ನಾಡಿಗೆ ಕೊಟ್ಟಂಥ ನುಡಿಗಳಿದ್ದಾವಲ್ಲ, ಅವರು ಕೊಟ್ಟಂಥ ವಿಚಾರಗಳಿದ್ದಾವಲ್ಲ, ಆ ವಿಚಾರಗಳು ಈ ಮಕ್ಕಳಿಗೆ ತಿಳಿಬೇಕಾಗ್ತದೆ. ಇವತ್ತು ಅವರು ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋ ವಿಚಾರದಲ್ಲಿ ಅವರು ಮಾತಾಡಿದರು. ಎಲ್ಲ ಧರ್ಮದ ಸಾರ ಒಂದೇ, ನಾವೆಲ್ಲ ಭಾರತೀಯರು, ನಾವು ಈ ನಾಡು ನುಡಿಯ ರಕ್ಷಣೆಯನ್ನು ಮಾಡಬೇಕು ಅಂತೇಳಿ ಯಾರು ಆ ಕ್ರಾಂತಿಯನ್ನು ಮಾಡಿದಂಥ ಗುರುಗಳಿದ್ದರೆ ಅದು ನಾರಾಯಣ ಗುರುಗಳು ಅನ್ನೋ ವಿಚಾರವನ್ನು ಇವತ್ತು ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಇವತ್ತು ಆ ನಾರಾಯಣ ಗುರುಗಳು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವು ನಡೆದೇ ಇದ್ದರೆ ಈ ಅಕ್ಷಮ್ಯ ಅಪರಾಧ ಆಗ್ತದೆ. ಆ ಕೆಲಸ ಕೂಡ ಆಗಬೇಕಾದ್ರೆ ಇವತ್ತು ನಾರಾಯಣ ಗುರುವರ ಹೆಸರಿನಲ್ಲಿ ಸರ್ಕಾರ ಇವತ್ತು ಅನೇಕ ಶಾಲೆಗಳನ್ನು ಪ್ರಾರಂಭ ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷವಾಗಿರ್ತಕ್ಕಂಥ ವಿಚಾರ. ಅದು ನಾರಾಯಣ ಗುರುವರ ಹೆಸರಿನಲ್ಲಿ ನಡೀತಕ್ಕಂಥ ವಿದ್ಯಾಸಂಸ್ಥೆಗಳಲ್ಲಿ ಅವರು ಮಾಡಿಕೊಟ್ಟಂಥ, ಅವರು ಹಾಕಿಕೊಟ್ಟಂಥ ಮಾರ್ಗದರ್ಶಿಯಲ್ಲಿ ನಾವು ನಡೆದರೆ ಖಂಡಿತ ಸರ್ವ ಜನಾಂಗದ ಶಾಂತಿಯ ತೋಟ ಆಗ್ತದೆ ಅನ್ನೋ ವಿಚಾರವನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ವಿಶೇಷವಾಗಿ ಮಹಿಳೆಯರಿಗೆ ರಕ್ಷಣೆಯ ಬಗ್ಗೆ, ಮಹಿಳೆಯರ ಶೋಷಣೆಯ ಬಗ್ಗೆ ಅವರು ಮಾತನಾಡಿದ್ದಾರೆ. ಅವರ ಅರಿವು ಪುಸ್ತಕದಲ್ಲಿ ಬರ್ತಕ್ಕಂಥ ವಿಚಾರಗಳನ್ನು ತಾವು ತಿಳಿದ್ರೆ ಗೊತ್ತಾಗ್ತದೆ. ಸಮಯದ ಅವಕಾಶ ಅಭಾವ ಇರೋದ್ರಿಂದ ನಾನು ಹೆಚ್ಚು ಪ್ರಸ್ತಾಪ ಮಾಡೋಕ್ಕೆ ಹೋಗೋದಿಲ್ಲ. ನಾರಾಯಣ ಗುರುಗಳ ಹೆಸರನ್ನು ಅವ್ರು ಹೇಳಿದ್ದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಇವತ್ತು ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಅನೇಕ ಜನ ಭಕ್ತರಿದ್ದಾರೆ. ನಾನೂ ಒಬ್ಬ ಅವರು ನಾರಾಯಣ ಗುರುವನ್ನ ಯಾವುದೇ ಒಂದು ಜನಾಂಗಕ್ಕೆ ಸೀಮಿತ ಮಾಡಬಾರದು. ಅವರು ಎಲ್ಲ ವರ್ಗದ ಎಲ್ಲ ಜನರ ಒಂದು ಆಸ್ತಿಯನ್ನು ವಿಚಾರವನ್ನು ನಾವು ಮನಗಂಡ್ರೆ ಖಂಡಿತ ವಿಶಾಲ ಮನೋಭಾವದಿಂದ ನೋಡಿದರೆ ನಾರಾಯಣ ಗುರುಗಳ ಆದರ್ಶ ತತ್ವ ಸಿದ್ಧಾಂತಗಳು ನಾಡಿನ ಎಲ್ಲರ ಜನರಿಗೆ ತಲುಪುವಂಥ ವಿಚಾರದಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕಾಗ್ತದೆ. ಇವತ್ತು ಕನಕದಾಸರು 14ನೇ ಶತಮಾನದಲ್ಲಿ ಹೇಳಿದರು, ಪುರಂದರದಾಸರು 12ನೇ ಶತಮಾನದಲ್ಲಿ ಮಾನವ ಜನ್ಮ ಬಹುದೊಡ್ಡದು ಉಚ್ಚಪ್ಪಗಳಿರ ಹಾನಿಗೊಡಬೇಡಿ ಅಂತ ಹೇಳಿದರು. ಕನಕದಾಸರು ಮುಂದುವರೆದು ಹೇಳಿದರು, 84 ಲಕ್ಷ ಜೀವರಾಶಿಗಳ ದಾಟಿ ಬಂದ ಈ ಶರೀರ, 84 ಲಕ್ಷ ಜೀವರಾಶಿಗಳ ದಾಟಿ ಬಂದ ಈ ಶರೀರ, ತಾನಲ್ಲ ತನ್ನದಲ್ಲ, ತಾನಲ್ಲ ತನ್ನದಲ್ಲ, ಆಸೆ ತಾರವಲ್ಲ ಮುಂದೆ ಬಾಹುದಲ್ಲ, ದಾಸನಾಗೂ ವಿಶೇಷನಾಗೂ, ದಾಸನಾಗೂ ಭವಪಾಶನಿಗೂ. ಇವತ್ತು ಜಯಂತ್ ಮತ್ತು ಅವರ ಸಿಬ್ಬಂದಿ ವರ್ಗದವರೆಲ್ಲರೂ ಕೂಡ ದಾಸನರಾಗಿ ಇವತ್ತು ಸಮಾಜಮುಖಿಯಾಗಿ ಕೆಲಸ ಮಾಡ್ತಿರ್ತಾರೆ. ಪ್ರತೀಕವಾಗಿ ಇವತ್ತು ಅಕ್ಷಯ ಸಂಸ್ಥೆ ವೈಭವ ಇವತ್ತು ನಮ್ಮ ಕಣ್ಣು ಮುಂದೆ ಬಂದಿದೆ. ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಅಷ್ಟು ಸುಲಭ ಅಲ್ಲ, ನಾವೆಲ್ಲ ಅಷ್ಟು ಸುಲಭ ಅಲ್ಲ ಶಿಕ್ಷಣ ಸಂಸ್ಥೆಯನ್ನು ನಡೆಸಕ್ಕಂಥದ್ದು. ಸಪ್ತ ಸಾಗರದ ಆಳದಲ್ಲಿದೆ. ಗುರುಗಳು ಹೇಳಿದರು ಆಲಯದ ವಿಚಾರದಲ್ಲಿ, ದೇವಾಲಯ ಮತ್ತು ಶಿಕ್ಷಣಾಲಯ ಅನ್ನೋ ವಿಚಾರದಲ್ಲಿ ಸಪ್ತ ಸಾಗರದ ಆಳದಲ್ಲಿದೆ. ಈಜಿ ತಲುಪುವವರೆಷ್ಟು ಮಂದಿ ಪಡೆಯಲದರ ಸಿದ್ಧಿಯ, ಶೃಂಗಗಿರಿಗಳ ತುಟ್ಟ ತುದಿಯಲ್ಲಿ ಎಲ್ಲೋ ಒಂದೆಡೆ ಲಯವಿದೆ, ತಲುಪುವುದು ಒಮ್ಮೆ, ಆದರೆ ನಿತ್ಯ ನಿರಂತರ ಸಾಧನೆ ಇದ್ದರೆ ಮಾತ್ರ ಸಾಧ್ಯ. ಆ ನಿತ್ಯ ನಿರಂತರ ಸಾಧನೆಯನ್ನು ಮಾಡಬೇಕಾದಂಥ ಕೆಲಸ ನಮ್ಮ ವಿದ್ಯಾರ್ಥಿಗಳು, ಈ ಶಾಲೆಯಲ್ಲಿ ಕಲಿತಕ್ಕಂಥ ವಿದ್ಯಾರ್ಥಿಗಳು ನೀವು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮಲ್ಲಿ ವಿನಂತಿ ಮಾಡ್ತಾ, ಇವತ್ತು ಕಡೆಯದಾಗಿ ಇವತ್ತು ಪೂಜೆಯನ್ನು ಮಾಡ್ತಕ್ಕಂಥಲ್ಲಿ ಸಂಕಲ್ಪ ಮಾಡಿದರು. ಶಾರದಾ ಮಾತೆಯನ್ನು ನೆನೆಸಿದರು. ಶಾರದಾ ಮಾತೆಗೆ ಅನೇಕ ವಿಚಾರಗಳನ್ನು ಹೇಳಿದರು. ಇದು ಭಾವೈಕ್ಯತೆಯ ನಾಡು, ನಮ್ಮ ಭಾರತ ದೇಶ ಭಾವೈಕ್ಯತೆ ನಾಡು. ಸರ್ವೋ ಜನವು ಸುಖಿನೋ ಭವಂತು, ವಸುದೈವ ಕುಟುಂಬಕಂ ಅಂತ ಹೇಳಿದರೆ ಸಾಕ. ವಸುದೈವ ಕುಟುಂಬಂ ಆಗಬೇಕಲ್ಲ, ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು, ಭಾವೈಕ್ಯತೆ ನಾಡು ಆಗಬೇಕಲ್ಲ. ಆ ಭಾವೈಕ್ಯತೆ ನಾಡು ಇಂಥ ವಿದ್ಯಾಸಂಸ್ಥೆಗಳ ಮುಖಾಂತರ ಆಗಬೇಕಾಗ್ತದೆ. ಇವತ್ತು ನೋಡಿ, ರಾಮರಾಜ್ಯದ ಬಗ್ಗೆ ನಾವು ಮಾತಾಡ್ತೀವಿ. ರಾಮರಾಜ್ಯ ಕಲ್ಪನೆ ಅಂದರೆ ಏನು? ರಾಮರಾಜ್ಯ ಅಂದರೆ ಗಾಂಧೀಜಿ ಕಂಡಂಥ ಕನಸು. ಇವತ್ತು ಒಬ್ಬ ಮಹಿಳೆ ನಮ್ಮ ದೇಶದಲ್ಲಿ ರಾತ್ರಿಯಲ್ಲಿ ಏಕಾಂಗಿಯಾಗಿ ತಿರುಗಾಡ್ತಕ್ಕಂಥ ಧೈರ್ಯ ಆವತ್ತು ಬರ್ತಕ್ಕಂಥ ಸಂದರ್ಭದಲ್ಲಿ, ಯಾವುದೇ ಥರದ ರಕ್ಷಣೆ ಇಲ್ಲದಂಥ ಸಂದರ್ಭದಲ್ಲಿ ಅವರು ನಿರ್ಭಯವಾಗಿ ತಿರುಗಾಡ್ತಕ್ಕಂಥ ಸಮಯ ಬಂದರೆ ಸ್ವಾತಂತ್ರ್ಯ ಸಿಕ್ಕಿದೆ ಅನ್ನೋ ವಿಚಾರನ ಮಹಾತ್ಮ ಗಾಂಧಿಯವರು ಹೇಳಿದ್ದಾರೆ. ಇವತ್ತು ಅದು ರಾಮರಾಜ್ಯ ಅಂತ. ಇವತ್ತು ಶ್ರೀರಾಮ ತನ್ನ ಹೆಂಡತಿಯನ್ನು ಕಾಡಿ ಕಳಿಸ್ತಕ್ಕಂಥ ಪ್ರಸಂಗ ಯಾಕೆ ಮಾಡಿದರು? ಇವತ್ತು ಗುರುಗಳು ಬಂದರು, ಗುರುಗಳ ಆಶೀರ್ವಾದ, 2 ಜನ ಗುರುಗಳು ಇವತ್ತು ಆಶೀರ್ವಾದ ಮಾಡಿದ್ದಾರೆ. ಗುರುಕುಲ ಅಂದರೆ ಏನು, ಗುರುಗಳ ಆಶ್ರಮ ಅಂದರೆ ಏನು, ಗುರುಗಳಲ್ಲಿ ಸಿಗ್ತಕ್ಕಂಥ ವಿಚಾರಗಳ ದಾರಿಗಳೇನು ಅನ್ನೋ ವಿಚಾರವನ್ನು ಸೀತಾಮಾತೆ ಅಂದು ತುಂಬು ಗರ್ಭಿಣಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಗುರುಗಳ ಆಶ್ರಮವನ್ನು ನೋಡಬೇಕು, ಗುರುಗಳ ಆಶ್ರಮಕ್ಕೆ ತುಂಬು ಗರ್ಭದಲ್ಲಿರ್ತಕ್ಕಂಥ ನನ್ನ ಮಕ್ಕಳಿಗೆ ಗುರುಗಳ ಆಶೀರ್ವಾದ
ಮತ್ತು ಗುರುಕುಲದ ಶಿಕ್ಷಣ ಬೇಕು, ಹೊಟ್ಟೆಯಲ್ಲೇ ಗುರುಕುಲದ ಶಿಕ್ಷಣ ಬೇಕು ಅಂತೇಳಿ ಬಯಸಿದ್ರಿಂದ ನಾನು ಕಾಡಿಗೆ ಹೋಗಬೇಕು, ಋಷಿಗಳ ಆಶ್ರಮಕ್ಕೆ ಹೋಗಬೇಕು ಅಂತ ಸೀತೆ ಬಯಸಿದ್ರಿಂದ ರಾಮ ಸೀತೆಗೆ ಕಾಡಿಯನ್ನು ಕಟ್ತಕ್ಕಂಥ ಪ್ರಸಂಗ, ಕಳಿಸ್ತಕ್ಕಂಥ ಪ್ರಸಂಗದಲ್ಲಿ ಅಗಸ ತನ್ನ ಹೆಂಡತಿಯನ್ನು ಮನೆಯಿಂದ ಆಚೆ ಹಾಕ್ತಾ ಇರ್ತಾನೆ. ನಾನು ಶ್ರೀರಾಮ ಅಲ್ಲ, ಮನೆಯಲ್ಲಿ ಸೇರಿಸೋದಕ್ಕೆ ಎರಡನ್ನು ಕಾಕತಾಳೀಯ ಮಾಡಿ ಲಕ್ಷ್ಮಣನಿಗೆ ಹೇಳ್ತಾರೆ ಕಾಡಿಗೆ ಬಿಟ್ಟು ಬಾ ಅಂತ ಹೇಳ್ತಕ್ಕಂಥ ವಿಚಾರವನ್ನು ಕಳಿಸ್ತಕ್ಕಂಥ ಸಂದರ್ಭದಲ್ಲಿ, ಕಾಡಿಗೆ ಕಳಿಸ್ತಕ್ಕಂಥ ಸಂದರ್ಭದಲ್ಲಿ ಲಕ್ಷ್ಮಣ ಆಗೋದಿಲ್ಲ ಅಂತ ಹೇಳ್ತಾರೆ. ಇದು ರಾಜಾಜ್ಞೆ ಅಂತ ಹೇಳ್ತಾರೆ. ಈ ವಿಚಾರವನ್ನು ಇಲ್ಲಿರ್ತಕ್ಕಂಥ ಮಠಂದೂರವರು, ನಾವುಗಳು, ಗುರುಗಳು 5ನೇ ಕ್ಲಾಸ್ ಗದ್ಯಪಾಠದಲ್ಲಿ ವಾಲ್ಮೀಕಿ ರಾಮಾಯಣ, ಕುಮಾರವ್ಯಾಸರ ರಾಮಾಯಣದಲ್ಲಿ ನಮಗೆ ನಮ್ಮ ಗುರುಗಳು ಕಲಿಸ್ಕೊಟ್ಟಿದ್ದಾರೆ. ಎಲ್ಲಿ ಮುನಿಪೋತ್ತಮರ ಪಾವನದೆಡೆಗಳು, ಎಲ್ಲಿ ಸುಹವಿಗಳ ಕಂಪೊಗೆದ ಅಗ್ನಿಹೋತ್ರದ ಕುಟೀರಂಗಳು, ಅಲ್ಲಿ ಗೊಯ್ಯದೆ ದಾರುಣದ ಕಟ್ಟಡವಿಗಿಲ್ಲಿಗೆ ಕೈ ತಂದೆ ಸೌಮಿತ್ರಿ ಏಳೆಂದು ಜಾನಕಿ ಸುಯ್ದಳು. ದೇವಿ ನಿನಗಿನ್ನೆಗಂಪೇಳ್ದುದಿಲ್ಲಪವಾದ ಮಾವರಿಸಿ, ನಿನ್ನ ನೊಲ್ಲದ ಆ ರಘುಕುಲೋಧ್ವಂಸಿ ವರಿಸಿ ಬಿಟ್ಟು ಕಾಂತಾರಕ್ಕೆ ಕಳುಹಿ ಬಾ ಎಂದೆನಗೆ ನೇಮಿಸಿದೊಡೆ. ಆ ವಿಭುವಿನಾಜ್ಞೆಯನ್ಮೀರಲರಿಯದೆ ನಿನ್ನ ನಿಲ್ಲಿಗೊಡಕೊಂಡು ಬಂದೆ, ಇನ್ನು ಆವಲ್ಲಿಗಾದೊಡಂಪೋಗು ಎನ್ ಲಕ್ಷ್ಮಣಂ ಬಾಷ್ಪಲೋಚನನಾದನು. ಬಿರುಗಾಳಿ ಪಡೆಯಲ್ಕೆ ಕಂಪಿಸಿ ಫಲಿತ ಕದಳಿ ಮುರಿದಿಳಗೊರಗುವಂತೆ ಲಕ್ಷ್ಮಣನ ಮಾತು ಕಿವಿದರೆಗೆ ಬೀಳದ ಮುನ್ನ ಅಮ್ಮೈಸಿ ಬಿದ್ದಳಂಗನೆದರೆಗೆ ನಡುಗುತೆ. ಬಳಿಕ ಸೌಮಿತ್ರಿ ಸೆರಗಿಂದ ಬೀಸಿ ತಣ್ಣೀರ್ದಳಿದು ರಾಮನ ಸೇವೆ ಸಂದುದೇ ತನಗೆಂದು ರೂದಿಸಿದನು. ಇದನ್ನ ನಮಗೆ ನಮ್ಮ ಗುರುಗಳು 50 ವರ್ಷಗಳ ಹಿಂದೆ ಗದ್ಯಪಾಠದಲ್ಲಿ ಕಲಿಸ್ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಅದಕ್ಕೆ NEP ಹೊಸ ಶಿಕ್ಷಣ ನೀತಿಗೆ ನಾವು ಬರ್ತಾ ಇದ್ದೇವೆ. ಈಸ್ ಇಟ್ ನಾಟ್ ಎ ಕ್ವಾಲಿಟಿ ಆಫ್ ಎಜುಕೇಷನ್? ಇದು ಕ್ವಾಲಿಟಿ ಆಫ್ ಎಜುಕೇಷನ್ ಅಲ್ವಾ? ಮುದ್ದಣ ಮನೋರಮೆ ಸಲ್ಲಾಪ ನೀರಿಳೆದ ಗಂಟಲಂ ಕಡುಬಂ ತುರುಕಿದಂತಾಯಿತು ಅಂತೇಳಿ ನಮಗೆ 4ನೇ ಕ್ಲಾಸಲ್ಲಿ ಕಲಿಸಿದಲ್ಲ. ಮುದ್ದಣ ಮನೋರಮೆ ಸಲ್ಲಾಪ ಗಂಡ ಹೆಂಡತಿ ಸಂಭಾಷಣೆಯನ್ನು 4ನೇ ಕ್ಲಾಸಲ್ಲಿ 5ನೇ ಕ್ಲಾಸಲ್ಲಿ ನಮಗೆ ಯಾಕ್ರಿ ನಮ್ಮ ಗುರುಗಳು ಕಲಿಸ್ಬೇಕಾಗಿತ್ತು? ಶಿಕ್ಷಣ ತಜ್ಞರು ಯಾಕೆ ಕಲಿಸ್ಬೇಕಾಯ್ತು ಆ ವಿಚಾರವನ್ನು? ಇವತ್ತು ಅದರ ಫಲವಾಗಿ ಇವತ್ತು ಮಠೊಂದೂರು ಇರ್ಬೋದು, ಇಲ್ಲಿರ್ತಕ್ಕಂಥ ಸಂಸಾರ ಮಾಡ್ತಕ್ಕಂಥ 40-50 ವರ್ಷ ಆಗಿದ್ರು ಕೂಡ ದಾಂಪತ್ಯ ಸಂಬಂಧ ಭಾಳ ಗಟ್ಟಿಯಾಗಿ ನಿಂತಿದೆ. ಇವತ್ತು ನಮ್ಮ ಮಕ್ಕಳಿಗೆ, ಇವತ್ತು ನನ್ನ ಮಗ ಅಮೇರಿಕಾದಲ್ಲಿ ಕೆಲಸ ಮಾಡ್ತಾನೆ, ಮಕ್ಕಳು ಆಸ್ಟ್ರೇಲಿಯಾದಲ್ಲಿ ಕೆಲಸ ಮಾಡ್ತಾರೆ, 4 ಲಕ್ಷ ಸಂಬಳ, 3 ಲಕ್ಷ ಸಂಬಳ, ಮದುವೆ ಮಾಡಿಕೊಟ್ರೆ 5 ದಿವಸಕ್ಕೆ ಡೈವರ್ಸು. ಇದು ದಾಂಪತ್ಯ ಜೀವನ ಇವತ್ತು ನಡೀತಾ ಇರ್ತಕ್ಕಂಥ. ಸಂಬಂಧಗಳು ದೂರ ಆಗ್ತಾ ಇದೆ. ಸಂಬಂಧಗಳು ಬೇಕಾಗಿದೆ. ಇವತ್ತು ಸಂಬಂಧಗಳು ಇಲ್ಲದೆ ಇದ್ರೆ ಭಾಳ ಕಷ್ಟ ಆಗ್ತದೆ. ಸುತ್ರಪ್ಪನವರು ಒಂದು ಕೇಳ್ತಾರೆ, ಒಂದು ಕಡೆ ಹೇಳ್ತಾರೆ ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ? ಎಲ್ಲ ಇದೆ ನಮ್ಮೊಳಗೆ. ಒಳಗಿನ ತಿಳಿಯನ್ನು ಕಲಕದೇ ಇದ್ದರೆ ಅಮೃತದ ಸವಿ ಇದೆ ನಾಲಿಗೆಗೆ. ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ. ನಾನು ಎಂಬ ಅಹಂ ಇದೆಯಲ್ಲ, ಅಹಮ್ಮಿಂದ ನಾವು ಹೊಂದಾಣಿಕೆಯ ವಿಚಾರದಲ್ಲಿ ನಾವು ದೂರ ಸರಿತಾ ಇದ್ದೀವಿ. ತಂದೆ ತಾಯಿಗಳ ಸಂಬಂಧ ರಾಮಾಯಣದಲ್ಲಿ ಹೇಳ್ತಾರೆ, ಅಣ್ಣ ತಮ್ಮಂದಿರ ಸಂಬಂಧ ರಾಮಾಯಣದ ನಮ್ಮ ಮಹಾಭಾರತ ಗ್ರಂಥದಲ್ಲಿ ಹೇಳ್ತಾರೆ, ಅನೇಕ ವಿಶಿಷ್ಟವಾದಂಥ ಮಂಕುತಿಮ್ಮನ ಕಾವ್ಯದಲ್ಲಿ ಹೇಳ್ತಾರೆ. ಈ ಸಂಬಂಧಗಳು ಮರೆ ಆಗ್ತಾ ಇದ್ದಾವೆ. ಈ ಸಂಬಂಧಗಳನ್ನು ಉಳಿಸ್ಬೇಕಾಗ್ತದೆ. ಈ ಸಂಬಂಧಗಳನ್ನು ಉಳಿಸೋಕ್ಕೋಸ್ಕರನೇ ಗುರುಗಳು ಆವಾಗಲೇ ಭಾಷಣ ಮಾಡ್ತಕ್ಕಂಥ ಸಂದರ್ಭ ಹೇಳಿದರು, ಜೀವನದ ಶಿಕ್ಷಣ ನಮ್ಮ ಮಕ್ಕಳಿಗೆ ಬೇಕಾಗಿದೆ. ಈ ಜೀವನದ ಶಿಕ್ಷಣವನ್ನು ನಾವು ಕೊಡದೇ ಇದ್ದರೆ ಮುಂದೆ ನೀವು ಯಾವ ರ್ಯಾಂಕ್ ಬಂದರೂ ಏನು ಪ್ರಯೋಜನ ಆಗೋದಿಲ್ಲ ಇವತ್ತು. ಹಾಗಾಗಿ ಇವತ್ತು ಆ ಕೆಲಸ ಇವತ್ತು ಆಗಬೇಕಾಗ್ತದೆ. ಆ ಕೆಲಸವನ್ನು ಮಾಡೋಣ ನಾವೆಲ್ಲ ಅಂತ ಹೇಳ್ತಾ ಇಂಥ ವಿದ್ಯಾಸಂಸ್ಥೆಯ ಮುಖಾಂತರ ನಮ್ಮ ಜಯಂತವರು ಎಲ್ಲ ಸಿಬ್ಬಂದಿ ವರ್ಗದವರು ಭಾಳ ಮಹತ್ತರವಾದ ಕೆಲಸಗಳನ್ನು ನೀವು ಮಾಡ್ತಾಯಿದ್ದೀರಿ. ದೇವರು ಒಳ್ಳೇದು ಮಾಡಲಿ. ಈ ವಿದ್ಯಾಸಂಸ್ಥೆ ರಾಜ್ಯದ ಉನ್ನತ ಅಭಿವೃದ್ಧಿಯಲ್ಲಿ ಮುನ್ನಡೆ ಸಾಗಲಿ ಮತ್ತು ರಾಜ್ಯದಾದ್ಯಂತ ಒಳ್ಳೆಯ ಹೆಸರನ್ನು ಮಾಡಲಿ ಅಂತೇಳಿ ಇವತ್ತು ಅತ್ಯಂತ ಸಂತೋಷದಿಂದ ಮಠಂದೂರವರು ಅನೇಕ ಹಿರಿಯರು ಸ್ವಾಮೀಜಿಗಳ ಸಮ್ಮುಖದಲ್ಲಿ ಸಮಾಜಮುಖಿಯಾಗಿ ಕೆಲಸ ಮಾಡಿದಂಥ ಅನೇಕ ಮುಖಂಡರ ಎಲ್ಲರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಉದ್ಘಾಟನೆ ಆಗಿದೆ. ದೇವರು ಒಳ್ಳೇದು ಮಾಡಲಿ. ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಈ ಶಿಕ್ಷಣ ಸಂಸ್ಥೆ ನಿಮ್ಮೆಲ್ಲರ ಸಂಸ್ಥೆ, ನಮ್ಮ ಸಂಸ್ಥೆಯಿಂದ ಮನೋಭಾವದಿಂದ ಈ ಕೆಲಸ ಆಗಬೇಕಾಗಿದೆ. ವಿದ್ಯಾರ್ಥಿಗಳು ಇದನ್ನು ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಸಂಸ್ಥೆಯನ್ನು ಇರ್ತಕ್ಕಂಥ ಎಲ್ಲ ಅಧ್ಯಕ್ಷರಿಗೆ, ವೇದಿಕೆ ಮೇಲಿರ್ತಕ್ಕಂಥ ಪರಮ ಪೂಜ್ಯರಿಗೆ, ನಮ್ಮ ವಿಶೇಷವಾಗಿ ಮಠಂದೂರವರಿಗೆ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ವಿರಾಮ ಹೇಳ್ತೀನಿ. ಎಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್. ತಮ್ಮ ಶುಭ ಹಾರೈಕೆಗೆ ಹಾಗೂ ಹಿತನುಡಿಗಳಿಗೆ ಧನ್ಯವಾದಗಳು ಸರ್. ಕಾರ್ಯಕ್ರಮದ ಮುಂದಕ್ಕೆ ಸನ್ಮಾನ ಕಾರ್ಯಕ್ರಮ. ಸನ್ಮಾನಿಸಲ್ಪಡುವವರು ಶ್ರೀಯುತ ಎಸ್ ಆನಂದ ಆಚಾರ್ಯ, ಸ್ಥಾಪಕ ಅಧ್ಯಕ್ಷರು ಗ್ಲೋರಿಯಾ ಕಾಲೇಜ್ ಪುತ್ತೂರು. ಸರ್, ತಾವು ದಂಪತಿಗಳ ಸಮೇತ ಅಕ್ಷಯ್ ಕಾಲೇಜ್ ಪುತ್ತೂರು ತಾವು ಸಲ್ಲಿಸುವಂತಹ ಒಂದು
ಸನ್ಮಾನವನ್ನ ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಸನ್ಮಾನ ಪತ್ರವನ್ನ ಓದಬೇಕಾಗಿ ನಮ್ಮ ಕಾಲೇಜಿನ ಉಪನ್ಯಾಸಕಿಯಾಗಿರುವಂತಹ ಶ್ರೀಮತಿ ಪ್ರಭಾವತಿ ಮ್ಯಾಮ್ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಎಸ್ ಆನಂದ ಆಚಾರ್ಯ ತಾವು ದಂಪತಿಗಳ ಸಮೇತ ಈ ಸನ್ಮಾನವನ್ನ ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಅವರ ಶ್ರೀಮತಿಯವರು ಕೂಡ ವೇದಿಕೆಯ ಮೇಲೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶಿಕ್ಷಣ ಕ್ಷೇತ್ರದಲ್ಲಿ ಫ್ಯಾಷನ್ ಡಿಸೈನ್ ಪದವಿಯನ್ನು ಮೊದಲು ಪರಿಚಯಿಸಿ ಗ್ರಾಮೀಣ ಭಾರತಕ್ಕೆ ಸೇವೆ ಸಲ್ಲಿಸುವ ದೃಷ್ಟಿಕೋನವನ್ನು ಹೊಂದಿದ್ದ ಶ್ರೀ ಎಸ್ ಆನಂದಾಚಾರ್ಯ ಅವರು ಮೈಸೂರು ವಿಶ್ವವಿದ್ಯಾನಿಲಯದಿಂದ ಪದವಿ ಪಡೆದವರು. ಬಡತನವನ್ನು ತಳಮಟ್ಟದಿಂದ ನಿರ್ಮೂಲನೆ ಮಾಡುವ ಅಗತ್ಯತೆಯನ್ನು ಕಂಡುಕೊಂಡಿದ್ದ ಇವರು ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಸ್ವಯಂ ನಿವೃತ್ತಿ ಹೊಂದಿ ವಿಶ್ವವಿದ್ಯಾನಿಲಯದ ಸಂಯೋಜನೆಯೊಂದಿಗೆ ಪ್ರಥಮ ಫ್ಯಾಷನ್ ಡಿಸೈನ್ ಕಾಲೇಜಾದ ಮ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಟೆಕ್ನಾಲಜಿ ಮಿಫ್ಟನ್ನು ಪ್ರಾರಂಭಿಸಿದರು. ನಂತರದಲ್ಲಿ ಇವರ ಧರ್ಮಪತ್ನಿ ದಿವಂಗತ ಶ್ರೀಮತಿ ಎಚ್ ಸುಶೀಲಾ ಆನಂದ್ ಆಚಾರ್ಯ ಅವರ ನೆನಪಿಗೆ ಸುಶೀಲಾ ಮೆಮೋರಿಯಲ್ ಟ್ರಸ್ಟ್ ಹೆಸರಿನಲ್ಲಿ ದಕ್ಷಿಣ ಕನ್ನಡದ ಪುತ್ತೂರಿನಲ್ಲಿ ಪ್ರಥಮ ಫ್ಯಾಷನ್ ಡಿಸೈನ್ ಪದವಿಯ ಗ್ಲೋರಿಯಾ ಕಾಲೇಜನ್ನು ಸ್ಥಾಪಿಸುವಲ್ಲಿ ಯಶಸ್ವಿಯಾದರು. ಶ್ರೀಯುತರು 2004ರಲ್ಲಿ ಗ್ಲೋರಿಯಾ ಕಾಲೇಜನ್ನು ಪ್ರಾರಂಭಿಸಿ 2019ರಲ್ಲಿ ಪುತ್ತೂರಿನ ಸಮಾಜಮುಖಿ ಚಿಂತನೆಯ ಸಹೃದಯ ಶ್ರೀ ಜಯನ್ ನಡುಬೈಲು ಅವರ ನಾಯಕತ್ವಕ್ಕೆ ವಹಿಸಿ ಪ್ರಸ್ತುತ ಅಕ್ಷಯ ಕಾಲೇಜ್ ಎಂಬ ಹೆಸರಿನಲ್ಲಿ ಕಾರ್ಯಾಚರಿಸುವಲ್ಲಿ ತಮ್ಮ ಮಾರ್ಗದರ್ಶನದಿಂದ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುವಲ್ಲಿ ದಾರಿದೀಪವಾಗಿದ್ದಾರೆ. ಶಿಕ್ಷಣ ತಜ್ಞರು, ಓರ್ವ ವಿನಮ್ರ ರಾಜಕಾರಣಿ ಮತ್ತು ಪ್ರಾಮಾಣಿಕ ಕಾರ್ಯಕರ್ತರೂ ಆಗಿರುವ ಇವರು ತನ್ನ ಕಾರ್ಯವೈಖರಿಯಿಂದ ಸರ್ವರ ಪ್ರೀತಿಗೆ ಭಾಜನರಾಗಿದ್ದಾರೆ. ಇವರಿಗೂ ಇವರ ಪರಿವಾರಕ್ಕೂ ಪುತ್ತೂರಿನ ಒಡೆಯ ಶ್ರೀ ಮಹಾಲಿಂಗೇಶ್ವರ ಸ್ವಾಮಿ ತಾಯಿ ಸರಸ್ವತಿ ಸನ್ಮಂಗಳವನ್ನುಂಟು ಮಾಡಲಿ ಎಂದು ಪ್ರಾರ್ಥಿಸುವ. ನಮ್ಮ ಕಾಲೇಜಿಗೆ ಸದಾ ಪ್ರೋತ್ಸಾಹವನ್ನ ಮಾರ್ಗದರ್ಶನವನ್ನ ಕೊಡ್ತಿರುವಂತಹ ನಮ್ಮೆಲ್ಲರ ಹಿರಿಯರು ಆಗಿರುವಂತಹ ಹಾಗೇನೆ ನಮ್ಮ ಕಾಲೇಜು ಅಕ್ಷಯ ಕಾಲೇಜು ಅಂತ ನಾಮಾಂಕಿತ ಆಗುವುದಕ್ಕಿಂತ ಮುಂಚೆ ನಮ್ಮ ಕಾಲೇಜು ಗ್ಲೋರಿಯಾ ಎಂಬಂತಹ ಹೆಸರಿನಲ್ಲಿ ಇತ್ತು. ಈ ಕಾಲೇಜಿನ ಸ್ಥಾಪಕ ಅಧ್ಯಕ್ಷರು ಆಗಿರುವಂತಹ ಶ್ರೀ ಎಸ್ ಆನಂದಾಚಾರ್ಯ ಅವರ ದಂಪತಿಗಳು ಹಾಗೂ ಅವರ ಕುಟುಂಬಕ್ಕೆ ಆ ದೇವರು ಆಯುಷ್ಯ ಆರೋಗ್ಯವನ್ನ ಕೊಟ್ಟು ಕಾಪಾಡಲಿ ಅಂತ ಆ ಭಗವಂತನಲ್ಲಿ ಬೇಡ್ತಾ ತಮಗಿದೋ ಈ ಸನ್ಮಾನ. ಇದೀಗ ಸನ್ಮಾನವನ್ನ ಸ್ವೀಕರಿಸಿದಂತ ಶ್ರೀಯುತ ಎಸ್ ಆನಂದ ಆಚಾರ್ಯ ಸರ್ ತಮ್ಮ ಮಾತಿಗಾಗಿ ವೇದಿಕೆ. ವೇದಿಕೆಯಲ್ಲಿ ಆಸನರಾಗಿರುವಂಥ ಶ್ರೀ 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 ಮಹಾಬಲೇಶ್ವರ ಸ್ವಾಮೀಜಿಯವರೇ ಹಾಗೂ ನಮ್ಮ ಆತ್ಮೀಯರಾದ ಸಂಜೀವ್ ಮಟ್ಟಂಗೂರವರೇ, ಇನ್ನು ಬಾಕಿ ಎಲ್ಲ ಗಣ್ಯರೇ ಹಾಗೂ ಜಯಂತಣ್ಣ, ನಿಮಗೆಲ್ಲರಿಗೂ ಸಾಷ್ಟಾಂಗ ನಮಿಸ್ತಾ ಈ ಸಂಸ್ಥೆಯನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ. ಭಾಳ ಸಂತೋಷ. ಅವರಿಗೆ ಆಯುಷ್ಯ ಆರೋಗ್ಯಗಳನ್ನು ಕೊಟ್ಟು ಅವರಿಗೂ ಅವರ ಸಂಸಾರಕ್ಕೂ ಅಷ್ಟೈಶ್ವರ್ಯವನ್ನು ಕೊಟ್ಟು ಆ ಮಹಾಲಿಂಗೇಶ್ವರ ದೇವರು ಒಳ್ಳೆಯದು ಮಾಡಲಿ ಅಂತೇಳಿ ನಾನು ಕಳಕಳಿಯ ನನ್ನ ಪ್ರಾರ್ಥನೆ. ಜೈ ಹಿಂದ್. ವಂದನೆಗಳು. ಕಾರ್ಯಕ್ರಮದ ಇನ್ನೋರ್ವ ಅತಿಥಿಯಾಗಿರುವ ರಾಜಶೇಖರ್ ಕೋಟ್ಯಾನ್ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ. ಗುರುಭ್ಯೋ ನಮಃ. ಅಕ್ಷಯ ಕಾಲೇಜ್ ಪುತ್ತೂರು ಜಯಂತ್ ನಡುಬೈಲ್ನ ನೇತೃತ್ವದ ನಡುತ್ತೊಂದಿತ್ತಿನಂಚಿನ ಒಂದು ಕಾಲೇಜು.
ಈ ಕಾಲೇಜಿಗೆ ನಂಗೆ ಮಾತೆರೆಗಳ ಆಶೀರ್ವಾದ ಕೊರ್ರೆ ಬೈದಿನಂಚಿನ ಪರಮ ಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿ ನಂಗೆ ಪೊರ್ಲುದ ಮಾರ್ಗದರ್ಶನ ಕೊರ್ದು ಪೋಯರು, ಆಶೀರ್ವಾದ ಕೊರ್ದು ಪೋಯರು. ಅಂಚನೆ ಪರಮ ಪೂಜ್ಯ ಶ್ರೀ ಶ್ರೀ ಮಹಾಬಲೇಶ್ವರ ಸ್ವಾಮೀಜಿಯವರ ಇನ್ನಿತ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸೊಂದಿನಂಚಿನ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಯನಂಚಿನ ಸಂಜೀವ ಮಠಂದುರೆ, ವಿಧಾನಸಭಾ ಸದಸ್ಯರಾಯನಂಚಿನ ಶ್ರೀ SL ಭೋಜೇಗೌಡ್ರೆ, ಅಧ್ಯಕ್ಷರು ಗ್ರಾಮ ಪಂಚಾಯತ್ ಆಯನಂಚಿನ ಶ್ರೀಮತಿ ಸರಸ್ವತಿ ಅವರ, ಗೋಕರ್ಣನಾಥ ದೇವಸ್ಥಾನದ ಕೋಶಾಧಿಕಾರಿ ನಂಚಿನ ಎನ್ನ ಆತ್ಮೀಯರನಂಚಿನ ಪದ್ಮರಾಜರೇ, ಕ್ಯಾಂಪೇನ್ ನಿರ್ದೇಶಕರು ಸೈಂಟ್ ಫಿಲೋಮಿಯಾ ಕಾಲೇಜ್ ಪುತ್ತೂರ್ದ ಸ್ಟ್ಯಾನಿ ಪಿಂಟೋ ಅವರೇ, ಸ್ಥಾಪಕ ಅಧ್ಯಕ್ಷರು ಬುಸ್ರ ವಿದ್ಯಾಸಂಸ್ಥೆ ಅಂಚಿನ ಅಜೀಜರ, ಅಂಚನೆ ನಮ್ಮ ಮಾತಿರ್ನಲ್ಲ ಹಿರಿಯರಾಯನಂಚಿನ ಚಿತ್ತರಂಜನರ, ವೇದಿಕೆ ಇತ್ತಿನ ಭಾಗ್ಯದ ಪೂರ ಗಣ್ಯರ ಮೂಲ ಸೇರಿದಿನಂಚಿನ ಪೂರ ಬಂಧುಗಳೇ, ಸನ್ಮಾನ್ಯ ಭೋಜಗೌಡರು ಎಂಕಲಿಗದಾರ ಪಾತೆರ ಬುಡ್ಜಿಯರು ಪೂರ 6 ವರಿಯ ಪಾತೆರದ ಬುಡಿಯರು. ಆರು ಈತಲಾಯ್ಕ ಪಾತೆರ ಹೆಂಗೆ ತುಂಬ ಗೊತ್ತು, ನಾನು ಈತಲಾಯ್ಕ ಪಾತೆರ ನೀನು ಫಸ್ಟ್ ತಿಳ್ಕೊಂಡು ತುಂಬ ಚೆನ್ನಾಗಿ ಮಾತಾಡಿದ್ರಿ ಸರ್. ನಿಮ್ಮ ಮಾತು ಕೇಳಿ ನಮಗೀಗ ಮಾತೇ ಬರ್ತಾ ಇಲ್ಲ. ನಾನು ಒಂಚೂರು ಕನ್ನಡದಲ್ಲಿ ಮಾತಾಡಬೇಕಂತ ಇದ್ದೆ, ಬಟ್ ನಾನು ಕನ್ನಡದಲ್ಲಿ ಮಾತಾಡೋಕ್ಕಿಲ್ಲ, ಇನ್ಕೊಂಡು ತುಳುವಲ್ಲೇ ಮಾತಾಡ್ತೇನೆ ನಾನು. ಯಾಕಂದ್ರೆ ನಾವು ಕನ್ನಡದಲ್ಲಿ ಮಾತಾಡೋದು ನಮಗೆ ನಗ್ಬೋದು, ಯಾಕಂದರೆ ನಮ್ಮ ಕನ್ನಡ ಅಷ್ಟು ಏನು ಸ್ಪಷ್ಟ ಇಲ್ಲ ನಿಮ್ಮ ಥರ. ನಮ್ಮ ಮಾತಾಡೋ ಗೊತ್ತಿದ್ದೀನಿ ಅಂಚಿನ ಜಯಂತ್ ನಡುಬೈಲು ಪೊರ್ಲುದ ಒಂಜಿ ಕಾಲೇಜ್ ಕಟ್ಟಿದೇರು, ಎಂಕಲು ಮಸ್ತ್ ಆಪ್ತೇರು, ಒಟ್ಟಿಗೆ ಮಸ್ತ್ ಸಂಘ ಸಂಸ್ಥದ ಬೇಲೆ ಮಲ್ತೊಂದು ಉಪ್ಪುವ ನಾರಾಯಣ ಗುರುಕುಲ್ನ ತತ್ವ ಸಂದೇಶದ ಅಂಚ ನಾರಾಯಣ ಗುರುಕುಲ್ನ ಆದರ್ಶ ಪಾಲನೆ ಮಲ್ತೊಂದು ಉಲ್ಲರ್ನಾಂಡ ಅವಕ್ಕೆ ಜಯಂತ್ ನಡುಬೈಲು ಬಾರಿ ಒಂಜಿ ಸಂತೋಷದ ವಿಷಯ. ದೇಗಿನ ನಾರಾಯಣ ಗುರುಕುಲ್ ಪಂತೇರು ಸಂಘಟನೆ ಮಲ್ಪಲೆ ಬಲ ಆಪಾರು, ವಿದ್ಯೆ ಕಲ್ಪಲೆ ಸ್ವಾತಂತ್ರ್ಯ ಆಪಾರಂದು ಆರು ಎಂಕಲ್ ನಮ್ಮ ಬಿಲ್ಲವ ಸಮಾಜದ ಸಂಘಟನೆಲ್ಲ ಮಸ್ತ್ ವರ್ಷ ಪುತ್ರುಡು ಅಧ್ಯಕ್ಷತ್ವದ ಸಂಘಟನೆಯನ್ನು ಬಲ ಮಲ್ದೇರು. ಅಂಚನೆ ನಮ್ಮ ಗೆಜ್ಜಗಿರಿ ನಂದನ ಬಿತ್ತಲದ ಅಧ್ಯಕ್ಷರಾಗುತ್ತದೆ ಅಲ್ಪಲ ಎಡ್ಡೆ ಬೇಲೆ ಮಲ್ತದೆ ಜನಗಳಿಗೆ ಮಾತು ಕೊಡಿಲ್ಲ ಒಟ್ಟು ಸ್ಪಂದಿಸ ಒಂದು ಸಂಘಟನೆ ಎಡ್ಡೆ ಮಲ್ತದೆ ಸಂಘಟನೆ ಚತುರ ಅದು ಇಲ್ಲೇರು. ಅಂಚನೆ ನಾರಾಯಣ ಗುರುಕುಲ ಪಂತಿನ ವಿದ್ಯೆಯಿಂದ ಸ್ವಾತಂತ್ರ್ಯ ಆಗಿಂದ ವಿದ್ಯೆಲ ಇದು ಮಲ್ಲ ಕಾಲೇಜ್ ಕಟ್ಟಿದ್ದು ವಿದ್ಯೆಲ ಕೊರೊಂದುಲ್ಲೇರು. ನಾನು ನಾರಾಯಣ ಗುರುಕುಲ್ನ ಆದರ್ಶ ಪಾಲನೆ ಮಲ್ತೊಂದುಲ್ಲಾರ ಜಯಂತನ್ನ ಇರೇಗ ಭಗವಂತೆ ಎಡ್ಡೆ ನನ್ನಲ್ಲ ಎಡ್ಡೆ ಕೊರಾಡ್ದು ಏನು ಶುಭ ಹಾರೈಕೆ ಮಲ್ತೊಂದು ಸ್ಟೂಡೆಂಟ್ನಾಗಳು ಮಸ್ತ್ ಉಳ್ಳೇರು. ಸ್ಟೂಡೆಂಟ್ನಾಗಲಿಗೆ ಒಂಜಿ ಪಾತ್ರ ಏನು ಪನರ ಬಯಸುವೆ ಒಂಜಿ ಹಿರಿಯರು ಪಂತಿನ ಒಂಜಿ ಪಾತೆರ ಗುರುಕುಲ್ನಗುಲು ಪಂತಿನ ಪಾತೆರ ಬಂಜಿಗೆ ಒಂದುಂಡ ಕರದು ಪೋವು, ಆಸ್ತಿ ತುಂಡ ಮಾರುದು ಪೋವು, ದುಡ್ಡು ತುಂಡ ಖರ್ಚಾದು ಪೋವೊಂದು ಪಂತೇರು. ಅಂಡ ವಿದ್ಯೆಯ ಫಲ ಮಾರಲ ಸಾಧ್ಯಜ್ಜಿ ಖರ್ಚಲ ಒಂದು ಕರಗದಲ ಪೋವಂದಿಗೆ ಅಂಚ ನಿಗುಲು ಈ ಅಕ್ಷಯ ಕಾಲೇಜ್ ಮಸ್ತ್ ಜನ ನನ್ನಲ್ಲ ಸ್ಟೂಡೆಂಟ್ನಗಳು ಬರಾಡು ಇತ್ತಿನ ಸ್ಟೂಡೆಂಟ್ನಗಳು ಎಡ್ಡೆ ಕಲ್ತದು ಎಡ್ಡೆ ಓದೋದು ಈ ಅಕ್ಷಯ ಕಾಲೇಜಿನ ಅಕ್ಷಯ ಪಾತ್ರ ಮಲ್ತದೆ ಮಸ್ತ್ ಪುದಾರ್ ಮಲ್ತದೆ. ಜಯಂತನ ಪುದಾರ್ ಮಸ್ತ್ ಮಲ್ತದೆ. ನಿಕಲಲ ಭವಿಷ್ಯ ಎಡ್ಡೆ ಉಜ್ವಲ ಮಲ್ತದೆ. ಎಡ್ಡೆ ಅದು ಉಪ್ಪಲೆ ಪಣ್ಣೊಂದು ಎನ್ನ ಪಾತ್ರನ ಮುಗಿಪುವೆ ಮಾತ್ರ. ನಮಸ್ಕಾರ. ತಮ್ಮ ಶುಭ ಹಾರೈಕೆಗೆ ಧನ್ಯವಾದಗಳು ಸರ್. ಕಾರ್ಯಕ್ರಮದ ಮುಂದುವರೆದು ಸಾಧನೆಯ ಗೆಲುವು ದುಡಿಯುವ ಕೈಗಳಿಂದ ಬರುತ್ತದೆಯೇ ಹೊರತು ಅಂಗೈಯ ಅದೃಷ್ಟ ರೇಖೆಗಳಿಂದಲ್ಲ ಎನ್ನುವ ಹಿತನುಡಿಯೊಂದಿಗೆ ಇದೀಗ ತಮ್ಮನ್ನು ತಾವು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡು ಸಮಾಜಕ್ಕೆ ಮಾದರಿಯಾಗಿರುವಂತಹ ಪ್ರತಿಭೆಗಳನ್ನು ವ್ಯಕ್ತಿಗಳನ್ನು ಗುರುತಿಸಿ ಸನ್ಮಾನಿಸುವ ಸಮಯ. ಇಂದು ನಮ್ಮ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲ್ಪಡುವವರು ರಾಷ್ಟ್ರೀಯ ವಾಲಿಬಾಲ್ ತರಬೇತುದಾರರಾದ ಶ್ರೀ PV ನಾರಾಯಣನ್ ಇವರು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಹಾಗೆಯೇ ಇನ್ನೋರ್ವರು ನಮ್ಮ ಕಾಲೇಜಿನ ತೃತೀಯ BSc ಫ್ಯಾಷನ್ ಡಿಸೈನ್ ವಿಭಾಗದ ವಿದ್ಯಾರ್ಥಿನಿಯಾಗಿರುವ ಕುಮಾರಿ ಪ್ರಣಮ್ಯ CA ಇವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಸನ್ಮಾನ ಪತ್ರವನ್ನು ಓದಲು ರಶ್ಮಿ ಅವರನ್ನ ಆಹ್ವಾನಿಸುತ್ತಿದ್ದೇನೆ. ವೇದಿಕೆಯಲ್ಲಿರುವಂತಹ ಸರ್ವಗಣ್ಯರು ಈ ಪ್ರತಿಭೆಗಳಿಗೆ ಸನ್ಮಾನಿಸಿ ಅಭಿನಂದಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ರಿಗೂ ನಮಸ್ಕಾರ. ಶ್ರೀ
ನಾರಾಯಣ್ PV ಇವರು BA ಪದವಿಯನ್ನು ಕ್ಯಾಲಿಕಟ್ ವಿಶ್ವವಿದ್ಯಾನಿಲಯದಲ್ಲಿ 1978ರಲ್ಲಿ ಪಡೆದರು. ಇವರು ಬ್ರೆನನ್ ಕಾಲೇಜ್ನಲ್ಲಿ ಸತತ 5 ವರ್ಷಗಳ ಕಾಲ ವಾಲಿಬಾಲ್ ತಂಡದ ನಾಯಕರಾಗಿ 1979ರಲ್ಲಿ ವಾಲಿಬಾಲ್ ತಂಡದ ತರಬೇತುದಾರರಾಗಿ ಆಯ್ಕೆಯಾದರು. 1980ರಲ್ಲಿ ನೇತಾಜಿ ಸುಭಾಷ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್ ಇಲ್ಲಿ ತಮ್ಮ ಡಿಪ್ಲೊಮಾ ಪದವಿಯನ್ನು ಮುಗಿಸಿ ಅದೇ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುವ ಅವಕಾಶ ಕೂಡ ಒದಗಿ ಬಂತು. ಬಳಿಕ ತಮಿಳುನಾಡಿನ ಸ್ಟೇಟ್ ಸ್ಪೋರ್ಟ್ಸ್ ಕೌನ್ಸಿಲ್ ವಾಲಿಬಾಲ್ನ ತರಬೇತುದಾರರಾಗಿ ವಿವಿಧ ವಿಭಾಗದ ವಿಶ್ವವಿದ್ಯಾನಿಲಯ ಹಾಗೂ ರಾಜ್ಯ ಮಟ್ಟದ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ನೀಡಿರುತ್ತಾರೆ. ವಾಲಿಬಾಲ್ ಕ್ಷೇತ್ರದಲ್ಲಿ ಮಾಡಿರುವ ಸಾಧನೆಯನ್ನು ಪರಿಗಣಿಸಿ ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಕಾರ್ಯನಿರ್ವಹಿಸುವ ಮಹಿಳಾ ಮತ್ತು ಪುರುಷರ ತಂಡಕ್ಕೆ ವಾಲಿಬಾಲ್ ತರಬೇತುದಾರರಾಗಿ ಆಯ್ಕೆ ಮಾಡಿದರು. ಇವರ ತರಬೇತಿಯನ್ನು ಪಡೆದ ಸಿಂಡಿಕೇಟ್ ಬ್ಯಾಂಕ್ನ ಮಹಿಳಾ ಮತ್ತು ಪುರುಷರ ತಂಡವು ವಿವಿಧ ವಿಭಾಗಗಳಲ್ಲಿ ಸ್ಪರ್ಧಿಸಿ ರಾಜ್ಯ, ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಂಡವನ್ನು ಪ್ರತಿನಿಧಿಸಿದ್ದಾರೆ. 1993ರಿಂದ ಕರ್ನಾಟಕ ಮತ್ತು ಕೇರಳ ವಾಲಿಬಾಲ್ ತಂಡದ ಕ್ರೀಡಾಪಟುಗಳ ಆಯ್ಕೆಗಾರರಾಗಿ, ಕಾರ್ಯನಿರ್ವಾಹಕರಾಗಿ ಹಾಗೂ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಪ್ರಸ್ತುತ ಅದೇ ಕ್ಷೇತ್ರದಲ್ಲಿ ತಮ್ಮ ವೃತ್ತಿ ಜೀವನವನ್ನು ಮುಂದುವರೆಸಿದ್ದಾರೆ. ಇವರು 1993ರಲ್ಲಿ ಬೀಚ್ ವಾಲಿಬಾಲ್ ಕೌನ್ಸಿಲ್ ಆಫ್ ಇಂಡಿಯಾದ ಸ್ಥಾಪಕ ಸದಸ್ಯರಾಗಿ ಮೊದಲ ಬೀಚ್ ವಾಲಿಬಾಲ್ ಪಂದ್ಯವನ್ನು ಮಲ್ಪೆ ಬೀಚ್ನಲ್ಲಿ ಆಯೋಜಿಸಿದ್ದಾರೆ. 1995ರಲ್ಲಿ ಇಂಡಿಯನ್ ಬ್ಯಾಂಕ್ ಅಸೋಸಿಯೇಷನ್ ಮುಂಬೈ ಇದರ ಸಹ ಸಮಿತಿ ಸದಸ್ಯರಾಗಿ ಆಯ್ಕೆಗೊಂಡು ದೇಶದ ವಿವಿಧ ಕಡೆಗಳಲ್ಲಿ ವಾಲಿಬಾಲ್ ಪಂದ್ಯಾಟವನ್ನು ಆಯೋಜಿಸಿದ್ದಾರೆ. ವಾಲಿಬಾಲ್ ಕ್ಷೇತ್ರದಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡು ಮಿತ್ರವೃಂದ ಅಕಾಡೆಮಿಯ ಪ್ರತಿಭೆಗಳನ್ನು ವಿಶ್ವವಿದ್ಯಾನಿಲಯ, ಜಿಲ್ಲಾ, ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ವಾಲಿಬಾಲ್ ತರಬೇತುದಾರರಾಗಿ ಅದೆಷ್ಟೋ ವಾಲಿಬಾಲ್ ಕ್ರೀಡಾಪಟುಗಳ ಬೆಳವಣಿಗೆಯಲ್ಲಿ ಇವರ ಪಾತ್ರ ಅಮೋಘವಾದದ್ದು. ಧನ್ಯವಾದಗಳು ಸರ್. ಹಾಗೆಯೇ ಇನ್ನೋರ್ವರು ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಪದಕ ವಿಜೇತೆ ಯೋಗಪಟು ಪ್ರಣಮ್ಯ CA. ಅತಿ ಕಿರಿಯ ವಯಸ್ಸಿನಲ್ಲೇ ಹಿರಿಯ ಸಾಧನೆ ಮಾಡಿರುವ ಪ್ರಣಮ್ಯ ಅಗಳಿ ಹಲವಾರು ಪ್ರಶಸ್ತಿ ಸಾಧನೆಗೈದು ಸುಮಾರು 10 ಬಾರಿ ರಾಷ್ಟ್ರೀಯ ಯೋಗ ಚಾಂಪಿಯನ್ಶಿಪ್, ಅಂತಾರಾಷ್ಟ್ರೀಯ ಯೋಗ ಚಾಂಪಿಯನ್ಶಿಪ್, ಅತ್ಯಲ್ಪ ಸಮಯದಲ್ಲಿ ವಿಶ್ವ ದಾಖಲೆ, ಯೋಗದಲ್ಲಿ 5 ಸ್ಟಾರ್ ಯೋಗ ಅವಾರ್ಡ್, NYSF ಯೋಗ ಸ್ಪೋರ್ಟ್ಸ್ ಪ್ರಶಸ್ತಿ, ಗಿಜಾ ವರ್ಲ್ಡ್ ರೆಕಾರ್ಡ್, ಇಂಡಿಯಾ ನ್ಯಾಷನಲ್ ಎಕ್ಸಲೆನ್ಸ್ ಪ್ಲೇಯರ್ ಅವಾರ್ಡ್, ಯೂನಿವರ್ಸಲ್ ಬುಕ್ ಆಫ್ ರೆಕಾರ್ಡ್, ವರ್ಲ್ಡ್ ವೈಡ್ ಬುಕ್ ಆಫ್ ರೆಕಾರ್ಡ್, ಕ್ರೀಡಾ ಭಾರತಿ ಜೀಜಾಬಾಯಿ ಪ್ರಶಸ್ತಿ, ವಿವೇಕಾನಂದ ರಾಜ್ಯ ಯುವ ಪ್ರಶಸ್ತಿ, ಯೋಗ ಕಲಾ ಪ್ರತಿಭಾ ಪ್ರಶಸ್ತಿ, ವಿಶ್ವ ಯೋಗ ಒಲಿಂಪಿಯಾಡ್ ಪ್ರಶಸ್ತಿ, 7 ಬಾರಿ ರಾಜ್ಯ, ರಾಷ್ಟ್ರ ಯೋಗ ಕುಮಾರಿ ಪ್ರಶಸ್ತಿ, ರಾಜ್ಯ ಮತ್ತು ರಾಷ್ಟ್ರೀಯ ದಸರಾ ಯೋಗ ಚಾಂಪಿಯನ್ ಪ್ರಶಸ್ತಿ, ಹೀಗೆ ಹಲವಾರು ದಾಖಲೆಗಳನ್ನು ಪಡೆದ ಪ್ರಣಮ್ಯ ಸುಮಾರು 250ಕ್ಕಿಂತ ಹೆಚ್ಚಿನ ಪ್ರಶಸ್ತಿ ಪದಕಗಳನ್ನು ಪಡೆದಿರುತ್ತಾರೆ. ಇವರು ಸತತ 8 ಬಾರಿ ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿ ಪಡೆದು ವಿಶ್ವ ದಾಖಲೆ ಪಡೆದವರು. ಅಗಳಿ ಕುಟುಂಬದ ಯೋಗ ಕುವರಿ ಪ್ರಣಮ್ಯ ಅಗಳಿ, ಚಂದ್ರಹಾಸ್ AP ಹಾಗೂ ಹೇಮಾ ಚಂದ್ರಹಾಸ್ ಅಗಳಿ ಇವರ ಪುತ್ರಿ. ಪುತ್ತೂರಿನ ಅಕ್ಷಯ ಕಾಲೇಜ್ ಸಂಪ್ಯ ಇಲ್ಲಿ BSc ಫ್ಯಾಷನ್ ಡಿಸೈನ್ ಪದವಿ ವಿದ್ಯಾರ್ಥಿನಿಯಾಗಿರುವ ಇವರು ಯೋಗ ಸಾಧನೆಯ ಕೀರ್ತಿ ಉತ್ತುಂಗಕ್ಕೇರಲಿ ಎಂಬುದೇ ನಮ್ಮೆಲ್ಲರ ಹಾರೈಕೆ. ಉತ್ತಮ ಕ್ರೀಡಾಪಟು ಆಗಿರುವಂತಹ ಶ್ರೀ P. ನಾರಾಯಣನ್ ಇವರು ನಮ್ಮ ಗವರ್ನಿಂಗ್ ಕೌನ್ಸಿಲ್ ನ ಸದಸ್ಯರು ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗ್ತಿದೆ. ಹಾಗೆಯೇ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿ ಪ್ರಣಮ್ಯ CA ಇವರು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ದೇಶವನ್ನ ಪ್ರತಿನಿಧಿಸಿ ಅದೆಷ್ಟೋ ಪ್ರಶಸ್ತಿಗಳನ್ನ ತಮ್ಮ ಮುಡಿಗೇರಿಸಿಕೊಂಡಂತಹ ಇವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಕಾರ್ಯಕ್ರಮದ ಮುಂದಕ್ಕೆ ಶ್ರೀಯುತ ಪದ್ಮರಾಜ್ R ಕೋಶಾಧಿಕಾರಿ, ಗೋಕರ್ಣೇಶ್ವರ ದೇವಸ್ಥಾನ, ಮಂಗಳೂರು, ಹಾಗೆ ಉತ್ತಮ ವಾಗ್ಮಿಯೂ ಕೂಡ ಹೌದು. ತಮಗಿದು ಮಾತಿನ ಕಟ್ಟಿಸು. ಅಕ್ಷಯ ಕಾಲೇಜ್ ಪುತ್ತೂರು ಇದರ ಅಕ್ಷಯ ವೈಭವ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಆಶೀರ್ವಚನ ನೀಡಿ ಇಲ್ಲಿಂದ ನಿರ್ಗಮಿಸಿರುವಂತಹ ಪರಮ ಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರೇ, ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಪರಮ ಪೂಜ್ಯ ಶ್ರೀ ಶ್ರೀ ಮಹಾಬಲೇಶ್ವರ ಸ್ವಾಮೀಜಿಯವರೇ, ಅಧ್ಯಕ್ಷತೆ ವಹಿಸಿರುವಂತಹ ಈ ಕ್ಷೇತ್ರದ ಒಬ್ಬ ಕ್ರಿಯಾಶೀಲ ಶಾಸಕರಾದಂತಹ ಆತ್ಮೀಯರು ಆದಂತಹ ಶ್ರೀಯುತ ಸಂಜೀವ ಮಠಂದೂರವರೇ, ಹಾಗೆಯೇ ನನ್ನೊಬ್ಬರು ಮಾರ್ಗದರ್ಶಕರು, ನನ್ನ ಊರು ಚಿಕ್ಕಮಗಳೂರು ಕ್ಷೇತ್ರದವರೇ ಆಗಿರುವಂತಹ ಈಗಾಗಲೇ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಶ್ರೀಯುತ ಭೋಜೇಗೌಡ್ರೆ, ಬಿಲ್ಲವ ಮಹಾಮಂಡಲ, ರಾಷ್ಟ್ರೀಯ ಬಿಲ್ಲವ ಮಹಾಮಂಡಲ ಇದರ ಅಧ್ಯಕ್ಷರು ನನ್ನ ಆತ್ಮೀಯರು ಆದಂತಹ ಶ್ರೀಯುತ ರಾಜಶೇಖರ್ ಕೋಟ್ಯಾನ್ರವರೇ, ನನ್ನ ಹಿರಿಯರು
ಮಾರ್ಗದರ್ಶಕರಾದಂಥ ಶ್ರೀಯುತ ಚಿತ್ತರಂಜನ್ ಗರೋಡಿಯವರೇ, ಫಾದರ್ ಸ್ಟ್ಯಾನಿ ಪಿಂಟೋ ಅವರೇ, ಶ್ರೀಯುತ ಅಜೀಜ್ರವರೇ, ಹಾಗೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ಈ ಒಂದು ಕಾಲೇಜಿನ ಆಡಳಿತ ಮಂಡಳಿಯ ಸದಸ್ಯರೇ, ಉಪನ್ಯಾಸಕರೇ, ವಿದ್ಯಾರ್ಥಿಗಳೇ, ಹಾಗೂ ನನ್ನ ಎಲ್ಲ ಬಂಧು ಮಿತ್ರರೇ, ಬಹಳ ಸಂತೋಷ ಆಗ್ತಾ ಇದೆ. ಈಗಾಗಲೇ ರಾಜಶೇಖರ್ ಕೋಟಿಯನ್ರವರು ಹೇಳಿದರು, ಬ್ರಹ್ಮಶ್ರೀ ನಾರಾಯಣ ಗುರುಗಳ ಏನು ಒಂದು ತತ್ವ ಸಂದೇಶ ಇದೆ, ವಿದ್ಯೆಯಿಂದ ಸ್ವತಂತ್ರರಾಗಿರಿ, ಸಂಘಟನೆಯಿಂದ ಬಲಯುತರಾಗಿರಿ ಅಂತ ಹೇಳಿ. ಈ ಒಂದು ಕೆಲಸವನ್ನು ತನ್ನಲ್ಲಿ ತಾನೇ ಈ ಒಂದು ತತ್ವ ಸಂದೇಶವನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಇವತ್ತು ಜಯಂತರವರು ಮಾಡಿರುವಂಥ ಸಾಧನೆ ಖಂಡಿತವಾಗ್ಲೂ ಆ ನಾರಾಯಣ ಗುರುಗಳಿಗೆ ಮೆಚ್ಚುಗೆ ಆಗಿದೆ. ನಾನು ಅವರನ್ನು ಅಭಿನಂದಿಸ್ತಿದ್ದೇನೆ. ಬಹುಶಃ ಈ ಒಂದು ಸಾಧನೆ ಅವರು ಮಾಡಬೇಕು ಅಂತ ಇದ್ದರೆ ಏನು ಅವರು ಹಾಸಿಗೆ ಇದರಿಂದ ಬಂದದ್ದಲ್ಲ, ನಡ್ಕೊಂಡು ಬಂದದ್ದಲ್ಲ, ಕಲ್ಲು ಮುಳ್ಳಿನ ದಾರಿಯನ್ನು ತುಳಿದು ಅವರು ಬಂದಿದ್ದಾರೆ, ತುಂಬ ಕಷ್ಟಪಟ್ಟಿದ್ದಾರೆ, ಟೀಕೆ ಟಿಪ್ಪಣಿಗಳನ್ನು ಎದುರಿಸಿದ್ದಾರೆ ಇದನ್ನು ಮಾಡಿಕೊಂಡು ಬರಲಿಕ್ಕೆ. ನಾನು ಅವರನ್ನು ಹೃದಯಪೂರ್ವಕವಾಗಿ ಅಭಿನಂದಿಸ್ತಿದ್ದೇನೆ. ಇವತ್ತು ಬರ್ತಿರ್ಬೇಕಾದ್ರೆ ಈ ಕಾಲೇಜನ್ನು ನಾನು ನೋಡಿದೆ, ಏನೆಲ್ಲ ಫೆಸಿಲಿಟೀಸ್ ಇದೆ ಇದನ್ನು ನೋಡ್ತಿದ್ರು. ಈ ಕಾಲೇಜನ್ನು ನೋಡಬೇಕಾದ್ರೆ ನನಗೇನು ಅನಿಸ್ತಂದರೆ, ನಾನು ಇಂಥ ಕಾಲೇಜಲ್ಲಿ ಯಾವತ್ತೂ ವ್ಯಾಸಂಗ ಮಾಡಲಿಲ್ಲ, ಆದರೆ ಇಂದಿನ ವಿದ್ಯಾರ್ಥಿಗಳಿಗೆ ಇದು ಸಿಕ್ಕಿರುವಂಥ ಭಾಗ್ಯ, ಈ ಒಂದು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಇದು ಸಿಕ್ಕಿರುವಂಥ ಭಾಗ್ಯ. ಸುಸಜ್ಜಿತವಂಥ ಕ್ಲಾಸ್ ರೂಮ್, ಅದಕ್ಕೆ ಬೇಕಾದಂಥ ಇಕ್ವಿಪ್ಮೆಂಟ್ಸ್ ಎಲ್ಲದನ್ನೂ ಕೊಟ್ಟಿದ್ದಾರೆ. ನಾವಿನ್ನು ವಿದ್ಯಾರ್ಥಿಗಳಾದವರು ನಾವೇನು ಮಾಡಬೇಕು? ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಶಾಲೆಗೆ ಕಳಿಸ್ತಾರೆ, ಕಾಲೇಜಿಗೆ ಕಳಿಸಿದ್ದಾರೆ, ಒಂದು ಉತ್ತಮ ಕಾಲೇಜಿಗೆ ನಮ್ಮನ್ನು ಕಳಿಸಿಕೊಟ್ಟು ನಿಮ್ಮನ್ನು ಅಡ್ಮಿಷನ್ ಮಾಡಿಸಿದ್ದಾರೆ. ಇಲ್ಲಿ ಇನ್ನು ಈ ಕಾಲೇಜಿನ ಕೀರ್ತಿಯನ್ನು ಬೆಳಗಿಸುವಂಥ ಕೆಲಸ ಅದು ನಿಮ್ಮಿಂದ ಆಗಬೇಕು. ಇದರಿಂದ ಜಯಂತ್ರವರು ಮಾಡಿರುವಂಥ ಈ ಸಾಧನೆಗೆ ನೀವೊಂದು ಮುಕ್ಕುಟ ಇಟ್ಟಂತಾಗುತ್ತದೆ. ಬಂಧುಗಳೇ, ಇಂದು ಇಲ್ಲಿ ಅವರು ಹಲವಾರು ಕೋರ್ಸ್ಗಳನ್ನು ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಬಹುಶಃ ಭೋಜೇಗೌಡ ಸರ್ ಮಾತಾಡಿದರು, ಅವರ ಮಾತನ್ನು ನಾವೆಲ್ಲರೂ ಕೇಳಿದ್ದೇವೆ. ಅವರ ಪ್ರತಿಯೊಂದು ಮಾತಿನಲ್ಲಿಯೂ ಕೂಡ ಅರ್ಥ ಇತ್ತು. ಇದನ್ನು ನಾವು ಎಷ್ಟು ಜನ ನಾವು ಕೇಳ್ಕೊಂಡಿದ್ದೇವೋ ಅದನ್ನು ಮಾತನ್ನು ಕೇಳಿ ಒಂದು ಕಿವಿಯಲ್ಲಿ ಕೇಳಿ ಇನ್ನೊಂದು ಕಿವಿಯಲ್ಲಿ ಬಿಡ್ಬೋದು. ಆದರೆ ಅವರ ಮಾತನ್ನು ನೀವು 10 ಜನ ಕೇಳಿದ್ರೂ ಪರವಾಗಿಲ್ಲ, ಅದನ್ನು ಸರಿಯಾಗಿ ನೀವು ಅದನ್ನು ಅಳವಡಿಸಿಕೊಂಡ್ರೆ ಅದು ಭಾರಿ ಒಳ್ಳೆಯದು. ಸ್ವಾಮೀಜಿ ಅವರು ಹೇಳಿದರು, ಧರ್ಮ ಉಳಿಸುವಂಥ ಕೆಲಸ ಇದು ಆಗಬೇಕು, ಇಲ್ಲಿ ಆಗಬೇಕು ಅಂತ ಹೇಳಿದರು. ನಾರಾಯಣ ಗುರುಗಳೇ ಹೇಳಿರುವಂಥದ್ದು ಯಾವುದು ಅಂದರೆ ಮಾನವೀಯತೆಯ ಧರ್ಮ, ಆ ಧರ್ಮ ಬೆಳಗಬೇಕು, ಸಾಮರಸ್ಯದ ಬದುಕು ನಮ್ಮದೆಲ್ಲ ಆಗಬೇಕು ಅಂತ ಹೇಳುವಂಥದ್ದು. ಈ ಎಲ್ಲ ಕೆಲಸಗಳು ಇಲ್ಲಿ ಆಗಲಿಕ್ಕೆ ಒಂದು ನಮ್ಮ ಜಯಂತ್ ನಡುಬೈಲ್ರವರು ಈ ಕಟ್ಟಿಸಿರುವಂಥ ಕಾಲೇಜ್ ಇದರಿಂದ ಖಂಡಿತವಾಗಲೂ ಸಾಧ್ಯ ಆಗುತ್ತೆ ಅನ್ನುವಂಥ ವಿಶ್ವಾಸ ಇದೆ. ಇಂದು ಹಲವಾರು ಜನರನ್ನು ಇಲ್ಲಿ ಕರೆಸಿದ್ರು, ಅವರಿಗೆ ಸನ್ಮಾನ ಮಾಡಿದರು. ಈ ಸಂಸ್ಥೆಯ ಒಂದು ಇದನ್ನು ಕಟ್ಟಡವನ್ನು ಕಟ್ಟಬೇಕಾದ್ರೆ ಯಾರೆಲ್ಲ ಕಷ್ಟಪಟ್ಟು ದುಡಿದಿದ್ದಾರೆ ಅವರನ್ನೊಂದು ಸನ್ಮಾನ ಮಾಡುವಂಥ ಕಾರ್ಯಕ್ರಮ. ಹಾಗೆ ಈ ಕಾಲೇಜಿನ ಮುಖಾಂತರ ಈ ಸಂಸ್ಥೆಗೆ ಕೀರ್ತಿ ತಂದು ಈ ರಾಷ್ಟ್ರಕ್ಕೆ ತನ್ನದೇ ರೀತಿಯ ಕಾಣಿಕೆಯನ್ನು ಕೊಟ್ಟಂತಹ ಪ್ರತಿಭಾನ್ವಿತರನ್ನು ಅಭಿನಂದಿಸುವಂಥ ಕಾರ್ಯಕ್ರಮಗಳನ್ನು ಕೂಡ ಮಾಡಿದರು. ನಿಜವಾಗ್ಲೂ ಒಳ್ಳೆಯ ಕೆಲಸ. ನಾನು ಅಭಿನಂದನೆ ಪಡೆದುಕೊಂಡವರನ್ನು ಅಭಿನಂದಿಸ್ತಿದ್ದೇನೆ. ಜಯಂತ್ರವರ ಈ ಎಲ್ಲ ಕೆಲಸ ನಮ್ಮೆಲ್ಲರಿಗೂ ಇದೊಂದು ಅನುಕರಣೀಯ. ವಿಶೇಷವಾಗಿ ನನ್ನ ಒಂದು ಸ್ವಾರ್ಥದ ಮಾತನ್ನು ನಾನು ಇಲ್ಲಿ ನಾನು ಸ್ವಾರ್ಥಿ ಅಂತ ನೀವು ಹೇಳ್ಬೋದು. ಜಯಂತ್ರವರು ಮಾಡಿರುವಂಥ ಕೆಲಸ, ಬಿಲ್ಲವ ಸಮಾಜದಲ್ಲಿ ವಿದ್ಯಾಸಂಸ್ಥೆಗಳನ್ನು ಕಟ್ಟಿದವರು ಬಹಳ ಕಡಿಮೆ. ಇಂದು ಇದೊಂದು ಬಿಲ್ಲವ ಸಮಾಜದವರು ಒಂದು ಈ ಸಂಸ್ಥೆಯನ್ನು ಕಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಬಹಳಷ್ಟು ಹೆಮ್ಮೆ ಆಗ್ತಾ ಇದೆ. ನಾವು ದೈವಸ್ಥಾನ ಇದರಲ್ಲೇ ನಾವು ಹೋಗ್ತಾ ಇದ್ದು ಇಲ್ಲ, ನಾವು ವಿದ್ಯಾಸಂಸ್ಥೆಗಳನ್ನು ಮುಂದಕ್ಕೆ ನಾವು ಕಟ್ಟಿಸ್ತೇವೆ, ಇದನ್ನು ಬೆಳೆಸ್ತೇವೆ, ನಮ್ಮ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡ್ತೇವೆ, ಈ ರಾಷ್ಟ್ರಕ್ಕೆ ಒಂದು ಒಳ್ಳೆಯ ಪ್ರಜೆಯನ್ನು ನಾವು ಕೊಡ್ತೇವೆ ಅನ್ನುವಂಥ ನಿರ್ಧಾರವನ್ನು ಅವರು ಮಾಡಿದ್ದಾರೆ. ಅದಕ್ಕಾಗಿ ಅವರಿಗೆ ಇನ್ನೊಮ್ಮೆ ಅಭಿನಂದಿಸ್ತಾ ಅವರಿಗೆ ಪರಮಾತ್ಮ ಇನ್ನಷ್ಟು ಶಕ್ತಿ ಕೊಡಲಿ, ಇಂಥ ವಿದ್ಯಾಸಂಸ್ಥೆಗಳು ನಮ್ಮ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಇನ್ನಷ್ಟು ಉದಯವಾಗಲಿ ಅಂತ ಹೇಳ್ತಾ ಎಲ್ರಿಗೂ ವಂದಿಸ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತಿದ್ದೇನೆ. ಜೈ ಗುರುದೇವ್. ತಮ್ಮ ಮನದಾಳದ ಮಾತಿಗೆ ಧನ್ಯವಾದಗಳು ಸರ್. ಕಾರ್ಯಕ್ರಮದ ಮುಂದಕ್ಕೆ ಫಾದರ್ ಸ್ಟ್ಯಾನಿ ಪಿಂಟೋ, ಕ್ಯಾಂಪಸ್ ನಿರ್ದೇಶಕರು, ಸೇಂಟ್ ಫಿಲೋಮಿನಾ ಕಾಲೇಜ್ ಪುತ್ತೂರು, ಇವರಿಗಾಗಿ ಮಾತಿನ ಕಟ್ಟೆ. ಫಾದರ್ ಸ್ಟ್ಯಾನಿ ಪಿಂಟೋ ಸರ್. ಅಕ್ಷಯ ಕಾಲೇಜು ಪುತ್ತೂರು ಅಕ್ಷಯ ವೈಭವ 2022 ಈ ಕಾರ್ಯಕ್ರಮದಲ್ಲಿ ಆಶೀರ್ವಚನವನ್ನು ನೀಡಿರುವ ಪರಮಪೂಜ್ಯ ಗುರುಗಳೇ, ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ ಸಂಜೀವ ಮಠಂದೂರು ಶಾಸಕರು, ಪುತ್ತೂರು ವಿಧಾನಸಭಾ ಕ್ಷೇತ್ರ, ಶ್ರೀ ಎಸ್ ಎಲ್ ಭೋಜೇಗೌಡ ಸದಸ್ಯರು ವಿಧಾನ ಪರಿಷತ್,
ಹಾಗೂ ರಾಜಶೇಖರ್ ಕೋಟ್ಯಾನ್ರವರೇ, ಶ್ರೀ ಪದ್ಮರಾಜರವರೇ, ಶ್ರೀಮತಿ ಸರಸ್ವತಿಯವರೇ, ಶ್ರೀ ಅಜೀಜಿಯವರೇ ಹಾಗೂ ಈ ಕಾಲೇಜಿನ ಅಧ್ಯಕ್ಷರಾದಂತಹ ಜಯಂತ್ ನಡುಬೈಲವರೇ, ಪ್ರಾಂಶುಪಾಲರಾದಂತಹ ಸಂಪತ್ ಬಕ್ಕಳ್ರವರೇ, ಅರ್ಪಿತ್ ಟಿ ಎ ಆಡಳಿತಾಧಿಕಾರಿ, ಎಲ್ಲ ಆಡಳಿತ ಮಂಡಳಿಯ ಸದಸ್ಯರೇ, ಶಿಕ್ಷಕೇತರ ವೃಂದದವರೇ, ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ, ನಮ್ಮ ನೆರೆಕರೆಯಲ್ಲೇ ಇನ್ನೊಂದು ಸುಸಜ್ಜಿತವಾದ ಕಾಲೇಜು ಬಂದಿದೆ, ಅದು ಕೂಡ ಪುತ್ತೂರಲ್ಲಿ. ಇದು ನಮಗೆ ಹೆಮ್ಮೆಯ ವಿಚಾರ. ಪುತ್ತೂರಿನಲ್ಲಿ ಒಂದು ಇಂತಹ ಕಾಲೇಜು ಬಂದಿರುವುದು ಖಂಡಿತವಾಗಿ ಹೆಮ್ಮೆಯ ವಿಚಾರ. ಅದನ್ನು ಹೇಳಿಕೊಳ್ಳಲಿಕ್ಕೆ ನಮಗೆ ತುಂಬ ಖುಷಿ ಆಗ್ತದೆ. ಮುಂದಿನ ದಿನಗಳಲ್ಲಿ ಪುತ್ತೂರು ಒಂದು ದೊಡ್ಡ ಸಿಟಿಯಾಗಿ ಮಾರ್ಪಾಡಲು ಖಂಡಿತವಾಗಿ ಬಹಳಷ್ಟು ವಿಶೇಷತೆಗಳು ಈ ಪುತ್ತೂರಿನಲ್ಲಿವೆ. ಮುತ್ತಿನ ನಗರಿ ಪುತ್ತೂರು ಅಂತ ನಾವು ಹೇಳ್ತೇವೆ. ಖಂಡಿತವಾಗಿ ಈ ಅಕ್ಷಯ ಕಾಲೇಜು ಈ ಪುತ್ತೂರಿಗೆ ಒಂದು ಕೀರ್ತಿ ಕಿರೀಟವಾಗಿ ಮಾರ್ಪಾಡುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಇಲ್ಲಿ ಮಾತಾಡಿದಂಥ ಅತಿಥಿಗಳು ಹೇಳಿದರು, ಯಾವುದೇ ಕಾಲೇಜ್ ಆಗಲಿ ಯಾವುದೇ ಸಂಸ್ಥೆ ಆಗಲಿ ಸ್ವಲ್ಪ ಕಟ್ಟಲಿಕ್ಕೆ ಮತ್ತು ಅದನ್ನು ಮುಂದೆ ಕೊಂಡೋಗಲಿಕ್ಕೆ ಅದು ಸ್ವಲ್ಪ ಕಷ್ಟದ ವಿಚಾರ. ಕನಸು ಕಾಣಲು ಸುಲಭ, ಆ ಕನಸನ್ನು ನನಸು ಮಾಡಲು ಬೆವರಿನ ಹನಿ ಬೇಕು ಅಂತ ಪೂಜ್ಯರು ಹೇಳಿದರು. ಖಂಡಿತವಾಗಿ ಈ ಬೆವರಿನ ಹನಿ ಶ್ರೀ ಎಸ್ ಆನಂದಾಚಾರ್ಯ, ಸ್ಥಾಪಕ ಅಧ್ಯಕ್ಷರು ಗೋರಿಯ ಕಾಲೇಜು, ಇವರು ಖಂಡಿತವಾಗಿ ಈ ಬೆವರಿನ ಹನಿಯನ್ನು ನೀಡಿದ್ದಾರೆ. ಆ ಬೆವರಿನ ಹನಿಯನ್ನು ಕನಸಾಗಿ ನನಸಾಗಿ ಮುಂದೆ ತೆಗೆದು ಹೋಗಲು ಬಂದಿರುವಂಥವರು ಜಯಂತ್ ನಡುಬೈಲು. ನಾನು ಬಂದಾಗಿಂದ ಅವರ ಮುಖವನ್ನು ನೋಡ್ತಾ ಇದ್ದೇನೆ, ಎಲ್ಲರಕ್ಕಿಂತ ಜಾಸ್ತಿ ಟೆನ್ಷನ್ ಅವರ ಮುಖದಲ್ಲಿದೆ. ಖಂಡಿತವಾಗಿಯೂ ಜಯಂತ್ ನಡುಬೈಲ್ ಅವರೇ, ನೀವು ಈ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಮಾಡುವಂಥ ಕೆಲಸ ಇದು ಸೇವೆಯ ಕೆಲಸ. ಶಿಕ್ಷಣ ಒಂದು ಸೇವೆ ಅಂತ ಹೇಳ್ತಾರೆ. ಶಿಕ್ಷಣ ಒಂದು ವ್ಯಾಪಾರೀಕರಣ ಅಲ್ಲ. ಕೆಲವೊಂದು ಸಲ ಅದು ಆ ವ್ಯಾಪಾರೀಕರಣ ಆಗ್ತದೆ. ಆದರೆ ವ್ಯಾಪಾರೀಕರಣವಾಗದೆ ಒಂದು ಸುಸಂಸ್ಕೃತ ಶಿಕ್ಷಣವನ್ನು ನೀಡುವ ಮುಖಾಂತರ ಒಂದು ಸೇವೆಯ ಜೀವನವನ್ನು, ಸೇವೆಯ ಕಾರ್ಯವನ್ನು ತಾವು ಕೈಗೊಂಡಿದ್ದೀರಿ. ಖಂಡಿತವಾಗಿ ನಿಮಗೆ ಯಶಸ್ಸು ಸಿಗುತ್ತದೆ. ದೇವರು ತಮ್ಮ ಜೊತೆಗೆ ಇರುತ್ತಾರೆ. ಇದರ ಜೊತೆಗೆ ನಿಮ್ಮ ಸಿಬ್ಬಂದಿ ವರ್ಗ, ನಿಮ್ಮ ವಿದ್ಯಾರ್ಥಿಗಳಿಗೆ ದೇವರು ಒಳ್ಳೆಯದು ಮಾಡಲಿ. ಈ ಶಿಕ್ಷಣ ಸಂಸ್ಥೆ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಶಿಕ್ಷಣ ಸಂಸ್ಥೆಯಾಗಿ ಮಾರ್ಪಾಡಲಿ ಎಂದು ಆಶಿಸುತ್ತಾ ತಮಗೆಲ್ಲರಿಗೂ ಒಳಿತನ್ನು ಬಯಸುತ್ತೇನೆ. ಸರ್ವೇ ಜನ ಸುಖಿನೋ ಭವಂತು. ತಮ್ಮ ಶುಭ ಹಾರೈಕೆಗೆ ಧನ್ಯವಾದಗಳು ಸರ್. ಅನ್ಯ ಕಾರ್ಯ ನಿಮಿತ್ತ ತೆರಳಿರುವ ಕಾರಣ ಇಂದಿನ ಸಭಾಧ್ಯಕ್ಷ ಸ್ಥಾನವನ್ನ ವಹಿಸಿರುವವರು ಶ್ರೀಯುತ ಸಂಜೀವ ಮಠಂದೂರು, ಶಾಸಕರು, ಪುತ್ತೂರು ವಿಧಾನಸಭಾ ಕ್ಷೇತ್ರ. ತಮ್ಮ ಅಧ್ಯಕ್ಷೀಯ ನುಡಿಗಳು. ಕಾರ್ಯಕ್ರಮ ಮುಗಿಯುವುದಿಲ್ಲ, ಅಧ್ಯಕ್ಷರು ಸ್ವಲ್ಪ ಬೇಗ ಮುಗಿಸಿ ಬೇರೆ ಕಾರ್ಯಕ್ರಮ ಇರೋ ಕಾರಣ ಅಧ್ಯಕ್ಷೀಯ ಮಾತುಗಳು ಈಗ ಆಗ್ತಾ ಇದೆ. ಅಕ್ಷಯ ಕಾಲೇಜ್ ಪುತ್ತೂರು ಇದರ ಅಕ್ಷಯ ವೈಭವ 2022ರ ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ನಮಗೆಲ್ಲ ಆಶೀರ್ವಚನ ಮಾಡಲಿರುವಂಥ ಪರಮ ಪೂಜ್ಯ ಶ್ರೀ ಶ್ರೀ ಮಹಾಬಲೇಶ್ವರ ಸ್ವಾಮೀಜಿಯವರ ಪಾದಚರಣಗಳಿಗೆ ನಮಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ವಿರಾಜಮಾನರಾಗಿರುವಂಥ ಎಸ್.ಎಲ್. ಭೋಜೇಗೌಡ್ರೆ, ಪಂಚಾಯತಿನ ಅಧ್ಯಕ್ಷರಂಥ ಸರಸ್ವತಿಯವರೇ, ರಾಜಶೇಖರ್ ಕೋಟ್ಯಾನವರೇ, ಚಿತ್ತರಂಜನವರೇ, ಪದ್ಮರಾಜ್ ಅವರೇ, ನಮ್ಮ ಫಾದರ್ ಸ್ಟ್ಯಾನಿ ಪಿಂಟೋ ಅವರೇ, ಅಜೀಜ್ ಅವರೇ, ಈ ಕಾರ್ಯಕ್ರಮದ ಆಯೋಜಕರು, ಈ ಕಾಲೇಜಿನ ಅಧ್ಯಕ್ಷರು ಅಂತ ಜಯಂತ್ ನಡುಬೈಲವರೇ, ಪ್ರಿನ್ಸಿಪಾಲ್ರಂಥ ಸಂಪತ್ ಪಕಲವರೇ, ಸ್ಥಾಪಕ ಅಧ್ಯಕ್ಷರು ಆದಂಥ ಆನಂದ ಆಚಾರ್ಯವರೇ, ಸೇರಿರುವಂಥ ಸಜ್ಜನ ಬಂಧುಗಳೇ, ಎಲ್ಲ ನಮ್ಮ ವಿದ್ಯಾರ್ಥಿನಿಯರೇ, ಮಾಧ್ಯಮದ ಮಿತ್ರರೇ, ನಾನು ಆರಂಭದಲ್ಲಿ ನಮ್ಮ ಆನಂದಾಚಾರ್ಯರನ್ನು ನಮ್ಮ ಅಕ್ಷಯ ಕಾಲೇಜಿಗೆ ಮುಂಚೆ ಗ್ಲೋರಿಯಾ ಕಾಲೇಜ್ ಆಗುವಾಗ ನೋಡ್ತಾ ಇದ್ದೆ. ಅವರು ಸಫಾರಿ ಧರಿಸಿ ಬರ್ತಾಯಿದ್ರು. ಗ್ಲೋರಿಯಾ ಕಾಲೇಜ್ ಆದಾಗ, ಅಕ್ಷಯ ಕಾಲೇಜ್ ಆದಾಗ ಜಯಂತನವರು ಕೋಟ ಆಗಿ ಬರ್ತಾ ಇದ್ದಾರೆ. ಇದು ಪರಿವರ್ತನೆ ಜಗದ ನಿಯಮ ಅಂತೇಳಿ ಶ್ರೀಕೃಷ್ಣ ಆಗ ಹೇಳಿದ್ದಾನೆ. ಇವತ್ತು ಆಗಾಗ ಪರಿವರ್ತನೆಗಳು ಆದಾಗ ಮಾತ್ರ ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್ ಅಂತೇಳಿ ಡಾರ್ವಿನ್ ಹೇಳಿದಾರೋ ನಾವು ಉಳಿಬಹುದು ಅಂತೇಳಿ, ನಾವು ಸಮಾಜದಲ್ಲಿ ತಮ್ಮತನವನ್ನು ತೋರಿಸಿಕೊಡ್ಬೋದು ಅಂತೇಳಿ ಈ ದಿಸೆಯಿಂದ ಇವತ್ತು ಶೈಕ್ಷಣಿಕವಾಗಿ ಕೂಡ ಇವತ್ತು NEP ಉಲ್ಲೇಖ ಮಾಡಿದರು. ರಾಷ್ಟ್ರೀಯ ಶಿಕ್ಷಣ ನೀತಿ ಬಂದ ಮೇಲೆ ಇವತ್ತು ಭಾರತೀಯ ಮೌಲ್ಯಗಳನ್ನು, ಭಾರತೀಯ ಸಂಸ್ಕೃತಿಯನ್ನು ಉಳಿಸಿಕೊಳ್ಳುವಂಥ ಒಂದು ಶಿಕ್ಷಣ ಪದ್ಧತಿ ಬೇಕು. ಮೆಕಾಲೆ ಪದ್ಧತಿಯಿಂದ ಈ ದೇಶದ ಶಿಕ್ಷಣ ಪದ್ಧತಿ ಹೊರಗೆ ಬರಬೇಕು ಅಂತೇಳಿ
ಈ ಶಿಕ್ಷಣ ಪದ್ಧತಿ ಬಂದ ಮೇಲೆ ಇವತ್ತು ಆ ಪರಿವರ್ತನೆಗೆ ಪೂರಕವಾಗಿ ನಮ್ಮ ಶಿಕ್ಷಣ ವ್ಯವಸ್ಥೆ, ನಮ್ಮ ಶಿಕ್ಷಣ ಸಂಸ್ಥೆಗಳು ಇವತ್ತು ಅಣಿಯಾದಾಗ ಮಾತ್ರ ಜಗತ್ತಲ್ಲಿ ಭಾರತದ ಐಡೆಂಟಿಟಿಯನ್ನು ಮತ್ತೊಮ್ಮೆ ತೋರಿಸಿಕೊಡ್ಬೋದು. ಈ ದಿಸೆಯಿಂದ ಇವತ್ತು ಈ ಒಂದು ಕಾಲೇಜು, ವಿಶೇಷವಾಗಿ ಅಕ್ಷಯ ಕಾಲೇಜ್, ಇತರಿಗಿಂತ ಒಂದು ಡಿಫರೆಂಟ್ ಆಗಿರುವಂಥ ಒಂದು ಕಾಲೇಜ್. ಎಲ್ಲವೂ ಡಿಗ್ರಿಯಲ್ಲಿ BA BCom ಆರ್ಟ್ಸ್ ಏನು ಸೈನ್ಸನ್ನು ಕೊಡ್ತಾ ಇದ್ದರೆ, ಇದು ವೈವಿಧ್ಯಮಯವಾಗಿ ಇವತ್ತಿನ ಅವಶ್ಯಕತೆಗೆ ಪೂರಕವಾಗಿ, ವಿಶೇಷವಾಗಿ ಫ್ಯಾಷನ್ ಡಿಸೈನ್. ನಮ್ಮ ಸ್ವಾಮೀಜಿಯವರು ಕೇಳ್ತಾ ಇದ್ರು, ಗುರು ದೇವಾನಂದ ಸ್ವಾಮೀಜಿಯವರು, ಫ್ಯಾಷನ್ ಡಿಸೈನ್ ಏತೇತ ವಿಭಾಗ ಉಂಟು ಅಂತ ಹೇಳಿದರು. ಡಿಪ್ಲೊಮೊ, ಡಿಗ್ರಿ, ಬೇರೆ ಬೇರೆ ಕೋರ್ಸ್ಗಳು ಇದೆ. ಎಲ್ಲ ನಾವು ಫ್ಯಾಷನ್ ಪ್ರಿಯರಿ, ಸಹಜವಾಗಿ ಸರಿಯಲ್ಲ. 4 ಜನರ ಮುಂದೆ ನಾನು ಚೆನ್ನಾಗಿ ಕಾಣಬೇಕು, ನನ್ನನ್ನು ಅವನು ನೋಡಬೇಕು ಅಂತ ಇದೆ. ನಾನು ಚೆನ್ನಾಗಿ ನೋಡಬೇಕಿದ್ರೆ ನನಗೆ ರೂಪ ಇಲ್ಲ ಇದ್ದರೂ ನನಗೆ ರೂಪ ಭರಿಸುವಂಥ ಕೆಲಸವನ್ನು ಆ ಡ್ರೆಸ್ ಮಾಡ್ತದೆ, ಆ ಫ್ಯಾಷನ್ ಡಿಸೈನ್ ಮಾಡ್ತದೆ. ಇವತ್ತಿನ ಈ ಶೋಕಿ ಜೀವನದಲ್ಲಿ, ಐಷಾರಾಮದ ಬದುಕಲ್ಲಿ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಕೂಡ ಪರಿಚಯಿಸುವಂಥ ಕೆಲಸ ಒಬ್ಬ ವಿದ್ಯಾರ್ಥಿ ಮಾಡಬಹುದು ಅಂತೇಳಿ ಬಹುಶಃ ಈ ಅಕ್ಷಯ ಕಾಲೇಜಿನಿಂದ ನಮ್ಮ ಜಯಂತನ್ನ ಮತ್ತು ಆನಂದಾಚಾರ್ಯ ಮಾಡ್ತಾ ಇದ್ದಾರೆ. ಅವರಿಗೆ ನಾನು ಅಭಿನಂದನೆಯನ್ನು ಕೊಡ್ತಾ ಇದ್ದೇನೆ. ವಿಶೇಷವಾಗಿ ಇವತ್ತು ವಿದ್ಯಾರ್ಥಿಗಳು ಈ ದೇಶದ ಆಸ್ತಿ ಆಗಬೇಕು. ನಾನು ಹೇಳಿದ್ದಲ್ಲ, APJ ಅಬ್ದುಲ್ ಕಲಾಂ ಒಮ್ಮೆ ಹೇಳ್ತಾರೆ, ಮಕ್ಕಳಿಗೆ ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ಈ ದೇಶದ ಆಸ್ತಿಯನ್ನಾಗಿ ಮಾಡಿ ಅಂತೇಳಿ. ಅಂಥ ಕೆಲಸ ಇವತ್ತು ತಂದೆ ತಾಯಿ ಒಂದು ವಿದ್ಯಾಸಂಸ್ಥೆ ಮಾಡಿದಾಗ ಈ ವಿದ್ಯಾರ್ಥಿಗಳು ಭವಿಷ್ಯದ ಈ ದೇಶದ ರೂವಾರಿಗಳಾಗ್ಬೋದು, ಭವಿಷ್ಯದಲ್ಲಿ ಈ ದೇಶವನ್ನು ಮುನ್ನಡೆಸುವಂಥ ನಾಯಕರಾಗ್ಬೋದು, ಭವಿಷ್ಯದಲ್ಲಿ ಈ ದೇಶದ ವಿಜ್ಞಾನಿಗಳಾಗ್ಬೋದು, ಭವಿಷ್ಯದಲ್ಲಿ ಒಬ್ಬ ಪ್ರಗತಿಪರ ಕೃಷಿಕನೂ ಆಗ್ಬೋದು. ಈ ಕೆಲಸ ಇವತ್ತು ಒಂದು ವಿದ್ಯಾಸಂಸ್ಥೆ ಮಾಡಬೇಕಾಗಿದೆ. ಕೇವಲ ವೈಟ್ ಕಾಲರ್ ಜಾಬಿಗೆ ಸೀಮಿತ ಆಗದೆ ಸಮರ್ಪಿತ ಬದುಕಿನೆಡೆಗೆ ನಮ್ಮ ವಿದ್ಯಾಭ್ಯಾಸ ಇವತ್ತು ಹೋಗಬೇಕಾಗಿದೆ. ಆ ಕೆಲಸವನ್ನು ಮಾಡುವಂಥ ಕೆಲಸ ಇವತ್ತು ಈ ಕಾಲೇಜಿಂದ ಆದಾಗ ಮಾತ್ರ ಸಾರ್ಥಕತೆಯನ್ನು ಪಡ್ಕೊಳ್ಬೋದು. ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿಯೂ ಸಾಮರ್ಥ್ಯ ಇದೆ. ಸ್ವಾಮಿ ವಿವೇಕಾನಂದರು ಹೇಳಿದಾಗೆ, ಯು ಹ್ಯಾವ್ ಪವರ್, ಯು ಡೂ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಅಂತೇಳಿ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ಅಂತ ಅದ್ಭುತವಾದಂಥ ಶಕ್ತಿ ಪ್ರತಿಯೊಬ್ಬನಲ್ಲಿ ಇದೆ. ಆ ಅದ್ಭುತವಾದಂಥ ಶಕ್ತಿ ಹೊರಹೊಮ್ಮುವಂಥ ಕೆಲಸ ಇವತ್ತು ಇಂಥ ಶಿಕ್ಷಣ ಸಂಸ್ಥೆಯಲ್ಲಿ ಆಗಬೇಕಿದೆ. ಆ ದಿಸೆಯಿಂದ ಇವತ್ತು ವಿಶೇಷವಾಗಿ ಅಕ್ಷಯ ಹೆಸರನ್ನು ಇಟ್ಟಿದ್ದಾರೆ. ಸ್ವಾಮೀಜಿಯವರು ಅಕ್ಷಯದ ಬಗ್ಗೆ ಬಹಳಷ್ಟು ವಿವರಣೆಯನ್ನು ಕೊಟ್ಟರು. ಬಹುಶಃ ಅವರು ಲಕ್ಷ್ಮೀ ಪುತ್ರರು, ಜಯಂತಣ್ಣ ಅವ್ರದ್ದೆಲ್ಲ ಅಕ್ಷಯವೇ, ಎಲ್ಲವೂ ಅವ್ರದ್ದು ಹೆಸರು ಅಕ್ಷಯದಿಂದ ಆರಂಭ ಆಗಿದೆ. ಅಲ್ಲಿ ಕ್ಷಯ ಇಲ್ಲ, ಅಕ್ಷಯ ಆಗ್ತಾ ಇದೆ. ಕಾಲೇಜು ಕೂಡ ಅದೇ ರೀತಿಯಲ್ಲಿ ಅಕ್ಷಯವನ್ನು ಕಾಣಲಿ, ಅದರ ಜೊತೆಯಲ್ಲಿ ವೈಭವವನ್ನು ಕೂಡ ಸೇರಿದ್ದಾರೆ. ನಮ್ಮ ದೇಶದ ಪ್ರಧಾನಿಯವರು ಕಾಶಿಯನ್ನು ಅಭಿವೃದ್ಧಿ ಮಾಡಬೇಕಿದ್ರೆ, ಅಲ್ಲಿ ಜೀರ್ಣೋದ್ಧಾರ ಮಾಡಬೇಕಿದ್ರೆ ಒಂದು ಸಂದೇಶವನ್ನು ಕೊಡ್ತಾರೆ. ಭವ್ಯ ಕಾಶಿ, ದಿವ್ಯ ಕಾಶಿ ಅಂತ ಕೊಡ್ತಾರೆ. ಭವ್ಯ ಕಾಶಿ, ದಿವ್ಯ ಕಾಶಿ ಅಂತೇಳಿ. ಭವ್ಯತೆ ಇದೆ, ಅಲ್ಲಿ ದಿವ್ಯತೆ ಇದೆ ಅಂತೇಳಿ. ಹಾಗೆ ವೈಭವ ಅಂತ ಹೇಳಿದಾಗ ಯಾವಾಗಲೂ ವೈಭವ ಇರುವುದಿಲ್ಲ, ಒಮ್ಮೊಮ್ಮೆ ವೈಭವ ಇರ್ತದೆ. ಆದರೆ ಅಕ್ಷಯದಲ್ಲಿ ನಿರಂತರ ವೈಭವ ಇರಬೇಕು ಅಂತೇಳಿ ಆ ವೈಭವ ಪೂರಿತವಾದಂಥ ಒಂದು ಶಿಕ್ಷಣ ಸಂಸ್ಥೆ, ಅಲ್ಲಿರುವಂಥ ವಿದ್ಯಾರ್ಥಿಗಳ ಲವಲವಿಕೆ, ಅಧ್ಯಾಪಕರ ಆ ಚಿಂತನಶೀಲತೆ, ಆಡಳಿತ ಮಂಡಳಿಯವರ ಆ ಒಂದು ಯೋಚನೆಗಳು ಇವತ್ತು ಈ ಸಮಾಜಕ್ಕೆ ದಾರಿ ಎರೆಯುವಂಥ ಕೆಲಸ ಈ ಒಂದು ಶಿಕ್ಷಣ ಸಂಸ್ಥೆಯ ಮುಖಾಂತರ ಆಗಲಿ. ಅದೇ ರೀತಿಯಲ್ಲಿ ಪುತ್ತೂರಿನ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ನಾನು, ಭೋಜೇಗೌಡರು, ನಮ್ಮ ಸ್ವಾಮೀಜಿಯವರು ಮುಂದಿನ ದಿನಗಳಲ್ಲಿ ಪುತ್ತೂರು ಕೂಡ ಒಂದು ಜಿಲ್ಲಾ ಕೇಂದ್ರ ಆಗಬೇಕು ಅಂತೇಳಿ ಈಗಾಗಲೇ ಸುಮಾರು 23 ಎಕರೆ ನಮ್ಮ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅವರಿಗೆ ನಾವು ಜಾಗ ಕೊಡುವಂಥ ಸಂಗತಿಯನ್ನು ಮಾಡಿದ್ದೇವೆ. ಮುಂದಿನ ದಿನ ಇಲ್ಲಿ ಒಂದು ರಂಜಿ ಪಂದ್ಯಾಟ ಆಗಲಿಕ್ಕೂ ನಮ್ಮಲ್ಲಿ ಒಂದೊಂದು ಭವ್ಯವಾದಂಥ ಒಂದು ಕ್ರೀಡಾಂಗಣ ಬೇಕು ಅಂತೇಳಿ ಯೋಚನೆಯನ್ನು ಹಾಕಿದ್ದೇವೆ. ಆ ಮುಖಾಂತರ ಇವತ್ತು ತಾಲೂಕು ಕೇಂದ್ರದಿಂದ ಜಿಲ್ಲಾ ಕೇಂದ್ರಕ್ಕೆ ನಾವು ಹೋಗಲಿಕ್ಕೆ ಏನೇನು ಬೇಕೋ ಆ ಎಲ್ಲ ಕೆಲಸ ಮಾಡಲಿಕ್ಕೆ ಒಂದೊಂದೇ ಕಾರ್ಯಕ್ಕೆ ನಾವು ಪ್ರವೃತ್ತರಾಗಿದ್ದೇವೆ. ಅಂಥ ಸಂದರ್ಭದಲ್ಲಿ ಇಂಥ ವಿದ್ಯಾಸಂಸ್ಥೆಗಳು ಹೆಚ್ಚು ಹೆಚ್ಚು ಬಂದಾಗ ಈ ಭಾಗದಲ್ಲಿರುವಂಥ ವಿದ್ಯಾರ್ಥಿಗಳ ಜೊತೆ ಬಹುಶಃ ಚಿಕ್ಕಮಗಳೂರಿಂದ ಭೋಜೇಗೌಡರು ಕೂಡ ಒಂದಷ್ಟು ವಿದ್ಯಾರ್ಥಿಗಳನ್ನು ಕಲಿಸುವಂಥ ಸಂಗತಿ ಆಗ್ಬೋದು. ಸರಿ,
ಅವರು ವಿವೇಕಾನಂದದಲ್ಲಿ ಓದಿದ್ದಾರೆ. ಹಾಗೆ ಇನ್ನೂ ಒಂದಷ್ಟು ವಿದ್ಯಾರ್ಥಿಗಳಲ್ಲಿಂದ ಬರ್ಬೋದು. ಅದಕ್ಕೆ ಬೇಕಾಗಿ ವಿದ್ಯಾರ್ಥಿಗಳಿಗೆ ಪೂರಕವಾಗಿ ಆ ರೆಸಿಡೆನ್ಷಿಯಲ್ ಸ್ಕೂಲ್ ಇರಬೇಕು, ಹಾಸ್ಟೆಲ್ಗಳು ಇರಬೇಕು ಅಂತೇಳಿ ನಾರಾಯಣ ಗುರುಗಳ ಹೆಸರಲ್ಲಿ ಈ ಸಲ ನಮ್ಮ ಸರ್ಕಾರ ಒಂದಷ್ಟು ಹಾಸ್ಟೆಲ್ಗಳನ್ನು ಕೂಡ ಕಟ್ಟಿಸುವಂಥ ಸಂಗತಿ ಮಾಡಿದೆ. ಮಂಗಳೂರಿನಲ್ಲಿ ಆರಂಭ ಆಗಿದೆ, ಪುತ್ತೂರಿನಲ್ಲಿ ಬಹುಶಃ ಮುಂದಿನ ದಿನಗಳಲ್ಲಿ ಆರಂಭ ಆಗ್ಬೋದು. ಒಂದಷ್ಟು ಮಹಾನುಭಾವರ ನಮ್ಮ ಹೆಸರನ್ನು ಉಲ್ಲೇಖ ಮಾಡಿದರು, ನಾರಾಯಣ ಗುರುಗಳ ಹೆಸರನ್ನು ಉಲ್ಲೇಖ ಮಾಡಿದರು, ಕೋಟಿ ಚೆನ್ನಯ್ಯರ ಹೆಸರನ್ನು ಉಲ್ಲೇಖ ಮಾಡಿದರು. ಬಹುಶಃ ಇಂಥ ಅವತಾರ ಪುರುಷರು ಇವತ್ತು ನಮಗೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಆ ಸಂದೇಶ ನಿತ್ಯ ನಿರಂತರ ಇರಬೇಕು ಅಂತೇಳಿ ಪುತ್ತೂರಿನ ಬಸ್ ನಿಲ್ದಾಣಕ್ಕೆ ನಮ್ಮ ಸರ್ಕಾರ ಕೋಟಿ ಚೆನ್ನಯ್ಯ ಎನ್ನುವಂಥ ಹೆಸರನ್ನು ಇಡುವಂಥ ಕೆಲಸವನ್ನು ಮಾಡಿದೆ. ಬಹುಶಃ ಇನ್ನು ಒಂದೂವರೆ ತಿಂಗಳಲ್ಲಿ ಆ ಒಂದು ನಾಮಕರಣವನ್ನು ಕೂಡ ನಮ್ಮ ಸರ್ಕಾರ ಮಾಡುವಾಗ ಬಹುಶಃ ಕೋಟಿ ಚೆನ್ನಯ್ಯರು ಹುಟ್ಟಿದಂಥ ಪುತ್ತೂರು ಮತ್ತೊಮ್ಮೆ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಆ ಕೋಟಿ ಚೆನ್ನಯ್ಯರ ವಿಚಾರವನ್ನು ಕೂಡ ಕೊಡುವಂಥ ಕೆಲಸ ಆಗ್ಬೋದು ಅಂತ ಹೇಳ್ತಾ ಇವತ್ತು ಸಂತೋಷಪೂರ್ವಕವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ನಮ್ಮ ಸನ್ಮಿತ್ರ ಜಯಂತ್ ನಡುಬೈಲು ಮತ್ತು ಅವರೆಲ್ಲ ತಂಡಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಈ ಕಾಲೇಜು ಇನ್ನಷ್ಟು ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗಲಿ, ಎಲ್ಲ ಸ್ವಾಮೀಜಿಯವರ ಆಶೀರ್ವಾದ ಮಹಾಲಿಂಗೇಶ್ವರನ ಆ ಒಂದು ಕೃಪೆಯಿಂದ ಈ ಕಾಲೇಜ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಮಾದರಿ ಕಾಲೇಜ್ ಆಗಿ ಮೂಡಿಬರಲಿ ಅಂತೇಳಿ ಆಶಿಸ್ತಾ ನಾನು ಮಾತನಾಡ್ತೇನೆ. ಜೈ ಹಿಂದ್. ತಮ್ಮ ಶುಭ ಹಾರೈಕೆಗಳಿಗೆ ಧನ್ಯವಾದಗಳು ಸರ್. ಅನ್ಯ ಕಾರ್ಯ ನಿಮಿತ್ತ ತಮ್ಮ ಕಾರ್ಯಕ್ರಮದಿಂದ ತೆರಳ ಇದ್ದಾರೆ ಶಾಸಕರು ಶ್ರೀಯುತ ಸಂಜೀವ ಮಠಂದೂರು. ಇವರಿಗೆ ನಮ್ಮ ಕಾಲೇಜಿನ ಅಧ್ಯಕ್ಷರು ಶ್ರೀಯುತ ಜಯಂತ್ ನಡುಬೈಲು ಇವರು ನೆನಪಿನ ಕಾಣಿಕೆಯನ್ನ ಕೊಟ್ಟು ಧನ್ಯವಾದ ಸಮರ್ಪಣೆಯನ್ನ ಮಾಡಿ ನಮ್ಮ ಈ ಕಾರ್ಯಕ್ರಮದಿಂದ ಬೀಳ್ಕೊಡ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇದೀಗ ಕಾರ್ಯಕ್ರಮದ ಮುಂದಕ್ಕೆ ಶ್ರೀಯುತ ಅಜೀಜ್ ಸ್ಥಾಪಕಾಧ್ಯಕ್ಷರು ಬುಷ್ರಾ ವಿದ್ಯಾಸಂಸ್ಥೆ ಇವರಿಗಾಗಿ ಮಾತಿನ ಕಟ್ಟೆ. ಅಕ್ಷಯ ಕಾಲೇಜ್, ಅಕ್ಷಯ ವೈಭವ ಇದರ ಸಮಾರಂಭದ ಅಧ್ಯಕ್ಷರಾದಂಥ ನಮ್ಮ ನೆಚ್ಚಿನ ಶಾಸಕರಾದಂಥ ಸಂಜೀವ್ ಮಠಂದೂರ್ ಹಾಗೂ ಕಾಣಿಯೂರು ಸ್ವಾಮಿಗಳು, ಒಡಿಯೂರು ಸ್ವಾಮಿಗಳು ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಬಹಳ ಒಳ್ಳೆಯ ರೀತಿಯಿಂದ ಎಲ್ಲ ರೀತಿಯಲ್ಲಿಯೂ ಬಹಳ ಒಳ್ಳೆಯದಿಂದ ಮಾತಾಡಿದ್ದಾರೆ. ನಮ್ಮ ಪ್ರಿನ್ಸಿಪಾಲರಾದಂಥ ಶಾಲೆಯ ಆಡಳಿತ ಮಂಡಳಿ ಬೇಕಾದ ಲೆವೆಲಲ್ಲಿ ಮಾತಾಡಿದ್ದಾರೆ. ಅನಂತರ ನಮ್ಮ ಈ ಅಕ್ಷಯ ಕಾಲೇಜಿನ ಅಧ್ಯಕ್ಷರಾದಂಥ ಜಯಂತ ನೆಡಬೇಲ್ನವರು ಅವರ ಈ ಶಾಲೆಯ ಎಲ್ಲ ವಿವರಗಳನ್ನು ಎಲ್ಲರಿಗೂ ಭಾಳ ಒಳ್ಳೆಯ ರೀತಿಯಿಂದ ಹೇಳಿಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಈಗ ಇಲ್ಲಿ ಭೋಜೇಗೌಡರು ಮಾತಾಡಿದ್ದಾರೆ, ಬಾಕಿ ಎಲ್ಲ ಗಣ್ಯ ವ್ಯಕ್ತಿಗಳು ಭಾಳ ಒಳ್ಳೆಯ ರೀತಿಯಿಂದ ಮಾತಾಡಿದ ಕಾರಣ ಹೆಚ್ಚಾಗಿ ಮಾತಾಡುವಂಥ ಅವಶ್ಯಕತೆ ಕಾಣುವುದಿಲ್ಲ. ಏನೇ ಆಗಲಿ ಇಲ್ಲಿ ಕಲಿಯುವಂಥ ಮಕ್ಕಳು ಮುಂದಿನ ದಿನಗಳಲ್ಲಿ ಒಂದು ಆಲೋಚನೆ ಮಾಡಬೇಕು. ಏನು ಅಂತ ಹೇಳಿದರೆ ನಮ್ಮ ಜೀವಮಾನದಲ್ಲಿ ವಿದ್ಯೆಯ ಪ್ರಾಮುಖ್ಯ. ಒಂದು ಮನುಷ್ಯನಾಗಿ ಹುಟ್ಟಿ ಈ ಜೀವನದಲ್ಲಿ ಒಳ್ಳೆಯ ಒಂದು ಕಾರ್ಯಕ್ರಮ, ಒಂದು ಸಮಾಜಕ್ಕೆ ಮುಂದಕ್ಕೆ ಒಳ್ಳೆಯ ರೀತಿಯಲ್ಲಿ ಹೋಗಬೇಕಿದ್ರೆ ಅವನಿಗೆ ಒಳ್ಳೆಯ ಶಿಕ್ಷಣ ಬೇಕು. ಆ ಶಿಕ್ಷಣಕ್ಕೆ ಬೇಕಾದಂಥ ಒಂದು ಒಳ್ಳೆಯ ಸ್ಥಳವನ್ನು ನಮ್ಮ ಜಯಂತರವರು ಮಾಡಿದ್ದಾರೆ. ಮತ್ತು ಆಗ ಹೇಳಿದಾಗೆ ಒಂದು ಸ್ಥಾಪನೆಯನ್ನು ಕಟ್ಟುವುದು ದೊಡ್ಡ ಕೆಲಸ ಅಲ್ಲ, ಅದನ್ನು ನಡೆಸಿಕೊಂಡು ಹೋಗುವುದು ಮುಂದಕ್ಕೆ ದೊಡ್ಡ ಒಂದು ರಿಸ್ಕು. ಈಗ ನಾನು ಒಂದು ಶಾಲೆ ಓಪನ್ ಮಾಡಿ 10-25 ವರ್ಷ ಆಯಿತು. ನಮ್ಮ ಶಾಸಕರು ಒಂದೆರಡು ಸಲ ನಮ್ಮ ವೇದಿಕೆಯಲ್ಲಿ ಬಂದಿದ್ದಾರೆ ಸ್ಕೂಲ್ ಡೇಗೆ. ಹಾಗೆ ಎಲ್ಲರಿಗೂ ಗೊತ್ತಿರುವಂಥ ವಿಷಯ, ಆದರೂ ಅದನ್ನು ನಡೆಸುವಂಥ ಕಷ್ಟಗಳು ನಮಗೆ ಗೊತ್ತು. ಹೇಗೆ ಅಂತ ಹೇಳಿದರೆ, ನಮ್ಮ ಶಾಲೆಯ ಈಗ ಕೊರೋನಾ ಟೈಮ್ನಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಏನೆಲ್ಲ ತೊಂದರೆಗಳಾಗಿದೆ ಅದು ನಿಮಗೆ ಗೊತ್ತು. ಹಾಗೆ ಬೇರೆ ಬೇರೆ ತಟಸ್ಥಗಳು ನಮಗೆ ವಿದ್ಯಾಭ್ಯಾಸದಲ್ಲಿ ಬರ್ತಾ ಉಂಟು. ಆದರೆ ಏನೇ ಆಗಲಿ ನಮ್ಮ ಸಮಾಜದಲ್ಲಿ ಇಲ್ಲಿ ಕಲಿಯುವಂಥ ಮಕ್ಕಳು ಮುಂದಿನ ದಿನಗಳಲ್ಲಿ ಆಲೋಚನೆ ಮಾಡಿ ಒಳ್ಳೆಯ ವಿದ್ಯಾಭ್ಯಾಸ ಕಲಿಬೇಕು. ಯಾಕೆ ನಾನು ಹೇಳ್ತಾನೆ ಅಂತ ಹೇಳಿದರೆ, ಜೀವಮಾನದಲ್ಲಿ ಇರುವುದು ಮೈನು ವಿದ್ಯೆ. ಒಂದು ನಮಗೆ ಊಟ ಹಾಳಾದರೆ ಒಂದು ದಿವಸದ ಊಟ ಹಾಳಾಯಿತು ಅಂತ ನಾವು ಟೆನ್ಷನ್ ಮಾಡಿಕೊಳ್ಬೋದು. ಒಂದು ಬೆಳೆ ಹಾಳಾದರೆ ಅದು 1 ವರ್ಷದ ಬೆಳೆ ಹಾಳಾಗಿದೆ ಅಂತ ಹೇಳಿ ನಾವು ಅದನ್ನು ತೃಪ್ತಿ ಪಡ್ಬೋದು. ಆದರೆ ಜೀವನದಲ್ಲಿ ಒಬ್ಬ ವಿದ್ಯೆ ಅದನ್ನು ಕಲಿಯದಿದ್ದರೆ ಅವನ ಜೀವನವೆಲ್ಲ ಏನಾಗಿದೆ ಹಾಳಾಗ್ತದೆ. ಆದ್ದರಿಂದ ವಿದ್ಯಾಭ್ಯಾಸಕ್ಕೆ ನೀವೆಲ್ಲ ಒತ್ತಡ ಕೊಟ್ಟು ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕಲಿಬೇಕು. ತಂದೆ ತಾಯಿಯವರಿಗೆ ಅವರಿಗೆ ಪರಿಪೂರ್ಣವಾದ ಸಹಕಾರವನ್ನು ಕೊಡಬೇಕು. ಹಾಗೆ ನಮ್ಮ ಅಕ್ಷಯ
ಕಾಲೇಜಿನ ಅಧ್ಯಕ್ಷರು ಹಾಗೂ ಇದರ ಆಡಳಿತ ಮಂಡಳಿಗಳು ಮಕ್ಕಳೇ ನಿಮಗೆ ಬೇಕಾದಂಥ ಎಲ್ಲ ಸಹಕಾರವನ್ನು ಮಾಡಿಕೊಡ್ತಾರೆ. ಮುಂದಿನ ದಿನಗಳಲ್ಲಿ ನೀವು ಒಳ್ಳೆಯ ವಿದ್ಯೆಯನ್ನು ಕಲಿತು ಸಮಾಜದಲ್ಲಿ ಒಳ್ಳೆಯ ಒಳ್ಳೆಯ ವ್ಯಕ್ತಿಗಳಾಗಿ ಬಾಳಬೇಕು. ನೀವು ಕಲಿತಂಥ ಶಾಲೆ, ಕಲಿಸಿದಂಥ ಅಧ್ಯಾಪಕರನ್ನು ನೆನಪಿಟ್ಟುಕೊಂಡು ತಂದೆ ತಾಯಿಯವರನ್ನು ಪ್ರೀತಿಸುವ ಮಕ್ಕಳಾಗಿ, ದೇಶವನ್ನು ಪ್ರೀತಿಸುವ ಮಕ್ಕಳಾಗಿ ನೀವು ಮುಂದಕ್ಕೆ ಒಳ್ಳೆಯದಾಗಿ ಬರಲಿ ಅಂತ ಹಾರೈಸುತ್ತಾ, ನಮ್ಮ ಜಯಂತನವರು ಈ ಶಾಲೆಯನ್ನು ಮುಂದಕ್ಕೆ ಕೊಂಡೋಗಬೇಕಿದ್ರೆ ಇಲ್ಲಿ ಬಂದವರೆಲ್ಲ ಅವರಿಗೆ ಒಳ್ಳೆಯ ಸಹಕಾರ ಕೊಟ್ಟು ಒಳ್ಳೆಯ ಅಡ್ಮಿಷನ್ ಕೊಡಬೇಕು. ಹಾಗೆ ಇಲ್ಲಿ ಕಲಿಯುವಂಥ ಮಕ್ಕಳು ಹಾಗೆ ಮುಂದಿನ ದಿನಗಳಲ್ಲಿ ನೀವೆಲ್ಲ ನಿಮ್ಮ ಹತ್ತಿರದವರು ಎಲ್ಲಿದ್ದರೂ ಈ ಶಾಲೆಗೆ ಅಡ್ಮಿಷನ್ ಮಾಡಿ ಜಯಂತನವರಿಗೆ ನೀವು ಒಂದು ಬಲಗೈಯಾಗಿ ನಿಂತುಕೊಂಡು ನೀವು ಸಹಕಾರ ಕೊಡಬೇಕು. ನಿಮ್ಮ ಸಹಕಾರವೇ ಜಯಂತನವರಿಗೆ ಮುಂದೆ ಆಡಳಿತಕ್ಕೆ ಮುಂದಕ್ಕೆ ಹೋಗಲು ಭಾಳ ಒಂದು ಇಂಟ್ರೆಸ್ಟ್ ಸಿಗ್ತದೆ. ಯಾವುದಿದ್ರೂ ನಮಗೆ ಒಂದು ಮುಂದಕ್ಕೆ ಹೋಗಬೇಕಿದ್ರೆ ನಿಮ್ಮಂಥ ಜನಗಳ ಸಪೋರ್ಟ್ ಬೇಕು. ಆ ಸಪೋರ್ಟನ್ನು ಎಲ್ಲರೂ ಜಯಂತನವರಿಗೆ ಕೊಟ್ಟು ಈ ಶಾಲೆಯನ್ನು ಮುಂದಕ್ಕೆ ತರುವಲ್ಲಿ ನಿಮ್ಮೆಲ್ಲ ಸಹಕಾರವನ್ನು ಕೊಡಬೇಕು ಅಂತ ಹೇಳುತ್ತಾ ನನ್ನ 2 ಮಾತುಗಳನ್ನು ತಿಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ಕಾರ್ಯಕ್ರಮದ ಮುಂದಕ್ಕೆ ಇದೀಗ ಶಾಸಕರು ಶ್ರೀಯುತ ಸಂಜೀವ ಮಠಂದರು ಇವರು ನಮ್ಮ ಕಾರ್ಯಕ್ರಮದಿಂದ ಬೀಳ್ಕೊಡ್ತಾ ಇದ್ದಾರೆ. ಇವರಿಗೆ ನಮ್ಮ ಕಾಲೇಜಿನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಜಯಂತ ನಡುಬೈಲು ಇವರು ನೆನಪಿನ ಕಾಣಿಕೆಯನ್ನ ಕೊಟ್ಟು ಧನ್ಯವಾದವನ್ನ ಸಮರ್ಪಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ತಮಗೆ ಧನ್ಯವಾದಗಳು ಸರ್. ಕಾರ್ಯಕ್ರಮದ ಮುಂದಕ್ಕೆ ಪರಮ ಪೂಜ್ಯ ಶ್ರೀ 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 ಮಹಾಬಲೇಶ್ವರ ಸ್ವಾಮೀಜಿ ಹಾಗೆಯೇ ಶ್ರೀ SL ಬೋಜೇಗೌಡ ಸದಸ್ಯರು ವಿಧಾನ ಪರಿಷತ್ ಇವರು ಕೂಡ ಅನ್ಯ ಕಾರ್ಯ ನಿಮಿತ್ತ ನಮ್ಮ ಕಾರ್ಯಕ್ರಮದಿಂದ ಬೀಳ್ಕೊಡ್ತಾ ಇದ್ದಾರೆ. ತಮಗೂ ಅಭಿನಂದನೆಗಳು ಸರ್. ಕಾರ್ಯಕ್ರಮದ ಮುಂದಕ್ಕೆ ಆಶೀರ್ವಚನ ಮಾಡಲಿರುವವರು ಪರಮ ಪೂಜ್ಯ ಶ್ರೀ 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 ಮಹಾಬಲೇಶ್ವರ ಸ್ವಾಮೀಜಿ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ ಕಣಿಯೂರು. ಶ್ರೀ ಗುರುಗಣಾಧಿಪತಯೇ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾನಂದಶಲಕಾಯ ಚಕ್ಷುರುಮಿಲಿತೇನಂ ತಸ್ಮೈ ಶ್ರೀ ಗುರವೇ ನಮಃ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಚಾಮುಂಡೇಶ್ವರಿ ಮಹಾದೇವಿ ಸರ್ವದುಷ್ಟಭಯಂಕರಿ ದುರ್ಗೆ ಕಣಿಯೂರು ನಿಲಯೇ ಪಾಹಿ ಮಾಂ ಜಗದೀಶ್ವರಿ ಪಾಹಿ ಮಾಂ ಜಗದೀಶ್ವರಿ. ಆರಾಧ್ಯ ಮಾತೆಯ ಅಂತ ಚಾಮುಂಡೇಶ್ವರಮ್ಮನ ಪಾದಪದ್ಮಗಳಿಗೆ ವಂದಿಸ್ತಾ ಪುತ್ತೂರು ಸೀಮೆಯ ದೇವರಂತ ಮಹಾಲಿಂಗೇಶ್ವರ ದೇವರನ್ನು ಸ್ಮರಿಸಿಕೊಳ್ಳುತ್ತಾ ಇಂದು ಸಂತೋಷ ಸಂಭ್ರಮ ವೈಭವದ ಈ ಸಂದರ್ಭದಲ್ಲಿ ನಾವು ಕೂಡ ಪಾಲ್ಗೊಂಡು ಸಂತುಷ್ಟರಾಗಿದ್ದೇವೆ ಎಂಬುದಕ್ಕೆ ಹೆಮ್ಮೆ ಪಡುತ್ತಾ ಇದ್ದೇವೆ. ಇದೊಂದು ಅಕ್ಷಯ ಕಾಲೇಜು ಸಂಪ್ಯ, ತುಳುವಿನಲ್ಲಿ ಸಂಪು ಅಂತ ಹೇಳಿದರೆ ಅವಳು ತಂಪು ಉಂಡು ಅಂತೇಳಿ, ಸಂಪು ಓಲುಂಡು ಕೆಂಡ ಮರತ್ತಡಿಟ್ಟು ಈ ವನಸಿರಿತ ಮಧ್ಯಡಿ ಈ ಪ್ರದೇಶಡು ಅಕ್ಷಯ ಕಾಲೇಜು ಆಪುಂಡು ಜಯಂತಣ್ಣನ ಬಣ್ಣಗಣಿ ನನಗೆ ಭಾರಿ ಸಂತೋಷ ಆವಂತೀನಿ. ಆ ಹೆಚ್ಚಿನ ಅಂಶ ಬ್ರಹ್ಮಕಲಶ ಧಾರ್ಮಿಕ ಕಾರ್ಯಕ್ರಮಗಳು ಆ ಒಂದು ಉತ್ಸವത്തിന് ತೋಜ ಒಂದು ಐತ ಆ ಒಂದು ಹೊಣೆಗಾರಿಕೆಂದು ಭಾರಿ ಯಶಸ್ವಿ ಆಂಜಿನ ಕಾರ್ಯಕ್ರಮಗಳು ಮಲ್ತಿನಾರು. ಆರ್ನ ಪರಿಚಯ ನಡೆದಕ್ಕೆ ಒಂದು ಕಾಲೇಜಿಲ ಅವೊಂದುಂಡು ಸ್ವಾಮೀಜಿಯಿಂದ ಪಂಡದಿತ್ತೇರಿ ಆಂಡ ಈ ಸಂದರ್ಭಡು ಒಂದು ಬ್ರಹ್ಮಕಲಶದ ಜವಾಬ್ದಾರ ಕುರಿತು ఆయన ನಿರ್ವಹಣೆ ಮಲ್ತಿರಾರು. ಅಂಚೆನೆ ಇಂಚಿಪ್ಪ ಆಗಸ್ಟ್ ತಿಂಗಳು ಪುತ್ತೂರಿಗೆ ಬತ್ತಿನಾಗಲಿ ಕಾಲೇಜಿನ ತೂಕ ಅಂದು ಬಣ್ಣಗ ಭಾರಿ ವಿಶೇಷವಾಂಚಿನ ಈ ಕಾಲೇಜಿದ ಕೆಲಸ ಕಾರ್ಯಗಳೇನು ಚಟುವಟಿಕೆನೇ ಭಾರಿ ವಿವರವಾದ ಒಂದು 3/4 ಗಂಟೆ ಎಂಕ್ಲೆ ಈ ಕಾಲೇಜ್ ಹಿಡಿತ ಅಪ್ಪಗ ನಮ್ಮ ದಾದನಿ ತೂಡು ಬಂಡ ಬೆಳೆವ ಸಿರಿ ಮೊರಕೆಯಲ್ಲಿ ಎಂದು ಬಣ್ಣಕ್ಕನೆ ಈ ಕಾಲೇಜಿಡಿ ಕಲ್ತಿನಕ್ಲಿ ಕಲ್ತದು ಉದ್ಯೋಗ ಪಡೆಯಿನಕ್ಲಿ ಅಂಚನೆ ಭಾರಿಯಾತಿ ಯಶಸ್ವಿನ ಪಡೆಯಿನಂಚಿನ ವಿದ್ಯಾರ್ಥಿಗಳು ಶೇಕಡವಾರು 100 ಉಳ್ಳಿರ ಮಣ್ಣಾಗ ಭಾರಿ ಸಂತೋಷ ಆಪುಂಡು. ಅವು ನಮ್ಮ ಏನೋಡನೆ ಬೆಳೆವ ಸಿರಿ ಮೊರಕೆಯಲ್ಲಿ ಎಂಚ ಪನ್ಪೆ ಬಂಡ
ಅಲೌಕಿಕ ಲೌಕಿಕ ಎರಡು ವಿಚಾರನ ಸ್ವಾಮೀಜಿ ಪಂಡೇರು. ಲೌಕಿಕ ಅಲೌಕಿಕ ಲೌಕಿಕವಾಂಜಿನ ವಿಚಾರ ಒಂದು ಬಂಡ ನಮ್ಮ ಲೋಕೊಡಿತೆ ತೋಜುನು ಮೂಲ ವಿದ್ಯಾರ್ಥಿನಿಯರು ಅಕ್ಕಲ ಒಂಜಿ ಇಷ್ಟದ ಒಂಜಿ ಆ ಒಂಜಿ ಸಂದರ್ಭಕ್ಕೆ ಸರಿ ಆಂಜಿನ ಆಚಾರ ವಿಚಾರಪ್ಪು ಅತ್ತನ ಆ ಒಂಜಿ ವಸ್ತ್ರ ಸಂಹಿತೆ ಉಪ್ಪು ಕಾಲೇಜಿಗೆ ಬಂದಾಗ ಐನ ಅಕ್ಕಲು ಮಲ್ಪೋಡಾಯ್ನು ಅಂಚೆನೆ ಅಕ್ಕಲ್ನ ಉಳಾಯಿಡಿತ್ತಿನ ಸಂಸ್ಕಾರ ಇಂಚಿನ ಎಂಕ್ಲು ಪ್ರಾರಂಭ ತೂತ ಇಡೆ ಬನ್ನಗಣಿ ಒಂಜಿ ಬನ್ನಗ ಪ್ರತಿಯೊಂದು ವಿದ್ಯಾರ್ಥಿನ ನಮಸ್ತೆ ಸ್ವಾಮೀಜಿಯಿಂದ ಪನ್ಪಣ ಒಂಜಿ ಭಾರಿ ಮಲ್ಲ ಒಂಜಿ ಸಂಸ್ಕಾರವನ್ನು ಈ ಕಾಲೇಜಿಗೆ ಕಲ್ಪಾದ್ರೆ ಇಂದು ಓಲು ಪಂಡ ದೇವಸ್ಥಾನದ ಒಂಜಿ ಶಿಕ್ಷಣ ಸಂಸ್ಥೆ ಆವಡಿ ಅತ್ತ ಮಠ ಮಂದಿರದ ಸಂಸ್ಥೆ ಅಂಚಿನ ಒಂಜಿ ಸಂಸ್ಕಾರ ಜೋಕ್ಲಿಗೆ ಎಲ್ಲೆಡೆ ಕಲ್ಪಾಬೇರು. ಗುರುದೇವಾನಂದ ಸ್ವಾಮೀಜಿನ ಸಂಸ್ಥೆಡೆ ಜೈ ಗುರುದೇವ್ ಪೆನ್ಪೇರು. ಅಳಿಕೆ ಲೋಕಸೇವಾ ಸಂಸ್ಥೆಡೆ ಜೈ ಸಾಯಿನಾಥ್ ಎಂದು ಪನ್ಪೇರು. ರಾಮಕ್ಷೇತ್ರೋಡು ಜೈ ಶ್ರೀರಾಮ್ ಎಂದು ಪನ್ಪೇರು. ಮೂರು ನಮಸ್ತೆ ಎಂದು ಪನ್ಪೇರು. ಭಾರಿ ಒಂಜಿ ಸಂಸ್ಕಾರ ಐನತ್ತುದು ನಮ್ಮ ಎನ್ನೋಣ ಧರ್ಮದ ಒಟ್ಟಿಗೂ ಶಿಕ್ಷಣ. ಆ ಶಿಕ್ಷೆ ಕೊರಂದ ಶಿಕ್ಷಣ ಮಲ್ಪಣವೇ ಧರ್ಮ ಶಿಕ್ಷಣ ಶಿಕ್ಷೆ ಬಂಡ ಆ ಒಂಜಿ ತಪ್ಪು ಬಂದರೆ 10 ಸರ್ತಿ ಬರೆಪವನ ಅವು ಧರ್ಮ ಶಿಕ್ಷಣ. ಅಂಚಿನ ಒಂಜಿ ಶಿಕ್ಷಣ ಮೂಲ ಉಂಡು ನಮ್ಮನೆಗೆ ಇನಿ ಒಂಜಿ ಶಿಸ್ತಡು ನಿಯಮಡು ಬತ್ತಿನ ಕಲೆ ಗೌರವ ಕೊಡ್ಪಣಂಚಿನ ಒಂಜಿ ಆ ಒಂಜಿ ವಿದ್ಯಾರ್ಥಿಗಳ ಒಂಜಿ ಸಮೂಹ ಏತು ಸಂತೋಷಡು ನಮ್ಮನ್ನು ಎದ್ಕೊಂಡು ಬೇರೆ ನಮ್ಮ ಐಟು ಉಂಡು. ಅಂಚಾದು ಜೀವನದ ಈ ಕಾಲಘಟ್ಟಡು ನಮ್ಮ ಆಲೋಚನೆ ಮಲ್ಪಡಾಯ್ನೆ ಇಂಚಿನ ಒಂಜಿ ಪ್ರದೇಶಡು ಅಕ್ಲಕ್ಲಿಗೆ ಬೋಡಾಯ್ನ ಅಂಚಿನ ಏತೋ ವಿದ್ಯಾರ್ಥಿ ಜೀವನಡು ಅರ್ಧೋಡು ಮೊಡಕ್ಕಾದು ಅಕ್ಲ ಜೀವನ ದುಂಬು ಪೋವಂದೆ ಐನ ಆರಿಸ ಉಂಡಂಚಿನ ಆ ಒಂಜಿ ಸ್ವಾತಂತ್ರ್ಯ ಇತ್ತಿನ ಅಕ್ಲಿಗೆ ಆವಂದನಂಚಿನ ಸ್ಥಿತಿ ನಮ್ಮ ಹಳ್ಳಿ ಪ್ರದೇಶಡುಂಡು. ತೂಲೆ ಎಂಚೆಂಚಿನ ಪ್ರತಿಭೆಗಳು ಮೂಲ ಆ ವಿಷಯ ನಿಂಗ್ಲಿಗೆ ತೋಜಿರಂಜಿ ಐನು ತೋಜ್ಪಾದೇರಿ ಬೇತೆ ಬೇತೆ ರೀತಿಯ ಕೋರ್ಸುಗಳುಂಡು. ಐನು ಅಕ್ಲಕ್ಲ ಆರಿಸ ಒಂದು ಐತ ಬಗ್ಗೆ ಪ್ರೌಢಿವೇನು ಪಡೆ ಉಂಡಂಚಿನ ಒಂಜಿ ಶಿಕ್ಷಣ ಸಂಸ್ಥೆಂದು ನೆಟ್ಟೆ ಇನಿ ಅಕ್ಷಯ ವೈಭವ ಅಂದು ಪನಪ ದಾದ ವೈಭವ ಐಟ್ಲ ಪ್ರಥಮವಾದ ದೇವರಿಗೆ ಸಂಬಂಧಪಟ್ಟ ಗಣಹೋಮ ಲೋಕಡು ಇನಿ ವಿದ್ಯೆ ಕೊರ್ಪುಣ ನಾಂಡ ಶಾರದಾದೇವಿ ಆ ಶಾರದಾದೇವಿನ ಪೂಜೆ ಬೇತೆ ಬೇತೆ ರೀತಿಯ ಭಜನಾ ಸಂಕೀರ್ತನ ನಿನ್ನ ಮಾತ ಮಲ್ತಂದು ಈ ವೈಭವದ ಈ ವೇದಿಕೆಯನ್ನು ನಿರ್ಮಾಣ ಮಲ್ತದೆ. ಸಂತೆರೆನೆ ಮಾತ ಗಣ್ಯರೇನೆ ಮಾತ ಹೊಣೆಗಾರಿಕೆ ಎತ್ತಿನಂಚಿನ ಪ್ರಾಜ್ಞರೆನ್ನೆತ್ತಿದು ಮೂಲೊಂಜಿ ಸಂದೇಶ ಕೊರಡು ದಾಯಬಂಡ ವಿದ್ಯಾರ್ಥಿ ಜೀವನಡು ಆ ಪ್ರೌಢಿಮೆನೆ ನನಾತ ಬೆಳಗಾದು ಎಡೆ ರೀತಿಯ ಕೀರ್ತಿನಿ ಆ ವಿದ್ಯಾರ್ಥಿಗಳು ಕೊಂಡ್ರೋಡು ಐತ ಶಿಕ್ಷಕರೈಕ ಹೊಣೆಗಾರರಾದುಪ್ಪೇರಿ ಒಂಜಿ ಕಾಲೇಜಿದ ಉನ್ನತಿ ಅವನತಿ ಅಲ್ಪದ ಶಿಕ್ಷಕರಡೆ ಯಜಮಾನ ಸ್ಥಾನಡು ಅಲ್ಪ ಬರ್ಪಣ ವಿದ್ಯಾರ್ಥಿಗಳನ್ನ ಕೈಟುಂಡು ಐಟು 75% ಉಳ್ಳೇನೆ ಆ ವಿದ್ಯಾರ್ಥಿಗಳನ್ನ ಕೈಟಿ ಯದ್ಭಾವಂ ತದ್ಭವತಿ ಶಂಕರ ಅಂತ ಪನ್ಪೇರಿ. ನಮ್ಮ ಭಾವನೆಡಿ ನಮ್ಮ ಒಯ್ನ ಜೀವನದ ಈ ಶಿಕ್ಷಣ ಕ್ಷೇತ್ರಕ್ಕೆ ಪ್ರವೇಶ ಮಾಡ್ತಾನ ಐನು ನಮ್ಮ ಸಾಧನೆ ಮಲ್ಪೊಡಾಯನೆ ಐಟು ನಮ್ಮ ತೇರ್ಗೊಡ ಆ ತೇರ್ಗಡೆ ಆಯನೆ ಕೂಡಲೇ ಈ ಶಿಕ್ಷಣ ಸಂಸ್ಥೆಗೆ ಒಂಜಿ ಮಲ್ಲ ಪುದರ್ದಿಕೊಂಡು ಅಂಚಾದ ಕರಿ ವರ್ಷದ ಆ ಒಂಜಿ ತೇರ್ಗಡೆ ಆಯನಂಚಿನ ಆ ಒಂಜಿ ಪುದರೆ ಈ ಅಕ್ಷಯ ಕಾಲೇಜಿಗೆ ಉಂಡು. ದೊಂಬುಗೋ ಜೀವಸ್ಯ ಜೀವನಂ ಮತ್ಸ್ಯ ನ್ಯಾಯ ಉಂಡು. ಜೀವಸ್ಯ ಜೀವನಂ ವ್ಯಾಪಾರೀಕರಣ ಆಯರ ಬಲ್ಲಿಂದ ಶ್ರೀಯುತರ ಪಂಡೇರು ವ್ಯಾಪಾರೀಕರಣ ಆಯರ ಬಲ್ಲಿಂದ ಪನ್ಪೇರಿ. ಅಂಚಿನ ವ್ಯಾಪಾರೀಕರಣದ ಆಂಡ ದಾನೆ ಹಾಕೊಂಡು ಅವಳು ಶಿಸ್ತುಜ್ಜಿ ನಿಯಮ ಇಜ್ಜಿ ಊಲ ಭದ್ರತೆ ಇಜ್ಜಿ ಅಂಚಿನ ಪೂರ ವ್ಯವಸ್ಥೆ ಹಾಕೊಂಡು ಖಾಲಿ ಕಾಸದ ಮೋನೆದು ಪೇರಿ. ಅಂಚಿನ ಒಂಜಿ ವ್ಯಾಪಾರೀಕರಣ ಒಂದೇ ಸದುದ್ದೇಶ ಸುಸಂಸ್ಕೃತವಾಂಚಿನ ಜೀವನ ಒಂಜಿ ವಿದ್ಯಾರ್ಥಿಗೆ ರೂಪಿಸೋಣ ಮಲ್ಪೊಂಡ ಅದಕ್ಕೆ ದೇವರನ ದೈವದೇವರನ ಭಯ ಅಂಚೆನೆ ಗುರು ಹಿರಿಯಾಕ್ನ ಆಶೀರ್ವಾದ ಸಂತ ಸಾಧು ಸಂತರನ ಆಶೀರ್ವಾದ ಒಂದು ಮಾತಬೋಡು ಅಂಚಾದ ಈ ಶಿಕ್ಷಣ ಸಂಸ್ಥೆ ಇನಿ ಇತ್ತೆಟ್ಟು ಅಂತಂದೆ ಕೆಲವು ಕೋರ್ಸನ್ನು ಮಲ್ಪೊಡಂತೆ ನಮ್ಮ ಪ್ರಿನ್ಸಿಪಾಲ್ ಬಂದ್ರಿ ನನ್ನ ಕೆಲವು 4 ಕೋರ್ಸು ಮೂಲ ಪ್ರಾರಂಭ ಮಾಡ್ಬಾರೆ IT ಏರಿಗೆ ಅಭಿರುಚಿ ಉಂಡು ಆ ಸೂಕ್ತವಾದ ಏರಿಗೆ ಭಾವನೆ ಉಂಡು ಅದನ್ನು ಸ್ವೀಕಾರ ಮಾಡ್ತಂದು ನನಾತಿ ಕೀರ್ತಿ ಬರಪಿಲಕ ನನ್ನವರ ಕೊಡೋರ ನನ್ನ ಪ್ರತಿ ವರ್ಷಲ ಈ ಅಕ್ಷಯ ವೈಭವ ನಡಪಿಲಕ ಹೆಚ್ಚಿನ ವಿದ್ಯಾರ್ಥಿಗಳ ಮೂಲಕ ಸೇರಿಬಿಲಕ ಆ ಭಗವಂತಿ ಅನುಗ್ರಹ ಮಲ್ಪಡೆ ನೆಟ್ಟೆ ಪ್ರಥಮವಾದ ನಮ್ಮ ತೋಡನೆ ಜಯಂತಿ ನಡುಬಲ್ನ ಸರಳ ಸಜ್ಜನಿಕೆದ ಆ ಒಂಜಾರ್ನ ನಡತೆ ವ್ಯವಹಾರ ನಮ್ಮನ್ನು ತೋಂಡಂಚಿನ ರೀತಿ ನೀತಿ ಜೋಕ್ಲಡ ವಿದ್ಯಾರ್ಥಿಗಳ ನಮ್ಮ ಆರು ನಡತೊಂಡಂಚಿನ ಕ್ರಮ
ಒಂದು ಪೂರ ಆರ್ಡ ದೇವರನ್ನ ದೈವತ್ವನ ತೂಪಣಂಚಿನ ಸಾಧ್ಯ ಉಂಡು. ಇನ್ನು ಅಕ್ಷರ ಸಂತೆರು ಒಂಜಿ ಎಂಕಲ್ನ ಪಾವರುಡು ಅವರಿಗೆ ಮಸ್ತ್ ನಮ್ಮ ಅಭಿನಂದನೆ ಮಾತಾಡ ಅಕ್ಷರ ಸಂತ ಚಿತ್ತಪುಳ್ಳಿ ಮಾರದು ಕಿತ್ತಳೆ ಮಾರದು ಒಂಜಿ ಇಡೀ ಒಂಜಿ ಭಾರತ ದೇಶದ ಅವರಿಗೆ ಒಂದು ಪುದರುಂಡು ಅಂಚಿನ ಅಕ್ಷರ ಸಂತೆ ಆಯರ ಬಲ್ಲಿದಾನೆ ಜಯಂತೇರಿ ಆ ಅಕ್ಷರ ಸಂತನ ಸ್ಥಾನ ಪದವಿ ಯಾರಿಗೆ ಸಿಕ್ಕಡೆ ಭಗವಂತಡ ನಟುಣಬೆ ಹೆಚ್ಚಿನ ವಿಷಯನು ಯಾನ ಪಂಡ್ರಜಿ ಕನ್ನಡಡಿ ನಮ್ಮ ತುಳುನಾಡು ಅಂದರೆ ಕನ್ನಡ ಬಂಡೆ ತುಳುಟು ಬಂಡೆ ಬೇರೆ ನಮ್ಮ ಶ್ರೀಯುತ ವಿಧಾನ ಪರಿಷತ್ ಸದಸ್ಯರು ಬೋಯಗೌಡರೇ ಮಹರ್ಯಾತ್ ಸಂತವಾಣಿನ ಬಂಡೇರಿ ಸಂತವಾಣಿನ ಬಂಡೇರಿ ದಾಸೇರಿನ ಪದ್ಯಗಳನ್ನು ಬಂಡೇರಿ ದಾಯ ಬಂಡ ನಂಗೆ ಕೈಟ್ ತಿರುಳು ತಿರುಳು ಏತ್ತಲ ಉಂಡು ನಮ್ಮ ಪನ್ನಗ ಎತ್ತು ಭಾಷಣ ಉಪನ್ಯಾಸಲ ಮಲ್ಪೊಲೇಟು ಅಣ್ಣ ನಮ್ಮ ಜೀವನ ಅಂಚಾವಡೊಂದು ವಿದ್ಯಾರ್ಥಿನಗಳಿಗೆ ಇನ್ನು ಕಣ್ಣಿಗೆ ತೋಜುನಂಚಿನ ಪ್ರಪಂಚಡು ಒಂಜಾತು ಸಂತೆ ನಡಪುಂಡು ಆ ಸಂತೆಡಿ ಬೋಡೈನಲುಂಡು ಬೊಡ್ಚಂದಲುಂಡು ಎಡ್ಡೆನುಂಡು ಹಾಲುಂಡು ಮಾರಾಟದಾಗಲ ಇನ್ನು ದಾನೆ ಮಾತ್ರ ಮಲ್ತಿದ್ದು ನಂಗೆ ಎದುರಿಗೆ ತೋಯ್ಪಾಬೇರಿ ಅವು ಪೊರ್ಲು ತೋಜು ನಂಗೆ ಅಯ್ನ ಕೊಣಪ್ಪ ಇಲ್ಲ ಕಚಿಪು ಮಲ್ಪನಾಗ ಆತನ ಉಪಯೋಗ ಮಲ್ಪನ ಅವು ಹಾಳಾದು ಪೋಪುಂಡು ಅಂಚಿನ ವಸ್ತು ಅಂಚಿನೊಂಜಿ ನಮ್ಮ ದೆತ್ತೊನ್ನ ಬೋರ್ಚಿ ಸನ್ನಡತೆ ಸಚ್ಚಾರಿತ್ರ ನಿನ್ನ ಮಾತ ಜೀವಂಡ ನಿಕ್ಲಿ ಈ ಶಿಕ್ಷಣ ಸಂಸ್ಥೆಡು ಓಲುಪೋದ ನಿಕ್ಲಿ ಎಡ್ಡೆ ಉದ್ಯೋಗ ಪಡೆದು ಕೋಟ್ಯಾಧಿಪತಿ ನಕ್ಲ ಆಲೆ ಈ ಶಿಕ್ಷಣ ಸಂಸ್ಥೆ ಮರಪಡೆ ಎಡ್ಡೆ ನಿನ್ನ ಬೆಜೊಲ್ನೆ ಹಾಲನ್ನ ಬುಡ್ಲೆ ಧರ್ಮ ಶಿಕ್ಷಣದ ರೀತಿಡಿ ನಮ್ಮ ದೇಶ ಇನಿ ರೋಕ ಗುರು ಆಪನ ಸಾಧ್ಯ ಉಂಡು ವಿಶ್ವಗುರು ಆಪನ ಸಾಧ್ಯ ಉಂಡು ಅಂಚಾದು ನಮ್ಮ ವಿಶ್ವಗುರು ಆಪಿಲೆಕ್ಕೆ ಆಯ್ತು ಸತ್ಪ್ರಜೆ ಆದಿ ಎಲ್ಲ ರೀತಿ ಬದುಕೊಂಡಿರೋಂಗೆ ಅವಕಾಶನ ಭಗವಂತೆ ಕೊರಡೆ ಇನಿ ಮಾತೇರಿನ ವಿವರ ಮಂತು ಮಲ್ಲ ಸಮಯ ಉಂಡು ಬಂಡ ಉಳಾಯ್ದ ಅಗ್ನಿ ಕೇಣೊಂದುಂಡು ಆಹಾರನ ಆ ಸಮಯ ಆತಂಡ್ರಿ ಈ ಪೊಡ್ದು ನಮ್ಮ ಹೂ ಪಂಡಲ ನಿಕ್ಲಿಗೆ ಕೇಣ ನೀರು ಪರೋಡ ಹಾಪುಂಡು ಬಾಜೆಲ್ಲ ಹಾಪುಂಡು ಇಂಚ ಮಾತು ಒಂಜಿ ಸಂದರ್ಭ ಉಂಡು ಅಂತ ಅದು ನನ್ನ ಆತು ಪಾತೇರೊಳ್ಳಿ ಅಕ್ಲೆ ಪೂರ ಅವಕಾಶ ಕೊರ್ಪಣೆ ಹಿಡ್ದು ಅದು ಮಾತ ನಮ್ಮ ಇತ್ತ ನುಣಕ್ಕೂಡ ಬ್ಯಾಂಗ್ಳೂರು ಬೇಡ ಅటు ಚಿಕ್ಕಮಗಳೂರು ಬೇಡ ಅದು ಬ್ಯಾಂಗ್ಳೂರು ಬೇಡ ಇಂಚೇನಿ ಸಂಚಾರ ಪುನಃ ಭೋಜೇಗೌಡ್ರಿ ಆರೆ ಎಂಕೆ ಎನ್ನ ಪಾತಿರಗೊಬಿಡೋದು ಅಂತಲೇ ಶ್ರೀಯುತರೆ ಧನ್ಯವಾದಗಳು. ಒಂಜಿ ಕಾವಿ ಇಟ್ಟಂಥ ಸ್ವಾಮೀಜಿ ಹೇಳಿದ ಕಾರಣ ನೀವು ಅಂತಿದ್ದೀರಿ, ನಿಮಗೆ ತುಂಬ ತುಂಬ ಧನ್ಯವಾದಗಳು. ಮಗದೊಮ್ಮೆ ನಮ್ಮ ಕ್ಷೇತ್ರಕ್ಕೂ ಬರುವಂತಾಗಲಿ ಅಂತೇಳಿ ಪ್ರಾರ್ಥಿಸ್ತೇನೆ. ಇಲ್ಲಿಯ ಎಲ್ಲ ಆಡಳಿತ ವರ್ಗದವರಿಗೆ ಹಾಗೂ ನಮ್ಮ ಶಿಕ್ಷಣ ಸಂಸ್ಥೆಯ ಉಪನ್ಯಾಸಕರಿಗೆ ಮತ್ತು ನಮ್ಮ ಆತ್ಮೀಯರು ಜಯಂತ ನಡುಬೈಲು ಇವರನ್ನು ನಾನು ಅಭಿನಂದಿಸ್ತಾ ಈ ಶಿಕ್ಷಣ ಸಂಸ್ಥೆ ಉತ್ತುಂಗಕ್ಕೆ ಏರಲಿ. ಭಗವಂತ ಮಾಲಿಂಗೇಶ್ವರ ದೇವರು ನಾವು ನಂಬಿರುವಂಥ ಆರಾಧನಾ ಮೂರ್ತಿಯಾದ ಚಾಮುಂಡೇಶ್ವರಿಯ ಪೂರ್ಣಾನುಗ್ರಹ ತಮಗೆ ಲಭಿಸಲಿ. ನಗುಮುಖದ ಸೇವೆ ಈ ಶಿಕ್ಷಣ ಕ್ಷೇತ್ರದಲ್ಲಿ ನಿಮ್ಮ ವ್ಯವಹಾರ ಕೇಂದ್ರದಲ್ಲಿ ಇನ್ನು ಮುಂದೆ ಕೂಡ ಇರುವಂತೆ ದೇವರು ಅನುಗ್ರಹ ಮಾಡಲಿ ಎಂಬುದಾಗಿ ಹಾರೈಸ್ತಾ ಆಶೀರ್ವದಿಸ್ತಾ ನನ್ನೆಲ್ಲ ಎರಡು ಮಾತುಗಳನ್ನು ಜಗದಂಬೆಯ ಪತ್ರದಲ್ಲಿ ಅರ್ಪಿಸ್ತೇನೆ. ಮಾಧ್ಯಮದ ಬಂಧುಗಳಿಗೆ, ಪತ್ರಿಕಾ ವರದಿಗಾರರಿಗೆ, ಸೇರಿರುವಂಥ ಎಲ್ಲ ವಿದ್ಯಾರ್ಥಿನಿಯರಿಗೆ, ಪೋಷಕರಿಗೆ, ಪಾಲಕರಿಗೆ, ಸಿಬ್ಬಂದಿ ವರ್ಗದವರಿಗೆಲ್ಲರಿಗೂ ಕೂಡ ಭಗವಂತನ ಅನುಗ್ರಹ ಇರಲಿ ಎಂಬುದಾಗಿ ಪ್ರಾರ್ಥಿಸಿದ ಎರಡು ಮಾತುಗಳನ್ನು ಜಗದಂಬೆಯ ಪಾತ್ರದಲ್ಲಿ ಅರ್ಪಿಸ್ತೇನೆ. ಜೈ ಶ್ರೀ ಮಾತಾ. ಆಶೀರ್ವಚನವನ್ನು ನೀಡಿದ ಪರಮ ಪೂಜ್ಯ ಶ್ರೀ 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 ಮಹಾಬಲೇಶ್ವರ ಸ್ವಾಮೀಜಿ, ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ ಕಣಿಯೂರು ಇವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಇನ್ನೋರ್ವ ಅತಿಥಿಯಾಗಿರುವ ಚಿತ್ತರಂಜನ್ ದಾಸ್ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ. ಎನ್ನ ಕುಲದೇವರಾಯನ ಅಂಚನ ಬೆಮ್ಮೆರು ಬೈದರ್ಲನ ಪಾದకు ನಮಸ್ಕೃತ ಅಂಚನೆ ಸ್ವಾಮೀಜಿ ನಕಲ್ನ ಆಶೀರ್ವಾದ ತಂದು ವೇದಿಕೆ ಎತ್ತಿನ ಮಾತ ಗಣ್ಯರೇ ಸೇರಿದಿನ ಅಂಚಿನ ಮಾತ ಬಂದಲ ಇನಿ ಎನ್ನ ಪ್ರೀತಿದ ಜಯಂತರೇ ಅಕ್ಷಯ ಕಾಲೇಜಿ ಬಾರಿ ಪೊರ್ಲುಡು ಒಂಜಿ ಬಿಲ್ಡಿಂಗನ್ನು ಕಟ್ಟಿದು ಜೋಕ್ಲೆಗೆ ಮಾತ ಎಜುಕೇಷನ್ ಕೊರಡು ಪನ್ಪಿನಂಚಿನ ಇರನ ಮನಸ್ಸು ಅವು ಇನಿ ಈಡೇರಿಸದು ಅವು ಇರಾಗ ಮಾತ ದೇವರನ ದೇವಸ್ಥಾನಡು ಆ ಬ್ರಹ್ಮಕಲಶ ಮಲ್ತಿನಂಚಿನ ಯೋಗ ಇನಿಗ ಇರಾಗ ಒಂದು ಆನ್ ದಯಪಣ್ಣಗ ಪ್ರತಿ ದೇವಸ್ಥಾನಡ್ಲ ಬ್ರಹ್ಮಕಲಶ ಅಧ್ಯಕ್ಷರ ಸ್ಥಾನಡು ನಿಂತದು ಆ ಬ್ರಹ್ಮಕಲಶನ ಬಾರಿ ಪೊರ್ಲೋಡು ನಡಪಂಚಿನ ಯತೆ
ದೇವಸ್ಥಾನ ಉಪ್ಪು ಅತ್ತಂಡ ಗುಡಿಕಲು ಉಪ್ಪು ಇರದೆ ಸಾಧ್ಯತ್ತಿನಾತ್ ಅಕ್ಲೆ ಮಾತ ಸಹಾಯ ಮಲ್ತದ ಸುರುಡು ದಿಂಚಲ್ಲ ಕಾಲೇಜ್ ಕಟ್ನಿರ್ದುಂಬಲ ಜೋಕ್ಲೆಗ್ ಕಲ್ಪ್ಯಾರ ಸಾಕಾರ ಅಂಚನೆ ದೆತ್ತೊಂದು ಅಕ್ಲೆಗೆ ಪೊರ್ಲುಡ್ದು ತೂತಿನಂಚಲ ಈ ಮಾತ ಎಡ್ಡ ಕಾರ್ಯಗೂ ಇರೆಗ್ ಆ ದೇವರು ಈ ಕಾಲೇಜಿದ ಒಂಜಿ ಯೋಗನ ಕೊರಿಯರು ಅಂಚನೆ ಈ ಕಾಲೇಜಿನ ಕಲ್ಪನಾ ಜೋಕ್ಲೆಗಳ ಅಂಚನೆ ಪದಾಧಿಕಾರಿಗಳ ಆ ಬೆಮ್ಮೆರ ವೈದ್ಯರು ಅಕ್ಲಿಗೆ ಸಹಾಯದ ಗಾಲಿ ಕೊರಡು ಕಲ್ಪುಡ ಜ್ಞಾನನ ಕೊರಡು ಅಂಚನೆ ಈ ಮೂಲ ಮಲ್ಪನ ಕೆಲಸದಕ್ಲಿಗೆ ಮಾತ ಅಕ್ಲಿಗೆ ಒಂಜಿ ವಿಘ್ನಜ್ಜದಲ್ಲ ಅಕ್ಲ ಕುಟುಂಬ ಸಂಸಾರವನ್ನು ಪೊಡ್ಲು ನಡಪ್ತ ಕೊರಡು ಪಂಡದು ಸರ್ವಶಕ್ತಿಯಾನ ಅಂಚನ ಪುತ್ತೂರ್ದ ಮಾಲಿಂಗೇಶ್ವರ ದೇವರಿಗೆ ವಂದನೆ ಮಲ್ತೊಂದು ಅಂಚನೆ ಜಯಂತರು ನನಾತ್ ಮಲ್ಲ ಕಾಲೇಜ್ ಕಟ್ಟದು ನನ್ನ 4 ಪೋಸ್ಟ್ ಬರಡಿಗೆ ಐನು ಮಾತ ದಾಲ ಕಷ್ಟ ಇಜ್ಜಂದ ಗೌರ್ಮೆಂಟ್ ದರೆಗೆ ಪರ್ಮಿಷನ್ ಆವಡ ಪಂಡದೆ ನಟದು ಎನ್ನರಟ್ಟು ಪಾತ್ರ ಮುಗಿಪು ಶುಭವನ್ನ ಕೋರಿದಂತಹ ತಮಗೆ ಧನ್ಯವಾದಗಳು ಸರ್. ಇದೀಗ ಅಕ್ಷಯ ವೈಭವ 2022 ಈ ಒಂದು ಸಭಾ ಕಾರ್ಯಕ್ರಮದ ಕಡೆಯ ಹಂತವನ್ನು ತಲುಪಿದ್ದೇವೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಸರ್ವ ಗಣ್ಯರಿಗೂ ಹಾಗೂ ಬಂದಿರುವಂತಹ ಸರ್ವರಿಗೂ ಧನ್ಯವಾದ ಸಮರ್ಪಣೆಯನ್ನ ಮಾಡಲಿದ್ದಾರೆ ಅರ್ಪಿತ್ ಟಿಎ, ಆಡಳಿತಾಧಿಕಾರಿ, ಅಕ್ಷಯ್ ಕಾಲೇಜ್, ಪುತ್ತೂರು. ಎಲ್ಲರಿಗೂ ಶುಭ ಮಧ್ಯಾಹ್ನ. ನಮ್ಮ ಇಂದಿನ ಅಕ್ಷಯ ವೈಭವ ಇದರ ಸಭಾ ಕಾರ್ಯಕ್ರಮದ ತೆರೆ ಎಳೆಯುವಂಥ ಸಮಯ. ಸೊ ನಾನು ಮೊದಲಿಗೆ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಆಶೀರ್ವಚನ ನೀಡಿ ಅನ್ಯ ಕಾರ್ಯ ನಿಮಿತ್ತ ತೆರಳಿರುವಂತಹ ಶ್ರೀ ಗುರುದೇವಾನಂದ ಸ್ವಾಮೀಜಿ ಒಡಿಯೂರು ಸಂಸ್ಥಾನ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೆ ಇನ್ನೋರ್ವರು ನಮ್ಮ ಸಂಸ್ಥೆಯ ಅತಿ ಆತ್ಮೀಯರು ಅಂತ ಹೇಳ್ಬೋದು. ಸೊ ಆಶೀರ್ವಚನ ನೀಡಿರುವಂತಹ ಮಹಾಬಲ ಸ್ವಾಮೀಜಿ ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಕಾಲೇಜಿನ ಅಧ್ಯಕ್ಷರಾದ ಶ್ರೀಯುತ ಜಯಂತ್ ನಡುಬೈಲ್ ಇವರು ಸ್ವಾಮೀಜಿಯವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಂತರ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತಹ ನಮ್ಮ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀ ಸಂಜೀವ್ ಮಠಂದೂರು ಶಾಸಕರು, ಪುತ್ತೂರು ವಿಧಾನಸಭಾ ಕ್ಷೇತ್ರ, ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದ ಸಲ್ಲಿಸ್ತೇನೆ. ಹಾಗೆ ಶ್ರೀ SL ಭೋಜೇಗೌಡ ಸದಸ್ಯರು ವಿಧಾನ ಪರಿಷತ್, ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಶ್ರೀಮತಿ ಸರಸ್ವತಿ ಅಧ್ಯಕ್ಷರು ಆರ್ಯಾಪು ಗ್ರಾಮ ಪಂಚಾಯತ್, ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಶ್ರೀ ರಾಜಶೇಖರ್ ಕೋಟ್ಯಾನ್ ಅಧ್ಯಕ್ಷರು ರಾಷ್ಟ್ರೀಯ ಬಿಲ್ಲಾ ಮಹಾಮಂಡಲ ರಿಜಿಸ್ಟರ್ಡ್ ಮುಲ್ಕಿ, ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಶ್ರೀ ಪದ್ಮರಾಜ್ ಆರ್ ಕೋಶಾಧಿಕಾರಿ ಗೋಕರ್ಣನಾಥೇಶ್ವರ ದೇವಸ್ಥಾನ ಮಂಗಳೂರು, ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಫಾದರ್ ಸ್ಟ್ಯಾನಿ ಪಿಂಟೋ ಕ್ಯಾಂಪಸ್ ನಿರ್ದೇಶಕರು ಸೈಂಟ್ ಫಿಲಮಿನಾ ಕಾಲೇಜ್, ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಶ್ರೀ ಅಜೀಜ್ ಸ್ಥಾಪಕ ಅಧ್ಯಕ್ಷರು ಬುಷ್ರಾ ವಿದ್ಯಾಸಂಸ್ಥೆ, ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಶ್ರೀ ಚಿತ್ತರಂಜನ್ ಸರ್ ಅಧ್ಯಕ್ಷರು ಗರುಡಿ, ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ನಮ್ಮ ಕಾಲೇಜಿನ ಅಧ್ಯಕ್ಷರಾದ ಶ್ರೀಯುತ ಜಯಂತ್ ನಡುಬೈಲ್ ಸರ್, ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಗ್ಲೋರಿಯಾ ಸಂಸ್ಥೆಯ ಸ್ಥಾಪಕಾಧ್ಯಕ್ಷರಾದ ಶ್ರೀ ಆನಂದಾಚಾರ್ಯ, ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಯುತ ಸಂಪತ್ ಪಕ್ಕಳ್, ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಉಪಸ್ಥಿತರಿರುವಂತಹ ನನ್ನ ಕಾಲೇಜಿನ ಎಲ್ಲ ನೆಚ್ಚಿನ ಶಿಕ್ಷಕರಿಗೂ, ಶಿಕ್ಷಕೇತರ ಸಿಬ್ಬಂದಿ ವರ್ಗದವರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ, ಛಾಯಾಗ್ರಾಹಕರಿಗೂ ಹಾಗೂ ನಮ್ಮನ್ನು ಉದ್ದೇಶಿಸಿ ಬಂದಿರುವಂತಹ ನಮ್ಮ ಎಲ್ಲ ಮಿತ್ರರಿಗೂ ಧನ್ಯವಾದಗಳನ್ನು ಸಲ್ಲಿಸಿದ್ದೇನೆ. ಅವಕಾಶಕ್ಕಾಗಿ ವಂದನೆಗಳು. ಸರ್ವರಿಗೂ ಧನ್ಯವಾದಗಳನ್ನು ಸಲ್ಲಿಸಿದ ತಮಗೂ ಧನ್ಯವಾದಗಳನ್ನು ಹೇಳ್ತಾ ಇದೀಗ ಸಭಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ಮಧ್ಯಾಹ್ನದ ನಂತರ, ಭೋಜನದ ನಂತರ ಎಲ್ಲರೂ ಭೋಜನ ವ್ಯವಸ್ಥೆ ಇದೆ, ಎಲ್ಲರೂ ಭೋಜನವನ್ನ ಸೇವಿಸಿದ ನಂತರನೇ ತೆರಳಬೇಕು. ಮತ್ತು ಮಧ್ಯಾಹ್ನದ ನಂತರ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರಿಂದ ಸಾಂಸ್ಕೃತಿಕ ಸ್ಪರ್ಧೆಗಳು ನಡೆಯಲಿಕ್ಕಿದೆ. ಆದ ಕಾರಣ ಬಂದಿರುವಂತಹ ಎಲ್ಲ ಗಣ್ಯರು ಹಾಗೂ ಬಂಧುಗಳು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯನ್ನ ನಾವು ಅಪೇಕ್ಷಿಸ್ತಾ ಇರ್ತೇವೆ. ಇದೀಗ ಭೋಜನಕ್ಕೆ ಎಲ್ಲರೂ ತೆರಳಬೇಕು. ಇದೀಗ ಈ ಒಂದು ಸಭಾ ಕಾರ್ಯಕ್ರಮಕ್ಕೆ ಪೂರ್ಣಚುಕ್ಕೆಯನ್ನ ಇಡ್ತಾ ಇದ್ದೇವೆ. ಅಕ್ಷಯ ವೈಭವ 2022 ಸಭಾ ಕಾರ್ಯಕ್ರಮ ಇಲ್ಲಿಗೆ ಕೊನೆಗೊಂಡಿತು. ಅವಕಾಶಕ್ಕಾಗಿ ಧನ್ಯವಾದಗಳು.
22 ವರ್ಷಗಳ ಕಾಲ ಸುಖ ದಾಂಪತ್ಯವನ್ನ ಕಳೆದು ಇದೀಗ 22ನೇ ವರ್ಷದ ವೆಡ್ಡಿಂಗ್ ಆನಿವರ್ಸರಿಯನ್ನ ಆಚರಿಸ್ತಾ ಇದ್ದಾರೆ ದಂಪತಿಗಳು ಜಯಂತ್ ನಡುಬೈಲು ಹಾಗೆ ಶ್ರೀಮತಿ ಕಲಾವತಿ ಜಯಂತ್ ನಡುಬೈಲು. ಇವರಿಗೆ ನಮ್ಮ ಕಾಲೇಜಿನ ಗವರ್ನಿಂಗ್ ಕೌನ್ಸಿಲ್ನ ಮೆಂಬರ್ಸ್ಗಳು ಶುಭ ಹಾರೈಕೆಯನ್ನ ಮಾಡಲಿದ್ದಾರೆ. 22ನೇ ವರ್ಷದ ದಾಂಪತ್ಯ ಜೀವನಕ್ಕೆ ಗವರ್ನಿಂಗ್ ಕೌನ್ಸಿಲ್ನ ಮೆಂಬರು ಶುಭ ಹಾರೈಕೆಯನ್ನ ಮಾಡ್ತಿದ್ದಾರೆ. ಇವರಿಗೆ ದೇವರು ಆಯುಷ್ಯ ಆರೋಗ್ಯವನ್ನ ಕೊಟ್ಟು ಇನ್ನು ಸದಾಕಾಲ ತಮ್ಮ ದಾಂಪತ್ಯ ಜೀವನ ಸುಖಮಯವಾಗಿರ್ಲಿ ಅಂತ ಆ ದೇವರಲ್ಲಿ ಬೇಡಿಕೊಳ್ಳುತ್ತಾ ತಮಗಿದು 22ನೇ ವರ್ಷದ ವೆಡ್ಡಿಂಗ್ ಆನಿವರ್ಸರಿಯ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೇವೆ. ಹಾಗೆ ಅಕ್ಷಯ ಗ್ರೂಪ್ ಹಾಗೂ ಅಕ್ಷಯ ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗದವರ ಪರವಾಗಿಯೂ ಕೂಡ
ತಮಗಿದು 22ನೇ ವರ್ಷದ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು. ಅಂಚಿತ್ ಮತ್ತು ಅಕ್ಷಯ್ ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತೇವೆ. ಅಂಚಿತ್ ಹಾಗೂ ಅಕ್ಷಯ್. ಜಯಂತ್ ನಡುಬೈಲು ಹಾಗೂ ಶ್ರೀಮತಿ ಕಲಾವತಿ ಜಯಂತ್ ನಡುಬೈಲ ಪುತ್ರರಾದಂತಹ ಅಕ್ಷಯ್ ಹಾಗೂ ಅಂಚಿತ್ ರವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಯಶಸ್ವಿ 22ನೇ ವರ್ಷದ ವಿವಾಹ ವಾರ್ಷಿಕೋತ್ಸವ. ಶಾರ್ಪ್ 2 ಗಂಟೆಗೆ ಸಾಂಸ್ಕೃತಿಕ ಸ್ಪರ್ಧೆಗಳು ನಡೆಯಲಿದೆ. ಎಲ್ಲ ತಂಡಗಳು ಕೂಡ 2 ಗಂಟೆಗೆ ಸಿದ್ಧರಾಗಿರಬೇಕು. ಸ್ಪೆಷಲಿ ಫಸ್ಟ್ ತಂಡ ಟೀಮ್ ತ್ರಿವಳಿ ವೆರೈಟಿ ಕಾಂಪಿಟೇಷನ್ ಕೊಡುವಂತರು. ಟೀಮ್ ತ್ರಿವಳಿ ಅವರು ಆದಷ್ಟು ಬೇಗ ಸಿದ್ಧರಾಗಿರಬೇಕು. Very good.